ಕೋರ್ತಾ ಇದ್ದೇನೆ. ಈಗ ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀಯುತ ಕೃಷ್ಣ ಭಟ್ ಅಧ್ಯಾಪಕರು ಹಾಗೂ ಯಕ್ಷಗಾನ ಕಲಾವಿದರು ದೇವಕಾನ ಹಾಗೆ ಶ್ರೀಯುತ ರವಿ ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕು ಅಂತ ಎಲ್ಲ ದೀಪ ಜ್ಯೋತಿ ಪರಂ ಜ್ಯೋತಿ ದೀಪ ಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ದೀಪ ಜ್ಯೋತಿರ್ನಮೋಸ್ತುತೆ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದೇಶ ಬುದ್ಧಿ ವಿನಾಶಾಯ ಆತ್ಮ ಜ್ಯೋತಿರ್ನಮೋಸ್ತುತೆ ಆತ್ಮ ಜ್ಯೋತಿ ಪ್ರದೀಪ್ತಾಯ ಬ್ರಹ್ಮ ಜ್ಯೋತಿರ್ನಮೋಸ್ತುತೆ ಬ್ರಹ್ಮ ಜ್ಯೋತಿ ಪ್ರದೀಪ್ತಾಯ ಗುರು ಜ್ಯೋತಿರ್ನಮೋಸ್ತುತೆ ಗುರು ಜ್ಯೋತಿರ್ನಮೋಸ್ತುತೆ. ಎಲ್ಲ ಅತಿಥಿ ಅಭ್ಯಾಗತರಿಗೆ ಶಿಶುಮಂದಿರದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮೂಲಕ ದೀಪ ಬೆಳಗಿಸುವ ಮೂಲಕ ಚಾಲನೆ ಕೊಟ್ಟಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಶಿಶುಮಂದಿರದ ಪರವಾಗಿ ಗೌರವಪೂರ್ವಕವಂತ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಈಗ ಶಾಸ್ತಾರ ಭಜಕ ವೃಂದ ಮಡ್ಯಾರ್ ಈ ಒಂದು ತಂಡದಿಂದ ಭಜನಾ ಕಾರ್ಯಕ್ರಮ, ಈ ಒಂದು ತಂಡಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಶಿಶುಮಂದಿರದ ಪರವಾಗಿ गजाननं भूतगणादिसेवितं कपिशजम्बूफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजम् गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परब्रह्मा तस्मै श्री गुरवे नमः तस्मै श्री गुरवे नमः नमस्ते शारदा देवी सरस्वती मतिप्रदे वसत्वं मम जीवाग्रे सर्वविद्या सर्वविद्या वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्
ಕನಕರೂಪನೇ ಕಾಮಿನಿ ಗಂಗದೂರನೇ ಆ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಗಂಗದೂರನೇ ಶರಣು ಸಾಮನ ಪ್ರೀತಿ ಪುತ್ರನೇ ಶರಣು ಸಾಮನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಗಂಗದೂರನೇ ಆ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಗಂಗದೂರನೇ ಓಂ ಗಂಗಣಪತಯೇ ನಮಃ ಓಂ ಗಂಗಣಪತಯೇ ನಮಃ ಓಂ ಗಂಗಣಪತಯೇ ನಮಃ ಓಂ ಗಂಗಣಪತಯೇ ನಮಃ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಗಂಗದೂರನೇ ಆ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಗಂಗದೂರನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಗಂಗದೂರನೇ ಆ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಗಂಗದೂರನೇ ರಕ್ಷವಸ್ತ್ರಾಧಾರನೇ ಚಕ್ರಧರಹರ ಬ್ರಹ್ಮ ಪೂಜಿತ ರಕ್ಷವಸ್ತ್ರಾಧಾರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಗಂಗದೂರನೇ ಆ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಗಂಗದೂರನೇ ಮೂಷಿಕಾಸನ ಶೇಷಭೂಷಣ ಅಶೇಷ ವಿಘ್ನನಾಶಕ ಮೂಷಿಕಾಸನ ಶೇಷಭೂಷಣ ಅಶೇಷ ವಿಘ್ನನಾಶಕ ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಪಗಲುರೇ ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಪಗಲುರೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಗಂಗದೂರನೇ ಆ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಗಂಗದೂರನೇ ಶರಣು ಸಾಮನ ಪ್ರೀತಿ ಪುತ್ರನೇ ಶರಣು ಸಾಮನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಗಂಗದೂರನೇ ಆ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಗಂಗದೂರನೇ ಕಾಮಿನಿ ಗಂಗದೂರನೇ ಕಾಮಿನಿ ಗಂಗದೂರನೇ
ಉಬಾಲ ಗಣಪತಿಯೇ ಇಂಕ್ಲಿನ ಪಾಲನೆ ಮಲ್ಪುಲೆಯೇ ಗಣಪ ಗಣಪ ಉಬಾಲ ಗಣಪತಿಯೇ ಎಂಕ್ಲಿನ ಪಾಲನೆ ಮಲ್ಪುಲೆಯೇ ಗಣಪ ಗಣಪ ಉಬಾಲ ಗಣಪತಿಯೇ ಎಂಕ್ಲಿನ ಪಾಲನೆ ಮಲ್ಪುಲೆಯೇ ಉಬಾಲ ಗಣಪತಿಯೇ ಎಂಕ್ಲಿನ ಪಾಲನೆ ಮಲ್ಪುಲೆಯೇ கருமுடு இருகாசே என்மெத உண்டெடு பாயாசே கருமுடு இருகாசே என்மெத உண்டெடு பாயாசே கணப கணபா பால கணபதியே ಎಂಕ್ಲಿನ ಪಾಲನೆ ಮಲ್ಪುಲೆಯೇ ಗಣಪ ಗಣಪ ಗಣಪತಿಯೇ ಎಂಕ್ಲಿನ ಪಾಲನೆ ಮಲ್ಪುಲೆಯೇ ಮಳೆ ಜೀವದ ಮುನಿನೆ ತೂನಗ ನೀಲ ಆನಗವೇ ಮಾಲೆ ಜೀವದ ಮುನಿನೆ ತೂನಗ ನೀಲ ಆನಗವೇ ಕಡಲೆ ಸಲ್ಲಾಯಿ ಸರಾಯಿ ತಿಂತಿನ ಬಾರಿ ಗಮ್ಮತಿಯೇ ಕಡಲೆ ಸಲ್ಲಾಯಿ ಸರಾಯಿ ತಿಂತಿನ ಬಾರಿ ಗಮ್ಮತಿಯೇ ಗಣಪ ಗಣಪ ಗಣಪತಿಯೇ ಎಂಕ್ಲಿನ ಪಾಲನೆ ಮಲ್ಪುಲೆಯೇ ಗಣಪ ಗಣಪ ಗಣಪತಿಯೇ ಎಂಕ್ಲಿನ ಪಾಲನೆ ಮಲ್ಪುಲೆಯೇ ಉಂಡೆ ಚಕ್ಕುಳಿ ಕಾಯಿ ಕಡೆಯರೆ ದಾಯ ಉಂಜರಗೆ ಉಂಡೆ ಚಕ್ಕುಳಿ ಕಾಯಿ ಕಡೆಯರೆ ದಾಯ ಉಂಜರಗೆ ಬಂದಿದು ಉಚ್ಚುದರ್ಕಗೆ ಬಾರಿ ಐಸಿರಗೆ ಬೋಳೆ ಬಂದಿದು ಉಚ್ಚುದರ್ಕಗೆ ಬಾರಿ ಐಸಿರಗೆ ಗಣಪ ಗಣಪ ಗಣಪತಿಯೇ ಎಂಕ್ಲಿನ ಪಾಲನೆ ಮಲ್ಪುಲೆಯೇ ಗಣಪ ಗಣಪ ಗಣಪತಿಯೇ ಎಂಕ್ಲಿನ ಪಾಲನೆ ಮಲ್ಪುಲೆಯೇ ದಿನೋಟು பெருகுடே தேடு பத்தின ಗಣಪತಿಯೇ ಚೌದಿದ ದಿನೊಟ್ಟು பெருகுடே தேடு பத்தின ಗಣಪತಿಯೇ ಉಳಿದ ಭಕ್ತಿಗೆ ಕಟ್ಟಿಗೆನ ಕೊರನಾಡ ವರಣಾರು ತೋರ್ಪೆರಿಗೆ ಉಳಿದ ಭಕ್ತಿಗೆ ಕಟ್ಟಿಗೆನ ಕೊರನಾಡ ವರಣಾರು ತೋರ್ಪೆರಿಗೆ ಗಣಪ ಗಣಪ ಗಣಪತಿಯೇ ಎಂಕ್ಲಿನ ಪಾಲನೆ ಮಲ್ಪುಲೆಯೇ ಗಣಪ ಗಣಪ ಗೋಪಾಲ ಗಣಪತಿಯೇ ಎಂಕ್ಲಿನ ಪಾಲನೆ ಮಲ್ಪುಲೆಯೇ ನೋಡು ಇರುಗಾಸೆ ಎನ್ಮೆದ ಉಂಡೆಡು ಬಾರ್ಯಾಸೆ ಕರುಬುಡು ಇರುಗಾಸೆ ಎನ್ಮೆದ ಉಂಡೆಡು ಬಾರ್ಯಾಸೆ ಗೋಪಾಲ ಗಣಪತಿಯೇ ಎಂಕ್ಲಿನ ಪಾಲನೆ ಮಲ್ಪುಲೆಯೇ ಗಣಪ ಗಣಪ ಗೋಪಾಲ ಗಣಪತಿಯೇ ಎಂಕ್ಲಿನ ಪಾಲನೆ ಮಲ್ಪುಲೆಯೇ ಎಂಕ್ಲಿನ ಪಾಲನೆ ಮಲ್ಪುಲೆಯೇ ಎಂಕ್ಲಿನ ಪಾಲನೆ ಮಲ್ಪುಲೆಯೇ
ಮುದದಿ ಮುಕುಂದ ಸದನಾ ಕಾ ಬಂದ ಮುದದಿ ಮುಕುಂದ ಸದನಾ ಕಾ ಬಂದ ಗದಿಯ ಮೀಸಲು ಬೆಣ್ಣೆತ್ತಿಂದ ಗದಿಯ ಮೀಸಲು ಬೆಣ್ಣೆತ್ತಿಂದ ನಿನ್ನ ಕಂದ ಆನಂದ ಗೋಪಿಗೆ ನಿನ್ನ ಮಗ ಜಾರ ಶಿವ ಚೋರ ಸುಕುಮಾರ 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 ಮುದದಿ ಮುಕುಂದ ಸದನಾ ಕಾ ಬಂದ ಮುದದಿ ಮುಕುಂದ ಸದನಾ ಕಾ ಬಂದ ಗದಿಯ ಮೀಸಲು ಬೆಣ್ಣೆ ತಿಂದ ಗದಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಮಾರನ ಪಿತತ ಮನೆಯೊಳ್ಳು ಪೊಕ್ಕ ಮಾರನ ಪಿತತ ಮನೆಯೊಳ್ಳು ಪೊಕ್ಕ ಹಿಡಿಯ ಹೋದರಿ ಕೈಗೆ ಸಿಕ್ಕ ಹಿಡಿಯ ಹೋದರಿ ಕೈಗೆ ಸಿಕ್ಕ ನೋಡಿ ನಕ್ಕ ಬಾರಿ ಟಕ್ಕ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಹರೆಯದ ಪೋರಿ ಜರದ ಕಂಗೋರಿ ಹರೆಯದ ಪೋರಿ ಜರದ ಕಂಗೋರಿ ಭರದಿಂದ ಸೀರೆಯ ಸೆಳೆದ ಭರದಿಂದ ಸೀರೆಯ ಸೆಳೆದ ಕರವ ಪಿಡಿದ ಮಾನ ಕಳೆದ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಬಹಳ ದಿನವಾಯ್ತು ಹೇಳೋದು ಹಂಗೆ ಬಹಳ ದಿನವಾಯ್ತು ಹೇಳೋದು ಹಂಗೆ ಗೋಪಾಲನ ಮನಸ್ಸೊಮ್ಮೆ ಹಂಗೆ ಗೋಪಾಲನ ಮನಸ್ಸೊಮ್ಮೆ ಹಂಗೆ ಒಮ್ಮೆ ಹಿಂಗೆ ಹೇಳೋದ್ಯಾಂಗೆ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ 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 ಬಂಗಾರ ಮನಸ್ಸುದ ಎನ್ನಮ್ಮಗು ಆ ಏಳು ಲೋಕ ಶರಣ ಕಂಡು
ಬಂಗಾರ ಮನಸ್ಸುದ ಎನ್ನಮ್ಮದು ಆ ಏಳು ಲೋಕ ಶರಣ ಕಂಡು ಬಂಗಾರ ಮನಸ್ಸುದ ಎನ್ನಮ್ಮದು ಬಿಂಬೋದು ಮಲ್ಲಿಗೆಯ ಪೂಗನದೆ ಇರಬಾದುದು ಮಲ್ಲಿಗೆದ ಪೂಕನದೆ ಇರೆಪಾದುದು ಮಲ್ಲಿಗೆದ ಪೂಕನದೆ ಇರೆಪಾದುದು ಬಂಗಾರ ಮನಸ್ಸುದ ಎನ್ನಮ್ಮದು ಆ ಏಳು ಲೋಕ ಶರಣ ಕಂಡು ಬಂಗಾರ ಮನಸ್ಸುದ ಎನ್ನಮ್ಮದು ಆ ಏಳು ಲೋಕ ಶರಣ ಕಂಡು ಲೋಕನು ಮೋದ್ರೆಡ್ ತುಂಬುಂದಿನ ಮಹಿಮೆಲಿಕೆ ನಗ ಮೈಲಿರುವೆನ ಲೋಕನು ಮೋದ್ರೆಡ್ ತುಂಬುಂದಿನ ಮಹಿಮೆಲಿಕೆ ನಗ ಮೈಲಿರುವೆನ ಅಳಿಗಾತಿ ನಾನಿಲೆತು ಜಿಡೆದೆತ್ತಿನ ಸತ್ಯದ ನಡೆದೀವಿ ಪುರಬುದುವಿನ ಅಳಿಗಾಂತಿ ನಾನಿಲಿದು ಜಿಡಿದೆತ್ತಿನ ಸತ್ಯದ ನಡೆದೇವಿ ಪುರಬುದುವಿನ ಮೂಕ ಬಾಲೆಗೆ ನಿನ್ನ ಪುರುಷಾದೊಡು ಓಕಾರ ಪಂಪಾಯ ಈ ಜಾಗೆಡೆ ಬಾಲಗೆ ನಿನ್ನ ಪುರುಷಾದೊಡು ಓಂಕಾರ ಪಂಪಾಯ ಈ ಜಾಗೆಡೆ ಬಂಗಾರ ಮನಸ್ಸುದ ಎನ್ನಮ್ಮದು ಆ ಏಳು ಲೋಕ ಶರಣ ಕಂಡು ಬಂಗಾರ ಮನಸ್ಸುದ ಎನ್ನಮ್ಮದು ಆ ಏಳು ಲೋಕ ಶರಣ ಕಂಡು ಅಲಂಕಾರ ಗುಡ್ಡಿದ ದೈವನೆಗೆ ಮೆಚ್ಚಿದ ಮಾಯಿ ಮನ್ನಡೆ ಅಲಂಕಾರ ಗುಡ್ಡಿದ ದೈವನೆಗೆ ಮೆಚ್ಚಿದ ಮಾಯಿ ಮನ್ನಡೆ ಆ ಏಳು ಕಾಲೊಡು ಈ ಕ್ಷೇತ್ರದು ಕೊಲ್ಲೂರು ಮೂಲಂದು ಕತೆ ಪಂಪುಂಡು ಆ ಏಳು ಕಾಲೊಡು ಈ ಕ್ಷೇತ್ರದು ಕೊಲ್ಲೂರು ಮೂಲಂದು ಕತೆ ಪಂಪುಂಡು ತಲಪಾಡಿ ಅಪ್ಪೇನಾಲೀಲೇನು ಗಣ ನೀರು ಜಪುಡಾದು ಕೊಂಡಾಡೋಡು ತಲಪಾಡಿ ಅಪ್ಪೇನಾಲೀಲೇನು ಗಣ ನೀರು ಜಪುಡಾದು ಕೊಂಡಾಡೋಡು ಬಂಗಾರ ಮನಸ್ಸುದ ಎನ್ನಮ್ಮದು ಆ ಏಳು ಲೋಕ ಶರಣ ಕಂಡು ಬಂಗಾರ ಮನಸ್ಸುದ ಎನ್ನಮ್ಮದು ಆ ಏಳು ಲೋಕ ಶರಣ ಕಂಡು ಪದಿನಾಜಿ ಕಳೆದಿಂಜಿರೆ ಬಿಂಬುದು ಪದಿನಾಜಿ ಕಳೆದಿಂಜಿ ಇರೆ ಬಿಂಬುದು ಮಲ್ಲಿಗೆದ ಪೂಕನದೆ ಇರೆಪಾದುದು ಮಲ್ಲಿಗೆದ ಪೂಕನದೆ ಇರೆಪಾದುದು
ಮಲ್ಲಿಗೆದ ಪೂಕನದೆ ಇರೆ ಪಾದಗೂ ಬಂಗಾರು ಮನಸ್ಸುದ ಎನ್ನಮ್ಮದು ಆ ಏಳು ಲೋಕ ಶರಣಾಕಂಡು ಬಂಗಾರು ಮನಸ್ಸುದ ಎನ್ನಮ್ಮದು ಆ ಏಳು ಲೋಕ ಶರಣಾಕಂಡು ಜಗದೀಶ್ವರಿ ಅಮ್ಮ ಸರ್ವೇಶ್ವರಿ ತಲಪಾಡಿ ಕ್ಷೇತ್ರದ ಪರಮೇಶ್ವರಿ ಜಗದೀಶ್ವರಿ ಅಮ್ಮ ಸರ್ವೇಶ್ವರಿ ತಲಪಾಡಿ ಕ್ಷೇತ್ರದ ಪರಮೇಶ್ವರಿ ತಲಪಾಡಿ ಕ್ಷೇತ್ರದ ಪರಮೇಶ್ವರಿ ತಲಪಾಡಿ ಕ್ಷೇತ್ರದ ಪರಮೇಶ್ವರಿ. ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮಾ ಪೂಜೆಯ ಸ್ವೀಕರಿಸಿ ದಯ ಮಾಡಿ ಸಮ್ಮ ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕಗಾಗಿ ನಿನಗಾಗಿ ನಾ ತಂದೆ ನಮ್ಮ ನಮ್ಮ ಕಾವೇರಿ ನೀರ ಅಭಿಷೇಕಗಾಗಿ ನಿನಗಾಗಿ ನಾ ತಂದೆ ನಮ್ಮ ನಮ್ಮ ಸಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ನಮ್ಮ ಸಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ನಮ್ಮ ಬಂಗಾರ ಕಾಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ಅಮ್ಮ ಬಂಗಾರ ಕಾಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ನಲಿಯುತ್ತಾ ಕುಣಿಯುತ್ತಾ ಉಳಿದು ಬಾ ನಮ್ಮ ಮನೆಗೆ ಬಾ ನಲಿಯುತ್ತಾ ಕುಣಿಯುತ್ತಾ ಉಳಿದು ಬಾ ನಮ್ಮ ಮನೆಗೆ ಬಾ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು ಮಾಡು ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು ಮಾಡು ದಯ ತೋರೆ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು ನೀಡು ದಯ ತೋರೆ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರ ಮಹಾಲಕ್ಷ್ಮಿಯೇ ಹರಸು ಅಮ್ಮ ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರ ಮಹಾಲಕ್ಷ್ಮಿಯೇ ಹರಸು ಕರವನು ಮುಗಿಯುವೆ ಆರತಿ ಈಗ ಬೆಳಗುವೆ ಕರವನು ಮುಗಿಯುವೆ ಆರತಿ
ಬೆಳಗುವೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮಾ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ നീല നീലമലയിൽ സ്വാമിയേ മഞ്ചനിഞ്ഞൊരാമലയിൽ അയ്യപ്പോ പൊന്ന നിന്ന കോവിലുള്ളിൽ അയ്യപ്പോ നീയ നിഞ്ഞ നിൻ രൂപം നീല നീല നീലമലയിൽ സ്വാമിയേ മഞ്ചനിഞ്ഞൊരാമലയിൽ അയ്യപ്പോ നിന്ന കോവിലുള്ളിൽ അയ്യപ്പോ നിന്ന നിൻ രൂപം സ്വാമി ശരണ 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 സ്വാമിയേ സ്വാമിയേ ഹരിഹരസുതനഖില വരദനയ്യപ്പ അയ്യപ്പ സ്വാമി ശരണ 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 സ്വാമിയേ സ്വാമിയേ ഹരിഹരസുതനഖില വരദനയ്യപ്പ അയ്യപ്പോ ഹരിഹരസുതനയ്യൻ അറിവിൻ പൊരുളയ്യൻ ഹരിഹരസുതനയ്യൻ അറിവിൻ പൊരുളയ്യൻ ഹരിഹരസുതനയ്യൻ അറിവിൻ പൊരുളയ്യൻ ഹരിഹരസുതനയ്യൻ അറിവിൻ പൊരുളയ്യൻ ഏകാന്തവാസനാണ് സ്വാമിയേ സ്വാമിയേ വരവേരി തിരിയനേ അയ്യപ്പ അയ്യപ്പ ഏകാന്തവാസനാണ് സ്വാമിയേ സ്വാമിയേ വരവേരി തിരിയനേ അയ്യപ്പ നീല നീല നീലമലയിൽ സ്വാമിയേ മഞ്ചനിഞ്ഞ രാമലയിൽ അയ്യപ്പോ നിന്ന കോവിലുള്ളിൽ അയ്യപ്പോ നിന്ന നിൻ രൂപം സ്വാമി ശരണ ശരണ ശരണം സ്വാമിയേ സ്വാമിയേ ഹരിഹരസുതനഖില വരദനയ്യപ്പ സ്വാമി ശരണം 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 സ്വാമിയേ സ്വാമിയേ ഹരിഹരസുതനഖില വരദനയ്യപ്പ കലിയുഗ വരദനയൻ കാനന വാസനയൻ കലിയുഗ വരദനയൻ കാനന വാസനയൻ കലിയുഗ വരദനയൻ കാനന വാസനയൻ കലിയുഗ വരദനയൻ കാനന വാസനയൻ കർപ്പൂര പ്രിയനായ സ്വാമിയേ സ്വാമിയേ പാപങ്ങൾ തീർക്കനേ അയ്യപ്പ കർപ്പൂര പ്രിയനായ സ്വാമിയേ സ്വാമിയേ പാപങ്ങൾ തീർക്കനേ അയ്യപ്പ നീല നീല നീലമലയിൽ സ്വാമിയേ മഞ്ഞനിഞ്ഞ രാമലയിൽ അയ്യപ്പോ പൊന്നനിഞ്ഞ കോവിലുള്ളിൽ അയ്യപ്പോ നിന്ന നിൻ രൂപം സ്വാമി ശരണ 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 സ്വാമിയേ സ്വാമിയേ ഹരിഹരസുതനഖില വരദനയ്യപ്പ അയ്യപ്പ സ്വാമി ശരണം 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 സ്വാമിയേ ഹരിഹരസുതനഖില വരദനയ്യപ്പ ഹരിഹരസുതനയ്യൻ അറിവിൻ പൊരുളை ഹരിഹരസുതനയ്യൻ അറിവിൻ പൊരുளை ஹரிஹரசுதனையன் அறிவின் பொருளை ஹரிஹரசுதனையன் அறிவின் பொருளையன் ஏகாந்த வாசனாய சுவாமியே சுவாமியே வரவேரி கலியனே ஐயப்பா ஏகாந்த வாசனாய சுவாமியே சுவாமியே வரவேரி கலியனே ஐயப்பா நீல நீல நீலமலையில் சுவாமியே மஞ்சனிய ராமலையில் അയ്യപ്പോ പൊന്ന നിന്ന കോവിലുള്ളിൽ അയ്യപ്പോ നിന്ന നിൻ രൂപം സ്വാമി ശരണ 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 സ്വാമിയേ സ്വാമിയേ ഹരിഹരസുതനഖില വരദനയ്യപ്പ സ്വാമി ശരണം 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 സ്വാമിയേ ഹരിഹരസുതനഖില വരദനയ്യപ്പ ഹരിഹരസുതനഖില വരദനയ്യപ്പ ഹരിഹരസുതനഖില വരദനയ്യപ്പ
ಹರಿ ಓಂ. ಇಷ್ಟರವರೆಗೆ ಕುಣಿತ ಭಜನೆ ಹಾಗೂ ಭಜನದ ಮೂಲಕ ನಮ್ಮನ್ನೆಲ್ಲ ರಂಜಿಸಿದ ಶಾಸ್ತಾರ ಭಜಕವೃಂದ ಮಡ್ಯಾರ್ ಇವರಿಗೆ ಶಿಶುಮಂದಿರದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಮಂಗಳ ಹಾಡುವುದರ ಮೂಲಕ ಈ ಭಜನೆಗೆ ಮುಕ್ತಾಯವನ್ನು ಹಾಡ್ತಾ ಇದ್ದಾರೆ ಶಾಸ್ತಾರ ಭಜಕವೃಂದ ಮಡ್ಯಾರ್. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಚಲಿಸುವ ಜಲದಲ್ಲಿ ಮತ್ಸ್ಯಾನಿಗೆ, ಗಿರಿಯ ಬೆನ್ನಲಿ ಪೊತ್ತ ಕೂರ್ಮನಿಗೆ, ದರೆಯಾನು ಧರಿಸಿದ ಪರಹಾವತಾರಗೆ, ತರಳಾನ ಕಾಯುವ ಶ್ರೀ ನರಸಿಂಹಗೆ, ತರಳಾನ ಕಾಯುವ ಶ್ರೀ ನರಸಿಂಹಗೆ, ತರಳಾನ ಕಾಯುವ ಶ್ರೀ ನರಸಿಂಹಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಭೂಮಿಯ ದಾನವ ಬೇಡಿದಗೆ, ಆ ಮಹಾಕ್ಷತ್ರಿಯರ ಗೆಲಿದವಗೆ, ರಾಮಚಂದ್ರನೆಂಬ ದಶರಥ ಸುತನಿಗೆ, ಸ್ವಾಮಿಯರ ರಸ ಗೋಪಾಲ ಕೃಷ್ಣಗೆ, ಸ್ವಾಮಿಯರ ರಸ ಗೋಪಾಲ ಕೃಷ್ಣಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಬತ್ತಾಲೆ ನಿಂತಿಹ ಬೌದ್ಧನಿಗೆ, ಉತ್ತಾಮಯವಿದ ಕಲ್ಯನಿಗೆ, ಹತ್ತಾವತಾರದಿ ಭಕ್ತಾರ ಸಲಹುವ ಶ್ರೀ ಪುರಂದರ ವಿಠಲನಿಗೆ, ಕರ್ತೃ ಶ್ರೀ ಪುರಂದರ ವಿಠಲನಿಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಮಂಗಳಂ ಶುಭ ಮಂಗಳಂ, ಜಯ ಮಂಗಳಂ ಶುಭ ಮಂಗಳಂ, ಜಯ ಮಂಗಳಂ ಶುಭ ಮಂಗಳಂ, ಜಯ ಮಂಗಳಂ ಶುಭ ಮಂಗಳಂ. ಹರಿ ಗುರು ವಿಠ್ಠಲ, ಜಯ ಗುರು ವಿಠ್ಠಲ, ಹರಿ ಗುರು ವಿಠ್ಠಲ, ಜಯ ಗುರು ವಿಠ್ಠಲ, ಕನಕ ಪುರಂದರ ವಿಠ್ಠಲ ವಿಠ್ಠಲ, ವಾಸವರೇಣ್ಯ ವಿಠ್ಠಲ ವಿಠ್ಠಲ, ಗುರುವರೇಣ್ಯ ವಿಠ್ಠಲ ವಿಠ್ಠಲ, ಮಾತ್ರವರೇಣ್ಯ ವಿಠ್ಠಲ ವಿಠ್ಠಲ, ಪಿತೃವರೇಣ್ಯ ವಿಠ್ಠಲ ವಿಠ್ಠಲ, ಮೋಕ್ಷದಾಯಕ ವಿಠ್ಠಲ ವಿಠ್ಠಲ, ಮುಕ್ತಿದಾಯಕ ವಿಠ್ಠಲ ವಿಠ್ಠಲ, ವಿಠ್ಠಲ ವಿಠ್ಠಲ ವಿಠ್ಠಲ, 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 त्वमेव माता पिता त्वमेव, त्वमेव बन्धुश्च सदा त्वमेव, त्वमेव विद्याधरं त्वमेव, त्वमेव सर्वं मम देव देव. कायेन वाचा मनसेन्द्रियैर्वा बुद्ध्यात्मना वा जगद्वेद्भावा करोमि यज्ञं सकलं परस्मै नारायणायेति समर्पयामि. अच्युतं केशवं रामनारायणं कृष्णदामोदरं वासुदेवं हरे श्रीधरं माधवं गोपिकावल्लभं जानकी नायकं रामचन्द्रमजे. हरे राम 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 हरे हरे, हरे कृष्ण
Hare Krishna 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 Hare Hare 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 O Kundali Gaura Bhanuranga Hare Krishna Kanta Smrana Radha Kanta Smrana Parvati Patte Hara Hara Mahadev Ramana Govinda Hari Govinda Govinda Prana Godi Brahma Nayak Jagadguru Bhartamaya Padarvindake Govinda Hari Govinda Govinda Bolo Bharat Mata ki Jai Bolo Bharat Mata ki Jai Bolo Bharat Mata ki Jai ಈ ಒಂದು ಸಮಯದಲ್ಲಿ ನಮಗೆ ಭಗವಂತನ ಭಜನೆಯ ಮೂಲಕ ನಮಗೆ ದೇವರನ್ನು ಸಾಕ್ಷಾತ್ಕರಿಸಿದಂಥ ಶ್ರೀ ಶಾಸ್ತಾರ ಭಜಕ ವೃಂದ ಮಡ್ಯಾರ್ ಇವರಿಗೆ ಶಿಶು ಮಂದಿರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ತುಂಬ ರೀತಿಯಿಂದ ಪ್ರೋತ್ಸಾಹ ನೀಡಿದರೆ ನಿಮಗೆಲ್ಲರಿಗೂ ಕೂಡ ಶಿಶು ಮಂದಿರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಿಂದೂ ಸೇವಾ ಪ್ರತಿಷ್ಠಾನ ಬೆಂಗಳೂರು ಇದರ ಶಿಶು ಶಿಕ್ಷಣ ಸಹಯೋಗದ ಸಂಸ್ಥೆಯಾದಂಥ ಕೇಶವ ಶಿಶು ಮಂದಿರ ರಿಜಿಸ್ಟರ್ಡ್ ಕಿನ್ಯಾ ವಿದ್ಯಾನಗರ ಇದರ ವಾರ್ಷಿಕೋತ್ಸವದ ನಿಮಿತ್ತ ನಡೆಯುವಂಥ ನಡೆಯುತ್ತಿದೆ. ಮೊದಲಿಗೆ ಸ್ವಾಗತ ಪ್ರಾರ್ಥನೆ. ಮೊದಲಿಗೆ ಆರ್ಯನ್, ಧೀಮಹಿ, ವೈಭವ್, ವಿಭಾ, ಆರ್ವಿ, ಮಿಹಾನ್. ವೈಭವ್, ವಿಭಾ, ಆರ್ವಿ, ಮಿಹಾನ್. ಜೈ ಶ್ರೀರಾಮ್. ಕೇಶವ ಶಿಶು ಮಂದಿರದ ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ಅತಿಥಿಗಳಿಗೂ ಹಾಗೂ ಬಂದಿರುವ ತಮಗೆಲ್ಲರಿಗೂ ಪುಟಾಣಿಗಳ ಪರವಾಗಿ ಸ್ವಾಗತ ಸುಸ್ವಾಗತ. ಧೀಮಹಿ. ಪ್ರಭಾಷಿತ अपे स्वर्णमयी लंका नमे लक्ष्मण
ಮೆಚ್ಚ ಸ್ವರ್ಗಾಗಪೆ ಗರಿಯಸೆ ಅರ್ಥ ಲಕ್ಷ್ಮಣ ಈ ಲಂಕೆಯು ಚಿನ್ನದಿಂದ ತುಂಬಿದ್ದರೇನಂತೆ ನನಗೆ ಅದರಲ್ಲಿ ಆಸೆ ಇಲ್ಲ ತಾಯಿ ಮತ್ತು ತಾಯ್ನಾಡು ಇವು ಎರಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು. ಸರ್ವಜ್ಞನ ವಚನ ವೈಭವ್ ಚಾರ್ವಿಕೇಶ್ ಶ್ರವಣಿ. ಜೈ ಶ್ರೀರಾಮ್. ಸರ್ವಜ್ಞನ ವಚನ ಊರೆಲ್ಲ ನೆಂತಾರು ಕೇರಿ ಎಲ್ಲ ಬಲಗ ದಾರಿಣಿಯೋ ಎಲ್ಲ ಕುಲದೈವ ದಾರಿಣಿಯೋ ಎಲ್ಲ ಕುಲದೈವ ಆಗಿರಲು ಯಾರನ್ನು ಬಿಡಲು ಸರ್ವಜ್ಞ ಯಾರನ್ನು ಬಿಡಲು ಸರ್ವಜ್ಞ. ಅರ್ಥ ಊರ ಜನರೆಲ್ಲ ನನ್ನ ಬಂಧುಗಳು ನೆರೆಯವರೆಲ್ಲ ನನ್ನ ಆಪ್ತರು ಭೂಮಾತೆಯೇ ನನ್ನ ಕುಲದೇವತೆ ಹೀಗಿರುವಾಗ ನಾನು ಯಾರನ್ನು ದೂರವಿರಲಿ ಎಲ್ಲರೂ ನನ್ನವರೇ. ಇಂದಿನ ಪಂಚಾಂಗ ವೈಭವ್. ಜೈ ಶ್ರೀರಾಮ್. ಇಂದಿನ ಪಂಚಾಂಗ ಕಲಿಯುಗಾದ 5126 ಶ್ರೀ ಶಾನಿವಾನ ಶಕೆ 1947 ಶ್ರೀ ಕ್ರೋಧಿ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪೌಷ ಮಾಸ ಶುಕ್ಲ ಪಕ್ಷ ಪಂಚಮಿ ತಿಥಿ ಪೂರ್ವ ನಕ್ಷತ್ರ ಶನಿವಾರ 2025ನೇ ಸಾವಿರ ಜನವರಿ ತಿಂಗಳ 18ನೇ ದಿನ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಅಮೃತ ವಚನ ಆದ್ಯನ್ ಧೀಮಹಿ ಶ್ರವಣಿ. ಶ್ರೀರಾಮ್. ಅಮೃತ ವಚನ ಅನೇಕವುಗಳು ಹರಳುತ್ತವೆ ಹರಳಿ ಬಾಡಿ ಉದುರಿ ಹೋಗುತ್ತವೆ ಅವನ್ನು ಯಾರು ಲೆಕ್ಕಿಸ್ತಾರೆ. ಆದರೆ ಗಜೇಂದ್ರನು ಶ್ರೀಹರಿಯ ಪೂಜೆಗೆಂದು ತನ್ನ ಸೊಂಟೆಯಿಂದ ಕೆತ್ತು ಅರ್ಪಿಸಿದ ತಾವರೆ ಧನ್ಯ ಪಾವನ. ಅಂತೆಯೇ ದೇಶ ಮಾತೆಯ ಬಿಡುಗಡೆಯಾಗಿ ಸಮರ್ಪಿತವಾದ ನಮ್ಮ ಜೀವನ ಪುಷ್ಪಗಳು ಪಾವನವಾದವು. ಸ್ವಾತಂತ್ರ್ಯ ವೀರ್ ಸಾವರ್ಕರ್. ಅಮೃತ ಬಿಂದು ಚಾರ್ವಿಕೇಶ್ ದಿಯಾ ಮಾನ್ವಿ ಯಶ್ವಿ ವಿಹಾನ್. ದಿಯಾ ಮಾನ್ವಿ ಯಶ್ವಿ ವಿಹಾನ್ ವಿಹಾಸ್. ಶ್ರೀರಾಮ್. ಅಮೃತಬಿಂದು ತಾನೆಂದ ಕೋಪವನ್ನು ಒಳ್ಳೆಯಿಂದ ಕೆಟ್ಟದನ್ನು ಜಯಿಸಬೇಕು. ಮಂಕುತಿಮ್ಮನ ಕಗ್ಗ ವಿಭಾ. ಜೈ ಶ್ರೀರಾಮ್. ಮಂಕುತಿಮ್ಮನ ಕಗ್ಗ ಉಳ್ಳಾಗೋ ಬೆಟ್ಟದಡಿ ಮನಿಗೆ ಮಲ್ಲಿಗೆ ಆಗೋ ಕಲ್ಲಾಗೋ ಕಷ್ಟಗಳ ಮಳೆಯ ವಿದ್ಯೆ ಸೂರಿಯೇ ಬೆಲ ಸಕ್ಕರೆ ಆಗೋ ದಿನರೊಬ್ಬಳರಿಂಗೆ ಎಲ್ಲರೂ ರಗೊಂಡಾಗೋ ಮಂಕುತಿಮ್ಮ ಮಂಕುತಿಮ್ಮ. ಏಕಾತ್ಮಕ ಸ್ತೋತ್ರ ಧೀಮಹಿ ವೈಭವ್ ಆರ್ಯನ್ ವಿಭಾ. ಧೀಮಹಿ ವೈಭವ್ ಆರ್ಯನ್ ವಿಭಾ. ಜೈ ಶ್ರೀರಾಮ್. ಏಕಾತ್ಮಕ ಸ್ತೋತ್ರ. ಓಂ ನಮೋ ಸಚ್ಚಿದಾನಂದ ರೂಪಾಯ ನಮಸ್ತು ಪರಮಾತ್ಮನೆ ಜ್ಯೋತಿರ್ಮಯ ಸ್ವರೂಪಾಯ ವಿಶ್ವಮ
पुराणीचा जैनाग मार्ग पीठिका गुरु ग्रंथा सतांगिरा हे संज्ञाना निधी तेचा सत्तयोरुजी सर्वदा अनुज्ञात्या अनसूयाच्या सावित्री जानकी सती द्रौपदी कन्नडी गांधी वीरा दुर्गावती तथा लक्ष्मी हार्या ಚೆನ್ನಮ್ಮ ರುದ್ರಮಾಂಬ ಸುವಿಕ್ರಮ ನಿವೇದಿತಾ ಶಾರದಾರ್ಥ ಪ್ರಣಮ್ಯ ಮಾತು ದೇವತಾ ಶ್ರೀರಾಮ ಭರತ ಕೃಷ್ಣ ವಿಷ್ಣು ಬ್ರಹ್ಮ ಸತಾರ್ಜುನ ಮಾರ್ಕಾಂಡೇಯ ಹರಿಶ್ಚಂದ್ರ ಪ್ರಹ್ಲಾದೋ ನಾರದೋ ಧ್ರುವ ಹನುಮಾನ್ ಜನಕೋ ಯಾಸೋ वदित्यासो को बलि तदिति विश्वकर्मण प्लुतो वाल्मीकि भार्गव भारत माता की जय। कबीरನ ದೋಹೆ ಚಾರ್ವಿಕೇಶ್ ಯಶಿಕಾ ಆರ್ವಿ ಲವೀಶ್ ಚೇತಸ್ ಮಿಹಾನ್ ಚಾರ್ವಿಕೇಶ್ ಯಶಿಕಾ ಆರ್ವಿ ಲವೀಶ್ ಚೇತಸ್ ಮಿಹಾನ್ कबीरना दोहे रोचद बालालो रोचा बाला मेरी आरी लो दिगल्ला चंदरी को चंदई गल्ला अदलो कलाई दके कबीरा अदलो कलाई दके। ಗಾದೆ ಮಾತುಗಳು ಧೀಮಹಿ ಜೈ ಶ್ರೀರಾಮ್ ಗಾದೆ ಮಾತುಗಳು ಕೈ ಕೆಸರಾದರೆ ಬಾಯಿಗೆ ಮೊಸರು ಉಪ್ಪಿಗಿಂತ ರುಚಿಲ್ಲ ತಾಯಿಗಿಂತ ಬಂದ ಇಲ್ಲ ಯಾರದ್ದು ದೊಡ್ಡ ಎಲ್ಲಮ್ಮನ ಜಾತ್ರೆ ಲಾಲಿಸಿದರೆ ಮಗು ಪೂಜಿಸಿದರೆ ದೇವರು ಚಿಂತೆ ಇಲ್ಲದವನಿಗೆ ಸಂತೆಯಂಡು ನಿದ್ದೆ ಶ್ರೀಮಂತ ಮನೆಯ ಲೋಟ ಚಂದ ಬಡವರ ಮನೆಯ ಊಟ ಚಂದ 3 ವರ್ಷದ ಬೊದ್ದೆ 100 ವರ್ಷದ ತನಕ ಅಂಗೈ ಹುಣ್ಣಿಗೆ ಕನ್ನಡಿಯಕ್ಕೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಒಗಟುಗಳು ಧೀಮಹಿ ವೈಭವ್ ವಿಭಾ ಆರ್ಯನ್ ಲಿವಿಶ್ जय श्री राम जय श्री राम जय श्री राम ನಾನು ಕಟ್ಟು ಕೇಳುತ್ತೇನೆ ಇವತ್ತೇನೆ ಹೇಳುತ್ತೀರಾ ಹೇಳುತ್ತೇವೆ ನೀರಲ್ಲಿ ಒಟ್ಟುತ್ತೆ ನೀರಲ್ಲಿ ಸಾಯ್ತೆ ಏನುತ್ತರ ಉಪ್ಪು ಹಿಡಿದರೆ ಹಿಡಿ ತುಂಬ ಬಿಟ್ಟರೆ ಬಿಡಿ ತುಂಬ ಏನುತ್ತರ ದೀಪ ಅಜ್ಜವಲ ಮೈ ತುಂಬ ಕಜ್ಜೆ ಏನುತ್ತರ ಹಾಗಲಕಾಯಿ ನಾಟದವನಿಗೆ ಮೈ ತುಂಬ ಕಣ್ಣು ಏನುತ್ತರ ನವಿಲು ಗೂಡಿನಲ್ಲಿ ಇರುವ ಜೋಡಿ ಅಕ್ಕಿ ಊರೆಲ್ಲ ನೋಡುತ್ತೆ ಏನುತ್ತರ ಕಣ್ಣು ಬೆರಳು ಕೊಟ್ಟರೆ ಕೈಯಂಡೆ ನುಂಗುತ್ತೆ ಏನುತ್ತರ ಬಾಳೆ. ಬಾಲ ಭಾಷೆಯಲ್ಲಿ ಮಕ್ಕಳ ಅಂದವಾದಂತಹ ಸ್ವಾಗತ ನೃತ್ಯ ಹಾಗೂ ಇನ್ನಿತರ ಎಲ್ಲ ವಿಷಯಗಳನ್ನು ಮಾಡಿದಂಥ ಶಿಶು ಮಂದಿರದ ಎಲ್ಲ ಪುಟಾಣಿಗಳಿಗೆ ಧನ್ಯವಾದಗಳು. ಈಗ ಮುಂದೆ ಶಿಶು ಮಂದಿರದ ಬಂದಂಥ ಅತಿಥಿಗಳನ್ನು ಸ್ವಾಗತ ಹಾಗೂ ಪರಿಚಯದ ಮೂಲಕ ಪರಿಚಯಿಸಬೇಕಾಗಿ ಶ್ರೀಯುತ ಶಿಶು ಮಂದಿರದ ವ್ಯವಸ್ಥಾಪಕರಾದಂಥ ಶ್ರೀಯುತ ನಾರಾಯಣ ಕಜೀವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪರಮೇಶ್ವರಿ ದೇವರನ್ನು ಮನಸಾರೆ ಸ್ಮರಿಸುತ್ತಾ ಈ 3 ಗ್ರಾಮದ ಎಲ್ಲ ದೇವರುಗಳನ್ನು ಹೊಂದಿಸುತ್ತಾ ಈ ಸ್ಥಳದಲ್ಲಿರುವಂಥ ಎಲ್ಲ ಶಕ್ತಿಗಳನ್ನು ಮನಸಾರೆ ಧ್ಯಾನಿಸುತ್ತಾ ಕೇಶವ ಶಿಶು ಮಂದಿರ ಕಿನ್ಯ ಇದರ ವಾರ್ಷಿಕೋತ್ಸವದ ಸಮಾರಂಭದ ವೇದಿಕೆಯಲ್ಲಿ ಇದ್ದ ಅತಿಥಿ ಅಭ್ಯಾಗತರನ್ನು ಪರಿಚಯ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಇಂದಿನ 36ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಬಂದಂಥ ಎಲ್ಲ ಬಂಧು ಬಾಂಧವರನ್ನು ಹೃದಯ ತುಂಬಿ ಸ್ವಾಗತ ಮಾಡುತ್ತಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶುಭಾಶಂಸನೆಯನ್ನು ನೀಡಲಿಕ್ಕೆ ಬರುವವರಿದ್ದವರು ನಮ್ಮ ವೇದಮೂರ್ತಿ ಗಣೇಶ್ ಭಟ್ರು ಈಗಾಗಲೇ ಪೂಜೆ ಮುಗಿಸಿ ತಕ್ಷಣ ಬರುತ್ತೇನೆಂತೆ ಹೇಳಿದ್ದಾರೆ.
ತಕ್ಷಣ ಬರುವಂಥ ಅವರ ನಿರೀಕ್ಷೆಯಲ್ಲಿದ್ದು ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಕಾರ್ಯಕ್ರಮ ಚಂದಗಾಣಿಕೆ ಕೊಡುವರು ಬಂದಿರುವವರು ಡಾಕ್ಟರ್ ಮೋಹನ್ದಾಸ್ ರೈ ಸಾಂತೆಗುತ್ತು. ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿಯ ಮುಕ್ತೇಸರರಾಗಿ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ವೃತ್ತಿಯಲ್ಲಿ ವೈದ್ಯರಾದರೂ ಕೂಡ ಪ್ರವೃತ್ತಿಯಲ್ಲಿ ಧಾರ್ಮಿಕ ಚಿಂತನೆಯ ಮೂಲಕ ಸಮಾಜವನ್ನು ಒಟ್ಟುಗೂಡಿಸಿ ತನ್ನದಾದಂಥ ಕೊಡುಗೆಯನ್ನು ನೀಡುತ್ತಾ ಶ್ರೀ ದೇವಸ್ಥಾನದ 2 ಅವಧಿಗಳಲ್ಲಿ ಅಧ್ಯಕ್ಷರಾಗಿ ಸಾಮಾಜಿಕವಾದಂಥ ಪರಿವರ್ತನೆಯ ಮೂಲಕ ಜನಮಾನಸದಲ್ಲಿ ಮನೆ ಮನೆಯೆಲ್ಲ ಮಾತಾಗಿರುವಂಥ ಡಾಕ್ಟರ್ ಮೋಹನ್ದಾಸ್ ರೈವರು ನಮ್ಮೆಲ್ಲ ಆತ್ಮೀಯರಾಗಿ ಅನೇಕ ವರ್ಷಗಳಿಂದ ಶಿಶು ಮಂದಿರಕ್ಕೆ ಒಂದು ಪೋಷಕರಾಗಿ ನಮ್ಮೆಲ್ಲ ಹಿತಚಿಂತರಾಗಿ ಸಾಂತೆಗುತ್ತು ಮನೆತನದ ಒಬ್ಬ ಜವಾಬ್ದಾರಿಯುತ ಒಬ್ಬ ವ್ಯಕ್ತಿಯಾಗಿ ಅಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮದಲ್ಲಿ ತನ್ನ ಮಾರ್ಗದರ್ಶನ ತನ್ನ ಸಹಕಾರವನ್ನು ನೀಡುವುದರ ಮೂಲಕ ಇಡೀ ಗ್ರಾಮಕ್ಕೆ ಮಾದರಿಯಾದಂಥ ನಮ್ಮ ಆತ್ಮೀಯರಂಥ ಡಾಕ್ಟರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನೀಡುತ್ತಿದ್ದೇನೆ. ಶತಚಂಡಿಕೆಯಾಗದ ರುವಾರಿಯವರಾದಂಥ ನಮ್ಮ ಶಿಶು ಮಂದಿರದ ಪೋಷಕರಾದಂಥ ಶ್ರೀಯುತ ಡಾಕ್ಟರ್ ಮೋಹನ್ದಾಸ್ ರೈ ಸಾಂತೆಗುತ್ತು ಇವರನ್ನು ಅತ್ಯಂತ ಗೌರವಪೂರ್ವಕ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ಶ್ರೀನಿವಾಸ್ ಗಟ್ಟಿ ಸೋವರ್ ಇವರು ಶಾಲು ಹಾಗೂ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ ಮಾಡ್ತೇವೆ. ಸೇರಿಸಲಿಕ್ಕೆ ಬಂದವರು ದೂರದ ಊರಿನಿಂದ ಬಂದಂಥ ಉಡುಪಿಯ ಮಣಿಪಾಲದವರು ಡಾಕ್ಟರ್ ನಾರಾಯಣ ಶೆಣಿ ಇವರು ಮಂಗಳೂರು ವಿಭಾಗದ ಸಂಘ ಚಾಲಕರಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡುವಂಥ ಹಿರಿಯರು. ನಮ್ಮ ಶಿಶು ಮಂದಿರದ ಒಂದು ಹಿತಚಿಂತಕರಾಗಿ ನಮ್ಮಲ್ಲಿರುವಂಥ ಈಗಾಗಲೇ 10 ಸೆನ್ಸು ಸ್ಥಳ ನಮ್ಮಲ್ಲಿರುವುದು, ಇನ್ನಷ್ಟು ಸ್ಥಳವನ್ನು ಹೊಂದಿಸುವುದಕ್ಕಾಗಿ ಅದರ ಮುತುವರ್ಜಿಯನ್ನು ವಹಿಸಿ ಅದಕ್ಕೆ ಬೇಕಾದಂಥ ಸಲಹೆ ಸೂಚನೆ ಸಹಕಾರವನ್ನು ನೀಡುತ್ತಿರುವಂಥ ಹಿರಿಯರು, ನಿವೃತ್ತ ಪ್ರಾಧ್ಯಾಪಕರು, MIT ಮಣಿಪಾಲ ಇದರಲ್ಲಿ ನಿವೃತ್ತರಾಗಿ ಈಗ ಪೂರ್ತಿ ಸಂಘದ ಕೆಲಸವನ್ನು ಮಾಡುತ್ತಿರುವ ಆತ್ಮೀಯರಿಗೆ ನಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಸ್ವಾಗತವನ್ನು ಬಯಸಿದ್ದೇನೆ. ಶ್ರೀಯುತರಿಗೆ ನಮ್ಮ ಶಿಶು ಮಂದಿರದ ಸದಸ್ಯರಾದಂಥ ಶ್ರೀಯುತ ನಿತ್ಯಾನಂದ ಭಂಡಾರಿ ಸಾಂತ್ಯ ಮಾರುಜಗೆ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಉಡುಪಿ ಮಂಗಳೂರು ವಿಭಾಗ ಸಂಘ ಚಾಲಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಸಂಸದರು ಬರಬೇಕಿತ್ತು. ಬೆಂಗಳೂರಿನಲ್ಲಿ ಅನಿವಾರ್ಯವಾದಂತಹ ಬೈಠಕ್ಕಿರುವುದರಿಂದ ಅವರಿಗೆ ಬರಲಿಕ್ಕೆ ಅಸಾಧ್ಯವೆಂದು ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತ. ಹಾಗೂ ನಮ್ಮ ಭಾಜಪದ ಜಿಲ್ಲಾಧ್ಯಕ್ಷರಾದಂಥ ಸತೀಶ್ ಕುಂಬಲ ಕೂಡ ಅವರು ಬಂದು ನಮಗೆ ಶುಭವನ್ನು ಹಾರೈಸಿದ್ದಾರೆ. ಅವರ ವೈಯಕ್ತಿಕ ಒಂದು ಪೂಜೆ ಇರುವುದರಿಂದ ಅವರಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ನಿಲ್ಲಲಿಕ್ಕೆ ಅಸಾಧ್ಯವಾದ ಕಾರಣ ಅವರು ಕೂಡ ಸಂದೇಶವನ್ನು ನೀಡಿರುತ್ತಾರೆ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸಿದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಜಗನ್ನಾಥ್ ಶೆಟ್ಟಿ ಮಾಗಂದಡಿ ಅನುವಂಶಿಕ ಆಡಳಿತ ಮುಕ್ತೇಸರಲ್ಲ ಅದರ ಟ್ರಸ್ಟಿಯಲ್ಲಿರುವವರು, ಪಂಜಂದಾಯ ಬಂಟ ವೈದ್ಯನಾಥ ಮತ್ತು ಕೊರಗತನಿಯ ಆದಿಸ್ಥಳ ದೆಕ್ಕಾಡು ಕುತ್ತಾರು ಇದರ ಒಬ್ಬ ಟ್ರಸ್ಟಿಯಾಗಿ ಸಮಾಜದಲ್ಲಿ ಸಾಮಾಜಿಕ ಪರಿವರ್ತನೆ ಕೆಲಸವನ್ನು ಮಾಡುವವರು. ಮಾಗಂದಡಿ ಮನೆತನದಲ್ಲಿ ತನ್ನ ಎಲ್ಲ ಧಾರ್ಮಿಕ ಕಾರ್ಯಕ್ರಮದ ಮೂಲಕ ಇಲ್ಲಿ ಕೊರಗಜ್ಜೆ ಅಂದರೆ ಈಗ ಕೇವಲ ನಮ್ಮ ತುಳುನಾಡವರು ಮಾತ್ರ ಅಲ್ಲ, ಬೇರೆ ಬೇರೆ ಊರುಗಳಿಂದ ಆ ಕೊರಗಜ್ಜನ ಸಾನ್ನಿಧ್ಯಕ್ಕೆ ಬರುತ್ತಾರೆ. ಒಂದಿಷ್ಟು ಅಲ್ಲಿ ಹಣದ ಹೊಳೆಯ ಹರಿಯುತ್ತಿದೆ. ಅಂತಹ ಸಂದರ್ಭದಲ್ಲಿ ಕೇವಲ ಹಣವನ್ನು ಧಾರ್ಮಿಕ ಕಾರ್ಯಕ್ರಮ ಮಾತ್ರವಲ್ಲ, ಸಾಮಾಜಿಕವಾದ ಬಡವರಿಗೆ, ಬಲ್ಲಿದರಿಗೆ, ಕಲಿಯುವವರಿಗೆ, ಎಲ್ಲ ಕಷ್ಟದಲ್ಲಿರುವವರಿಗೆ ಅವರು ಆ ಸಂಸ್ಥೆಯಿಂದ ನೆರವು ನೀಡುತ್ತಾರೆ. ನಮಗೂ ಕೂಡ ಸಾಕಷ್ಟು ನೆರವು ನೀಡುತ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಂತ ಸ್ವಾಗತವನ್ನು ನೀಡುತ್ತಿದ್ದೇನೆ. ಶ್ರೀಯುತ ಜಗನ್ನಾಥ್ ಶೆಟ್ಟಿ ಇವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀಯುತವರಿಗೆ ಸುಂದರ್ ಅಂಚನ್ ಇವರು ಶಾಲು ಹಾಗೂ ಸ್ಮರಣಿಕೆಯ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಡಾಕ್ಟರ್ ಬಸವರಾಜಿ ಉತ್ತಗಿಯವರು, ಮೂಲತಃ ಬಿಜಾಪುರದವರು. KS ಹೆಗಡೆ ಆಸ್ಪತ್ರೆಯಲ್ಲಿ ಅಲ್ಲಿಯ ಮುಖ್ಯಸ್ಥರಾಗಿ ಕಾರ್ಡಿಯಾಲಜಿ ವಿಭಾಗದ ಮುಖ್ಯಸ್ಥರಾಗಿ KS ಹೆಗಡೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು ನಾನೊಮ್ಮೆ ನನಗೆ ಅಸೌಖ್ಯವಾದಾಗ ಅವರಲ್ಲಿ ನಾನೊಬ್ಬ ಪರೀಕ್ಷೆಗೋಸ್ಕರ ಹೋದವನು. ಅವರ ಆತ್ಮೀಯತೆ, ಹೃದಯ ಶ್ರೀಮಂತಿಕೆಯನ್ನು ಕಂಡು ನನಗೆ ಮೆಚ್ಚಿ ಸಂತೋಷ ಆಯಿತು. ಯಾಕೆಂದರೆ ಒಬ್ಬ ಡಾಕ್ಟ್ರು
ಒಬ್ಬ ಸಾಮಾನ್ಯ ರೋಗಿಯನ್ನು ದೇವರಂತೆ ಕಾಣುತ್ತಿರುವ ಅವರ ಗುಣ, ಅದು ಡಾಕ್ಟರ್ ಮೋಹನ್ದಾಸ್ ರವರು ಕೂಡ ಹಾಗೆ, ಡಾಕ್ಟರ್ ಗುಣವೇ ಹಾಗೆ. ಒಬ್ಬ ರೋಗಿಯನ್ನು ಅವರು ನೆಗ್ಲೆಕ್ಟ್ ಮಾಡುವಂಥ ಪರಿಸ್ಥಿತಿಯಲ್ಲ, ಸಾಮಾನ್ಯ ಅದರಲ್ಲಿ ಬಡವರಿಗೆ ಡಾಕ್ಟರ್ ತುಂಬ ಅವರು ಸಹಾಯ ಮಾಡುತ್ತಾರೆ, ತುಂಬ ಅವರಲ್ಲಿ ಮಾತಾಡುತ್ತಾರೆ. ಅವರಿಗೆ ಬಂದಂಥ ಕಷ್ಟವನ್ನು ಕೇವಲ ಮಾತಿನ ಮೂಲಕ ಅದನ್ನು ಹೋಗಲಾಡಿಸುವುದಕ್ಕೆ ಒಬ್ಬ ವೈದ್ಯರಾಗಿ ನಮ್ಮ ಸಮೀಪದ KS ಹೆಗಡೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ವೃತ್ತಿಯಲ್ಲಿ ಡಾಕ್ಟರ್ ಆದರೂ ಕೂಡ ಪ್ರವೃತ್ತಿಯಲ್ಲಿ ಸಾಮಾಜಿಕವಾದಂಥ ಕಳಕಳಿಯಿಂದ ದಾನ ಧರ್ಮಗಳನ್ನು ಮಾಡುವುದರ ಮೂಲಕ ಆ ಉತ್ತರದ ಆ ಭಾಗದಲ್ಲಿ ಇದ್ದರೂ ಕೂಡ ಅಂತಹ ಡಾಕ್ಟರ್ಗಳನ್ನು ನನ್ನ ಸ್ವಭಾವ ಎಂದರೆ, ನಾನೊಬ್ಬ ಪರಿಚಯ ಆದರೆ ಅವರನ್ನು ನಮ್ಮ ಸಮಾಜದ ಕೆಲಸಕ್ಕೆ ಉಪಯೋಗ ಮಾಡುವುದು ನಮ್ಮ ಕರ್ತವ್ಯ. ಯಾಕೆಂದರೆ ಅವರಿಗೆ ಆ ಭಾಗದ ಕಥೆಯೆಲ್ಲ ಗೊತ್ತಿರಬಹುದು. ಈ ಭಾಗದಲ್ಲಿ ಅವರನ್ನು ನಾವು ಕೇವಲ ವೈದ್ಯರಾಗಿ ಮಾತ್ರ ಕಾಣುವುದು, ಒಬ್ಬ ವೈದ್ಯರಾಗಿ ಕಾಣುವುದಲ್ಲ, ಅವರು ಕೂಡ ಇಂತಹ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಈ ಭಾಗದ ಸಂಸ್ಕೃತಿಯನ್ನು ಆ ಭಾಗದಲ್ಲಿ ಕೂಡ ಒಂದು ಪ್ರಯತ್ನ ಮಾಡೋದಕ್ಕೆ ಸಾಧ್ಯವಾಗಬಹುದು ಅಂತ ಆತ್ಮೀಯರಂತ ಡಾಕ್ಟರ್ ಉತ್ತಗಿ ಅವರನ್ನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸಿದ್ದೇನೆ. ಡಾಕ್ಟರ್ ಬಸವರಾಜ್ ಉತ್ತಗಿ, ಮುಖ್ಯಸ್ಥರು ಕಾರ್ಡಿಯಾಲಜಿ ವಿಭಾಗ, KS ಹೆಗಡೆ ಆಸ್ಪತ್ರೆ, ದೇರ್ಲಕಟ್ಟೆ, ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿ. ಶ್ರೀಯುತರಿಗೆ ರವಿ ಕನಕಮಗೇರು, ಪ್ರಧಾನ ಕಾರ್ಯದರ್ಶಿ ಶಿಶು ಮಂದಿರದ, ಇವರು ಶಾಲು ಹಾಗೂ ಸ್ಮರಣಿಕೆ ಮೂಲಕ ಗೌರವಿಸಬೇಕಾಗಿ ವಿನಂತಿ. ಹರಿ ಓಂ. ಇನ್ನೋರ್ವ ಅತಿಥಿ ಪ್ರಕಾಶ್ ಭಂಡಾರಿ ಕುತ್ತೆತ್ತೂರು, ಮಾಲಕರು ಸಾಹುಕಾರ್ ಟೆಕ್ಸಸ್ ಮತ್ತು ಯೂನಿಫಾರ್ಮ್ ಮಂಗಳೂರು. ನಾನು ಅವರ ಮಳಿಗೆಗೆ ಹೋದಾಗ ತುಂಬ ಸಂತೋಷವಾಯಿತು. 100 ಜನಕ್ಕೆ ಊಟದ ವ್ಯವಸ್ಥೆಗೆ ಉದ್ಯೋಗವನ್ನು ಕೊಡುವಂಥ ಒಬ್ಬ ದಾನಿಗಳು. ಅದರಲ್ಲಿ ಅವರ ಶಾಪಲ್ಲಿ 6 ಜನ ಬಾಯಿ ಬರದವರು, ತುಂಬ ಬಡವರು, ಅಂಥವರಿಗೂ ಕೂಡ ಕೆಲಸ ಕೊಟ್ಟು ಅವರಿಗೆ ಸ್ವಾಭಿಮಾನದ ಬದುಕನ್ನು ನೀಡಿ ಅವಂಥವರಲ್ಲಿಯೂ ಕೂಡ ದೇವರನ್ನು ಕಾಣುವಂಥ ಒಬ್ಬ ದಾನಿಗಳು. ಅಂತಹ ದಾನಿಗಳು ನಮಗೆ ತೆರೆಯ ಮರೆಯಲ್ಲಿ ತುಂಬ ಜನ ಸಿಗ್ತಾರೆ. ಅಂತಹ ವ್ಯಕ್ತಿಗಳನ್ನು ನಮ್ಮ ವೇದಿಕೆಗೆ ಕರೆದು ಅವರನ್ನು ಪರಿಚಯ ಮಾಡಿ ಅವರಲ್ಲಿರುವ ಅಂತಸ್ತತ್ವ, ಅವರಲ್ಲಿರುವ ಹೃದಯ ಶ್ರೀಮಂತಿಕೆಯನ್ನು ನಾವೆಲ್ಲರಿಗೆ ಪರಿಚಯ ಮಾಡಿದಾಗ ಕೇವಲ ತನ್ನ ಹೊಟ್ಟೆಪಾಡಿಗಾಗಿ ದುಡಿಸುವುದು ಮಾತ್ರವಲ್ಲ, ಸಮಾಜದಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳನ್ನು ಸ್ಪಂದಿಸುವುದು, ಆ ಬಡವರಲ್ಲಿ ದೇವರನ್ನು ಕಾಣುವಂಥ ಮನೋವ್ಯವಸ್ಥೆ ಯಾರಲ್ಲಿದೆಯೋ ಅಂಥವರನ್ನು ನಾವು ಸಭೆ ಕರೆಯಬೇಕು ಎಂಬ ಉದ್ದೇಶದಿಂದ ಪ್ರಕಾಶನನ್ನು ನಾವು ಕರೆದಿದ್ದೇವೆ, ಬಂದಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನೀಡುತ್ತಿದ್ದೇನೆ. ಶ್ರೀಯುತ ಪ್ರಕಾಶ್ ಭಂಡಾರಿ ಕುತ್ತೆತ್ತೂರು, ಮಾಲಕರು ಸಾಹುಕಾರ್ ಟೆಕ್ಸ್ಟೈಲ್ಸ್ ಮತ್ತು ಯೂನಿಫಾರ್ಮ್ಸ್ ಮಂಗಳೂರು, ಇವರಿಗೆ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಕೊಡ್ತೀನಿ. ಶ್ರೀಯುತರಿಗೆ ಮಾಧವ ತಟ್ಟಾಜಿಯವರು ಶಾಲು ಹಾಗೂ ಸ್ಮರಣಿಕೆ ಮೂಲಕ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಇನ್ನೋರ್ವ ಅತಿಥಿ ಡಾಕ್ಟರ್ ವಾಸುದೇವ. ಇವರು ಸಮೀಪದ ನಮ್ಮ ಬಂಗಾರು ಭಟ್ರ ಮನೆಯಲ್ಲಿ 2 ವರ್ಷ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿ ತಲಪಾಡಿಯಲ್ಲಿದ್ದರು. ತಲಪಾಡಿ ದೇವಸ್ಥಾನದಲ್ಲಿ ಕೂಡ ವೈದಿಕ ಕಾರ್ಯಕ್ರಮಕ್ಕೆ ತನ್ನ ನಿಸ್ವಾರ್ಥವಾದಂಥ ಸೇವೆಯಲ್ಲಿ ಸಲ್ಲಿಸುತ್ತಿದ್ದವರು. ಇವರು ಪ್ರಾಧ್ಯಾಪಕರಾಗಿ HMAM ತಾಂತ್ರಿಕ ವಿದ್ಯಾಲಯ ನಿಟ್ಟೆ, ಅವರ ಸ್ವಲ್ಪ ಪರಿಚಯವನ್ನು ಹೇಳ್ತಿದ್ದೆ. ಪ್ರಸ್ತುತ ನಿಟ್ಟೆಯ ತಾಂತ್ರಿಕ ವಿದ್ಯಾಲಯದಲ್ಲಿ ಮಾಹಿತಿ ತಂತ್ರಜ್ಞಾನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ವಾಸುದೇವ ಇವರು ಮಂಗಳೂರು ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದು, ಸುರತ್ಕಲ್ಲಿ ರಾಷ್ಟ್ರೀಯ ತಾಂತ್ರಿಕ ಮಹಾವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. 22 ವರ್ಷಗಳ ವೃತ್ತಿ ಅನುಭವವಿರುವ ಇವರು ಕಳೆದ 18 ವರ್ಷಗಳಿಂದ ಗಣಕಯಂತ್ರದಲ್ಲಿ ವಿಭಾಗದಲ್ಲಿ ಸಂಶೋಧನೆಯನ್ನು ನಡೆಸಿದ್ದಾರೆ. ಇವರು ಸಂಶೋಧನಾ ಪ್ರಬಂಧಗಳನ್ನು ಭಾರತ, ಆಸ್ಟ್ರೇಲಿಯಾ, ನೇಪಾಳ, ಚೀನಾ, ಕೆನಡಾ ಮತ್ತು ಮಲೇಷ್ಯಾ ವಿಭಾಗಗಳಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಮಂಡಿಸಿದ್ದಾರೆ. ಯಕ್ಷಗಾನ ಮತ್ತು ಕನ್ನಡ ಸಾಹಿತ್ಯಗಳಲ್ಲಿ ಆಸಕ್ತರಾಗಿರುವ ಇವರು ಶೈಕ್ಷಣಿಕವಾಗಿ ವಿವಿಧ ಹುದ್ದೆಗಳನ್ನು ವಿಶ್ವವಿದ್ಯಾಲಯದ ಮತ್ತು ಕಾಲೇಜು ಹಂತದಲ್ಲಿ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಅನೇಕ ವರ್ಷಗಳಿಂದ ನಮ್ಮ ಶಿಶು ಮಂದಿರದ ಪೋಷಕರಾಗಿ ಕೂಡ ತೆರೆಮರೆಯಲ್ಲಿದ್ದು ನಮಗೆ ಸಹಕಾರ ನೀಡುವಂಥ ಒಬ್ಬ ಆತ್ಮೀಯರು. ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನೀಡುತ್ತಿದ್ದೇನೆ. ಡಾಕ್ಟರ್ ವಾಸುದೇವ ಪ್ರಾಧ್ಯಾಪಕರು, NMAM ತಾಂತ್ರಿಕ ಮಹಾವಿದ್ಯಾಲಯ ನಿಟ್ಟೆ, ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ವಿಜಯ ಕಜೆ ಇವರು ಶಾಲು ಹಾಗೂ ಸ್ಮರಣಿಕೆಯ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತೇವೆ.
ಹಾಗೆಯೇ ಇನ್ನೊಬ್ಬರು ಅತಿಥಿ ಡಾಕ್ಟರ್ ದಿವ್ಯಾ ಶೆಟ್ಟಿ, ಆಯುರ್ ಜನರಲ್ ಕ್ಲಿನಿಕ್, KC ರೋಡ್, ತಲಪಾಡಿ. ನಮ್ಮೆಲ್ಲರ ಪರಿಚಿತರು. ಈ ಭಾಗದ ಎಲ್ಲ ಜನರಿಗೆ ಬೇಕಾದಂಥ ಒಬ್ಬ ವೈದ್ಯರಾಗಿ ಸಮೀಪದ KC ರೋಡ್ನಲ್ಲಿ ಕ್ಲಿನಿಕ್ ಇಟ್ಟು ಎಲ್ಲ ಬಡವ ಬಲ್ಲಿದ ಭೇದ ಭಾವನಿಲ್ಲದೆ ಬಡವರಿಗೂ ಕೂಡ ಉಚಿತವಾದಂಥ ಔಷಧಿಯನ್ನು ಕೊಟ್ಟು ಅವರ ರೋಗಕ್ಕೆ ಸರಿಯಾಗಿ ಮಾಹಿತಿಯನ್ನು ನೀಡಿ ಅವರನ್ನು ಗುಣಪಡಿಸುವುದರಲ್ಲಿ ನಿಸ್ಸೀಮರಾಗಿದ್ದಾರೆ. ಅಂತಹ ತಾಯಿಯನ್ನು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತ ಮಾಡುತ್ತಿದ್ದೇನೆ. ಡಾಕ್ಟರ್ ದಿವ್ಯಾ ಎಸ್ ಶೆಟ್ಟಿ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀಮತಿ ದಿವ್ಯಾ ಶೆಟ್ಟಿ ಇವರಿಗೆ ಶಿಶು ಮಂದಿರದ ಸೇವಾವೃತ್ತಿಯಾದಂಥ ಶ್ರೀಯುತ ಶೋಭಾ ಕಜೆಹಾ ಇವರು ಶಾಲು ಹಾಗೂ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ಹಾಗೆ ಇನ್ನೋರ್ವ ಅತಿಥಿ ಪ್ರಣವ್ ಸ್ವರೂಪ್ ಕೊಂಡಾನ. ಇವರು ಬೆಂಗಳೂರಿನಲ್ಲಿ ಉದ್ಯಮಿಯಾಗಿ ಒಬ್ಬ ಈ ಶಿಶು ಮಂದಿರದ ಪೋಷಕರಾಗಿ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಮೌನವಾಗಿ ತಲಪಾಡಿ ದೇವಸ್ಥಾನದ ಪರಮ ಭಕ್ತರಾಗಿ ದೇವಸ್ಥಾನಕ್ಕೆ ಎಲ್ಲ ರೀತಿಯಿಂದ ಸಹಾಯ ಸಹಕಾರವನ್ನು ನೀಡುತ್ತಾ ಶಿಶು ಮಂದಿರಕ್ಕೂ ಕೂಡ ಹಾಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತಿರುವಂಥ ಸಮೀಪದ ಕೊಂಡಾನದಲ್ಲಿ ಇರುವವರು. ಇವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ. ಶ್ರೀಯುತ ಪ್ರಣವ್ ಸ್ವರೂಪ್ ಕೊಂಡಾಣ ಇವರಿಗೆ ಅತ್ಯಂತ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತೀನಿ. ಶ್ರೀಯುತರಿಗೆ ವಿಶ್ವನಾಥ ಮಾಧವಪುರ ಇವರು ಶಾಲು ಹಾಗೂ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತೀನಿ. ಹಾಗೆಯೇ ವೇದಿಕೆಯಲ್ಲಿ ನಮ್ಮ ಗೌರವಾಧ್ಯಕ್ಷರಾದಂಥ ಶಿವರಾಮ್ ಶೆಟ್ಟಿ ಸಾಂತೆಗೊತ್ತು ಹಾಗೂ ಅಧ್ಯಕ್ಷರಾದಂಥ ವಾಸುಕೆ ಮಿತ್ತಡ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಇಲ್ಲಿ ಅನೇಕ ನಮ್ಮ ಸಂಘ ಪರಿವಾರದ ಬೇರೆ ಬೇರೆ ನಮ್ಮ ಆತ್ಮೀಯರು ಇದ್ದಾರೆ, ಅವರನ್ನೆಲ್ಲರನ್ನು ಸ್ವಾಗತಿಸುತ್ತಾ ಮಾಧ್ಯಮ ಮತ್ತು ಪತ್ರಕರ್ತ ಬಂಧುಗಳಿಗೆ ಸ್ವಾಗತ. ಹಾಗೆ ಪುಟಾಣಿ ಮಕ್ಕಳು, ಈ ಪೋಷಕರು, ನಮಗೆಲ್ಲ ಶಿಶು ಮಂದಿರದ 36 ವರ್ಷಗಳಲ್ಲಿ ಶಿಶು ಮಂದಿರವನ್ನು ಬೆಳೆಸಿ ಕಟ್ಟಿದಂಥ ಎಲ್ಲ ನಮ್ಮ ಆತ್ಮೀಯರಿಗೆ ಸ್ವಾಗತ ಮಾತ್ರವಲ್ಲದೆ ಶಿಶು ಮಂದಿರ ಕಳೆದ 36 ವರ್ಷಗಳಿಂದ ಒಂದು ತಪಸ್ಸಿನ ರೂಪದಲ್ಲಿ ಕಾರ್ಯವನ್ನು ಮಾಡುವುದರ ಮೂಲಕವಾಗಿ ಇಲ್ಲಿ ಪರಿಸರದ ಅನೇಕ ಮಕ್ಕಳು ಈ ಸಂಸ್ಕಾರದ ಮೂಲಕ ತನ್ನ ನಿತ್ಯ ಜೀವನದಲ್ಲಿ ಒಂದು ಭದ್ರತೆಯನ್ನು ಉಂಟು ಮಾಡಿ ಸ್ವಾವಲಂಬಿ ಜೀವನದ ಮೂಲಕ ಒಂದು ಸ್ವಸ್ಥ ಸಮಾಜದ ನಿರ್ಮಾಣದ ಕಾರ್ಯಕ್ಕಾಗಿ ವ್ಯಕ್ತಿ ನಿರ್ಮಾಣದ ಒಂದು ಈ ಸಂಸ್ಥೆಯಿಂದ ಪಡೆದಂಥ ಶಿಕ್ಷಣದಿಂದ ಎಲ್ಲರೂ ಸ್ವಾಭಿಮಾನಿಗಳಾಗಿ ದೇಶಭಕ್ತರಾಗಿ ನಿಷ್ಠಾವಂತರಾಗಿ ತಂದೆ ತಾಯಿಗಳಿಗೆ ಆಸ್ತಿಯಾಗಿ ಈ ದೇಶಕ್ಕೆ ಆಸ್ತಿಯಾಗಿ ಒಬ್ಬ ಉತ್ತಮ ಹಿಂದೂಗಳಾಗಿ ಬದುಕುವಂಥ ಸ್ಥಿತಿ ನಿರ್ಮಾಣವಾಗಿದ್ದರೆ ಶಿಶು ಮಂದಿರದ ಕೊಡುಗೆ ಎಂದು ನಮಗೆ ತುಂಬ ಹೇಳಲಿಕ್ಕೆ ಸಂತೋಷವಾಗ್ತಿದೆ. ಯಾಕೆಂದರೆ ಕಳೆದ 3 ವರ್ಷಗಳಲ್ಲಿ ನಾವು ತಲಪಾಡಿ ದೇವಸ್ಥಾನದ ಒಂದು ವ್ಯವಸ್ಥಾಪನಾ ಸಮಿತಿಯ ಒಂದು ಅವಕಾಶ ಸಿಕ್ಕಿದ ಕಾರಣದಿಂದ ಶಿಶು ಮಂದಿರ ಪ್ರೇರಣೆಯ ಮೂಲಕ ಅಲ್ಲಿ ಕೂಡ ಒಂದು ಧರ್ಮ ಶಿಕ್ಷಣ ಮಾಡುವಂಥ ಅವಕಾಶವನ್ನು ನಮ್ಮ ಆಡಳಿತ ಮುಕ್ತೇಶ್ವರರಾದಂಥ ಡಾಕ್ಟರ್ ಮೋಹನ್ದಾಸ್ ರವರು ಕೊಟ್ಟ ಕಾರಣ ನಮ್ಮ ಭಗಿನಿಯರಿದ್ದಾರೆ ಆಶಕ್ಕ ಮತ್ತು ನಯನ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಟ್ಟಿಗೆ ಕಳೆದ 3 ವರ್ಷಗಳಿಂದ ಒಂದು ಪ್ರತಿ ಶುಕ್ರವಾರ ಧರ್ಮ ಶಿಕ್ಷಣ, ಪ್ರತಿ ತಿಂಗಳಿಗೆ ಮಕ್ಕಳನ್ನು ಸೇರಿ ಧರ್ಮ ಶಿಕ್ಷಣ ಮಾಡುವುದರ ಮೂಲಕ ಇಡೀ ನಮ್ಮ ಸಮಾಜದಲ್ಲಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಹಿಂದೂ ಧರ್ಮದ ಎಲ್ಲ ವಿಚಾರಗಳನ್ನು ತಿಳಿಯುವಂಥ ಒಂದು ಅವಕಾಶ ದೇವಸ್ಥಾನ ನಮಗೆ ಕೊಟ್ಟಿದೆ. ಇನ್ನು ಮುಂದೆಯೂ ಅಂತಹ ಆ ಧರ್ಮ ಶಿಕ್ಷಣದ ಮೂಲಕ ಜನಜಾಗೃತಿ ಆಗಲಿ, ಹಿಂದೂ ಧರ್ಮ ಪ್ರಬಲವಾಗಿ ಮೆರೆಯಲಿ, ಇಡೀ ದೇಶ ಭಾರತ ಜಗದ್ವಂದೇ ಆಗಲಿ ಅಂತ ಆಶಿಸುತ್ತಾ ಈ ಶಿಶು ಮಂದಿರದ ಅನೇಕ ನಮ್ಮ ಕನಸುಗಳಿವೆ. ಆ ಕನಸುಗಳು ಹೇಳಲಿಕ್ಕೆ ತುಂಬ ಇಲ್ಲಿ ಸಮಯ ಬೇಕಾಗ್ಬೋದು. ಆದರೆ ಕನಸೆಲ್ಲ ಏನು ಎಂಬುದು ನಿಮಗೆ ಗೊತ್ತಿದೆ. ಆ ಕನಸುಗಳನ್ನು ನೆನೆಸುವಂಥ ಆ ಹೊಣೆಗಾರಿಕೆ ಅಲ್ಲ. ನಮ್ಮ 36 ವರ್ಷಗಳ ಮುಂದೆ ನಮ್ಮ ಹಿರಿಯರು ಒಂದು ದೀಪವನ್ನು ಉರಿಸಿದ್ದಾರೆ. ನಾವು ತೈಲೋಪಾದಿಯಲ್ಲಿ ಅದಕ್ಕೆ ಸಹಕಾರವನ್ನು ನೀಡಿ ಅದನ್ನು ನೀವೆಲ್ಲ ಬೆಳೆಸಿದ್ದು, ನಾವೇನೋ ನಿಮಿತ್ತವಾಗಿ ಇಲ್ಲಿ ಕಾರ್ಯಕರ್ತರಾಗಿ ಇದ್ದೇವೆ ವಿನಃ ನಮ್ಮಿಂದ ಇದೆಲ್ಲ ಸಾಧ್ಯವಾಗಂಥದ್ದಲ್ಲ. 36 ವರ್ಷಗಳಿಗೆ ಮಾಡಿದಂಥ ಕೆಲಸ ಕಡಿಮೆ, ಇನ್ನು ಹೋಗಬೇಕಾದಂಥ ದಾರಿ ಬಹಳ ದೂರ ಇದೆ. ಅದನ್ನೆಲ್ಲವನ್ನು ಸರಿಪಡಿಸೋಕ್ಕೆ ದೇವರ ಅನುಗ್ರಹ, ನಮ್ಮೆಲ್ಲರ ಆಶೀರ್ವಾದ ಹಾಗೂ ಸಹಕಾರ ನಮ್ಮ ಮುಂದೆ ಇರಲಿ. ಶಿಶು ಮಂದಿರ ಇನ್ನೂ ಕೂಡ ಎತ್ತರಕ್ಕೆ ಏರಲಿ. ಇಲ್ಲಿಯ ಎಲ್ಲ ಜನರು ಇದರ ಆಶ್ರಯವನ್ನು ಪಡಲಿ. ಇಲ್ಲಿ ವ್ಯಕ್ತಿ ನಿರ್ಮಾಣದ ಶಿಕ್ಷಣವನ್ನು ಪಡೆಯುವುದರ ಮೂಲಕ ಭವ್ಯ ಭಾರತದ ನಿರ್ಮಾಣ ಆಗಲಿ ಅಂತ ಮತ್ತೊಮ್ಮೆ ತಾಯಿ ದುರ್ಗಾ ಪರಮೇಶ್ವರಲ್ಲಿ ಗ್ರಾಮದ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಸ್ವಾಗತ ಮತ್ತು ಪ್ರಸ್ತಾವ ನಿಲ್ಲಿಸ್ತೇನೆ. ಜೈ ಶ್ರೀರಾಮ್. ವಂದನೆಗಳು. ಮುಂದೆ ಸಂದೇಶ ವಾಚನ. ನಮ್ಮ ಈ ಕಾರ್ಯಕ್ರಮಕ್ಕೆ ಕೆಲವು ಸಂಸ್ಥೆಗಳಿಂದ ಸಂದೇಶಗಳು ಬಂದಿದೆ, ಅದರ ವಾಚನವನ್ನು ಮಾಡ್ತಾರೆ ಕುಮಾರಿ ಋತಿಕಾ. ದಿನಾಂಕ 12/1/2025 ರಿಗೆ ಆಡಳಿತ ಮಂಡಳಿ
ಕೇಶವ ಶಿಶು ಮಂದಿರ ರಿಜಿಸ್ಟರ್ಡ್ ಕಿನ್ಯ, ಮಂಗಳೂರು ತಾಲೂಕು. ದಿನಾಂಕ 18/1/2025 ಕಿನ್ಯ ಕೇಶವ ಶಿಶು ಮಂದಿರದ ವಾರ್ಷಿಕೋತ್ಸವವು ಜರುಗಲಿರುವ ವಿಚಾರ ತಿಳಿದು ಸಂತೋಷವಾಯಿತು. ಪ್ರತಿಯೊಬ್ಬರಲ್ಲಿಯೂ ಸುಪ್ತ ಪ್ರತಿಭೆ ಇರುತ್ತದೆ. ವಿದ್ಯಾರ್ಥಿಗಳ ಪ್ರತಿಭೆ ಮತ್ತು ಆಸಕ್ತಿಯನ್ನು ಗುರುತಿಸಿ ವ್ಯಕ್ತಿತ್ವದ ಸರ್ವತೋಮುಖ ಬೆಳವಣಿಗೆಗೆ ಸಕಾಲಿಕ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ನೀಡುವುದೇ ಶಿಕ್ಷಣದ ಧ್ಯೇಯವಾಗಿದೆ. ಈ ದಿಸೆಯಲ್ಲಿ ಶಿಕ್ಷಕರು, ಪೋಷಕರು ಮತ್ತು ವಿದ್ಯಾರ್ಥಿಗಳ ಸಂಘಟಿತ ಪ್ರಯತ್ನ ಅಗತ್ಯ. ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ನಿಮ್ಮ ಶಾಲೆಯ ಪ್ರಗತಿ ಸಾಧನೆ ಶ್ಲಾಘನೀಯವಾಗಿದೆ. ಶಾಲಾ ವಾರ್ಷಿಕೋತ್ಸವವು ಶೈಕ್ಷಣಿಕ ವರ್ಷದ ಚಟುವಟಿಕೆಗಳು ಪ್ರಗತಿ ಸಾಧನೆಯ ಅವಲೋಕನ ಮಾಡುವ ಸಂದರ್ಭವಾಗಿದೆ. ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನವನ್ನು ವೀಕ್ಷಿಸುವ ಸಂಭ್ರಮ ಸಡಗರದ ಸಮಾರಂಭವೂ ಆಗಿದೆ. ಸಮಾರಂಭವು ಆಮಂತ್ರಿತ ಅತಿಥಿಗಳ, ಗಣ್ಯ ವ್ಯಕ್ತಿಗಳ ಹಾಗೂ ಸ್ಥಳೀಯ ವಿದ್ಯಾಭಿಮಾನಿಗಳ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಲೆಂದು ಹಾರೈಸುತ್ತೇನೆ. ಇತಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಿ ವೀರೇಂದ್ರ ಹೆಗ್ಗಡೆ ಇವರಿಂದ. ಹಲವಾರು ಸಂಘ ಸಂಸ್ಥೆಗಳ ಸಂದೇಶ ನಮಗೆ ಬಂದಿದೆ. ಸಮಯದ ಕೊರತೆಯಿಂದ ಅದನ್ನೆಲ್ಲನೂ ಓದಲಿಕ್ಕೆ ಅಸಾಧ್ಯವಾದ ಕಾರಣ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಶಿಶು ಮಂದಿರದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಂದೇಶ ವಾಚನ ಮಾಡಿದಂಥ ಕುಮಾರಿ ಋತಿಕಾ ಇವರಿಗೆ ವಂದನೆಗಳು. ಈಗ ಶಿಶು ಮಂದಿರದ ಎಲ್ಲ ಪುಟಾಣಿಗಳಿಗೆ ಬಹುಮಾನ ವಿತರಣೆ ಮಾಡಬೇಕು. ಅಂದರೆ ಮುಂದೆ ಅವರಿಗೆ ನಿದ್ದೆ ಬರುವಂಥ ಸಮಯ ಬಂದಿದೆ. ದಯವಿಟ್ಟು ಶಿಶು ಮಂದಿರದ ಎಲ್ಲ ಪುಟಾಣಿಗಳು ಈಗ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹೆಸರು ಹೇಳ್ತಾ ಇದೆ, ಅದಕ್ಕೆ ಪೋಷಕರು ಕೂಡ ತಾವೆಲ್ಲ ಪ್ರೋತ್ಸಾಹಿಸಬೇಕಾಗಿ ಮತ್ತೊಮ್ಮೆ ವಿನಂತಿ. ವೈಭವ್, ಧೀಮಹಿ, ಆರ್ವಿ, ಆರ್ಯನ್, ಶ್ರವಣಿ, ಮಿಹಾನ್, ಗಾನವಿ, ಲವೀಶ್, ಪ್ರಥಮ್, ಮಾನ್ವಿ, ಆದ್ಯನ್, ಯಶ್ವಿ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರು ಎಲ್ಲ ಪುಟಾಣಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಗಣ್ಯಾತಿ ಗಣ್ಯರು ಈ ಬಹುಮಾನ ವಿತರಣೆಯನ್ನು ನಡೆಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಶಿಕಾ, ಧನ್ವಿ, ಧನ್ವಿಶ್, ಚಾರ್ವಿಕೇಶ್, ವಿಹಾಸ್, ಅವೀಶ್, ಅನುಶ್ರೀ, ದಿಯಾ, ಚೇತಸ್, ಧನ್ವಿಕ್, ಮಿತಿನ್, ಕಶ್ವಿ, ವಂಶ್, ರಿಯಾಂಶ್, ವಿಭಾ, ಆದೃತಿ. ಶ್ರೀಯುತ ಚೇತನ್ ಕುಮಾರ್ ಪಿಲಿಕೂರಿ ಇವರಿಂದ, ನಿಕಟಪುರ ಕಾರ್ಯದರ್ಶಿಯಾದ ಶ್ರೀ ಚೇತನ್ ಕುಮಾರ್ ಪಿಲಿಕೂರಿ ಇವರಿಂದ ವಾರ್ಷಿಕ ವರದಿ ಮಂಡನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿ ಅಭ್ಯಾಗತರೇ, ಕಾರ್ಯಕ್ರಮಕ್ಕೆ ಆಗಮಿಸಿದ ಊರ ಪರವೂರಿನ ಬಂಧು ಭಗಿನಿಯರೇ, ಶ್ರದ್ಧೆಯ ಮಾತೆಯರೇ, ಪುಟಾಣಿ ಮಕ್ಕಳೇ, ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿಯನ್ನು ಮನಸಾರೆ ಸ್ಮರಿಸುತ್ತಾ 2024-25ನೇ ಸಾಲಿನ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲು ಸಂತೋಷಪಡುತ್ತೇನೆ. ಶಿಶು ಮಂದಿರದ ಪರಿಚಯ ಹಾಗೂ ನಡೆದು ಬಂದ ದಾರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿವಾರ ಸಂಘಟನೆ, ಹಿಂದೂ ಸೇವಾ ಪ್ರತಿಷ್ಠಾನ ಬೆಂಗಳೂರು
ಇದರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಜನ್ಮ ಶತಾಬ್ದಿ ನಿಮಿತ್ತ ಸೇವಾ ಚಟುವಟಿಕೆಗಳನ್ನು ನಡೆಸಲು ಕಿನ್ಯ ಗ್ರಾಮದಲ್ಲಿ ಶಿಶುಮಂದಿರವನ್ನು ಪ್ರಾರಂಭಿಸಲಾಯಿತು. ಸಂಘದ ಅಂದಿನ ಉಳ್ಳಾಲ ಕಾರ್ಯವಾಹರಾಗಿದ್ದ ಅಶೋಕ್ ಬಾಡಿ ಉಚ್ಚಿಲ ಇವರ ನೇತೃತ್ವದಲ್ಲಿ ಊರಿನ ಹಿರಿಯರಾದ ದಿವಂಗತ ಎಂ ಸುಂದರಗಟ್ಟಿ, ದಿವಂಗತ ಮಾಬಲಾಳುವ ಶಾಂತಿಗುತ್ತು, ದಿವಂಗತ ವಿ ಸತ್ಯವತಿ ಮಾರ್ಲ, ದಿವಂಗತ ರಾಮದಾಸ್ ಭಟ್ ಹಾಗೂ ಕಾರ್ಯಕರ್ತರಾದ ನಾರಾಯಣ ಕಜೆ, ಮೋಹನ್ದಾಸ್ ಜಿ ಶೆಟ್ಟಿ, ಕೆ ವಾಸುಮಿತ್ತಡ ಅಲ್ಲದೆ ಉತ್ಸಾಹಿ ತರುಣರ ಸಹಕಾರದಿಂದ 1989 ಜುಲೈ 4ರಂದು ಶಿಶುಮಂದಿರವು ಉದ್ಯುಕ್ತವಾಗಿ ಪ್ರಾರಂಭವಾಯಿತು. 1993ರಲ್ಲಿ ಊರಿನ ದಾನಿಗಳ ಸಹಕಾರದಿಂದ 10 ಸೆಂಟ್ ಸ್ಥಳವನ್ನು ಖರೀದಿಸಿ ದಿವಂಗತ ರಮೇಶ್ ಕುಮಾರ್ ಜೈನ್ ಇವರ ಸಹಾಯದಿಂದ ಸ್ವಂತ ಕಟ್ಟಡವನ್ನು ರಚಿಸಿ 13/1/1994ರಂದು ಪೇಜಾವರ ಶ್ರೀ 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 ವಿಶ್ವೇಶ ತೀರ್ಥ ಶ್ರೀಪಾದಂಗಳವರಿಂದ ಉದ್ಘಾಟನೆ ಹೊಂದಿತು. ಶಿಶುಮಂದಿರದ ದಶಮಾನೋತ್ಸವ ನೆನಪಿಗಾಗಿ ದಿವಂಗತ ರಮೇಶ್ ಕುಮಾರ್ ಜೈನ್ರವರ ತಾಯಿ ಭಗವತಿ ದೇವಿಯ ಸ್ಮರಣಾರ್ಥ ಕಿರಿಯ ಮಗನಾದ ಸುರೇಶ್ ಕುಮಾರ್ ಜೈನ್ ಇವರ ಸಹಾಯದಿಂದ ಮೇಲಂತಸ್ತು ನಿರ್ಮಾಣವಾಗಿ ಕೊಲ್ಯ ಶ್ರೀ 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 ರಮಾನಂದ ಸ್ವಾಮೀಜಿಗಳಿಂದ ಉದ್ಘಾಟಿಸಲ್ಪಟ್ಟಿತು. 2014ರಲ್ಲಿ ಶಿಶುಮಂದಿರವು ರಜತ ಮಹೋತ್ಸವವನ್ನು 2 ದಿನಗಳ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಯಿತು. ಶಿಶುಮಂದಿರವು ಅನೇಕ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ನಡೆಸಿಕೊಂಡು ಬರುತ್ತಿದ್ದು ಇದೀಗ 36ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈಗ ಶಿಶುಮಂದಿರದಲ್ಲಿ 3ರಿಂದ 6 ವರ್ಷದ ಮಕ್ಕಳಿಗೆ ಶಿಕ್ಷಣ ಆಧಾರಿತ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ನೀಡಲಾಗುತ್ತಿದೆ. ಅಲ್ಲದೆ ಮಾತೃಮಂಡಳಿ, ಸ್ವಸಹಾಯ ಸಂಘ, ಬಾಲಗೋಕುಲ ಮುಂತಾದ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ. ಈಗ ಶಿಶುಮಂದಿರದಲ್ಲಿ 28 ಮಕ್ಕಳು ಶಿಕ್ಷಣ ಪಡೆಯುತ್ತಾರೆ. ಸ್ಥಳೀಯರಾದ ಶ್ರೀಮತಿ ಶೋಭಾ ಕಜೆ ಮಾತಾಜಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾರ್ಯಕ್ರಮಗಳು ಹಾಗೂ ಚಟುವಟಿಕೆಗಳು ಕಳೆದ ವರ್ಷದ ವಾರ್ಷಿಕೋತ್ಸವವನ್ನು ತಾರೀಕು 21-24ನೇ ಶನಿವಾರ ಆಚರಿಸಲಾಯಿತು. ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಟೀಲು ಇಲ್ಲಿನ ಆನುವಂಶಿಕ ಅರ್ಚಕರಾದ ವೇದಮೂರ್ತಿ ಹರಿನಾರಾಯಣ ದಾಸ ಅಸ್ತ್ರಣ್ಣರು ಶುಭಾಶಂಸನೆ ಗೈದರು. ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಶಿವಳ್ಳಿ ಸ್ಪಂದನ ಮಂಗಳೂರು ವಲಯದ ಅಧ್ಯಕ್ಷರಾದ ಶ್ರೀ ಕೃಷ್ಣ ಭಟ್ ಕದ್ರಿ ವಹಿಸಿದ್ದರು. ಸೇವಾ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತ ಕಾರ್ಯದರ್ಶಿಯಾದ ಶ್ರೀ ಚೆನ್ನಯ್ಯಸ್ವಾಮಿ ಮುಖ್ಯ ಬೌದ್ಧಿಕ್ ನೀಡಿದರು. ಮುಖ್ಯ ಅಭ್ಯಾಗತರಾಗಿ ಶ್ರೀ ಎಚ್ ಕೆ ಪುರುಷೋತ್ತಮ, ಜಿಲ್ಲಾಧ್ಯಕ್ಷರು VHP ಶ್ರೀ ಶ್ರೀಧರ್ ಶೆಟ್ಟಿ, ನ್ಯಾಯವಾದಿ ಅಧ್ಯಕ್ಷರು ಪುಳಿಂಚ ಸೇವಾ ಪ್ರತಿಷ್ಠಾನ ಮಂಗಳೂರು ಶ್ರೀ ಕಿಶೋರ್ ಕುಮಾರ್ ಪುತ್ತೂರು, ಧಾರ್ಮಿಕ ಮುಂದಾಳು ಮೊದಲಾದವರು ಉಪಸ್ಥಿತರಿದ್ದರು. ಈ ಶುಭ ಸಂದರ್ಭದಲ್ಲಿ ಯುವಶಕ್ತಿ ಸೇವಾಪಥ ದಕ್ಷಿಣ ಕನ್ನಡ ಇವರ ವತಿಯಿಂದ 45,000 ರು ಮೌಲ್ಯದ ನೀರಿನ ಫಿಲ್ಟರ್ ಶಿಶುಮಂದಿರಕ್ಕೆ ಕೊಡುಗೆಯಾಗಿ ನೀಡಿದರು. ಯುವಶಕ್ತಿ ಸೇವಾಪಥದ ಬಾಲಕೃಷ್ಣ ಮುಡಿಪು ಹಾಗೂ ಗಣೇಶ್ ಕೆದಿಲ ಇವರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಯಕ್ಷಗುರು ಕಟೀಲು ಮೇಳದ ಕಲಾವಿದರಾದ ಅಶ್ವಥ್ ಮಂಜನಾಡಿ ಇವರಿಗೆ ಶಿಶುಮಂದಿರದ ಯಕ್ಷ ತಂಡದವರು ಗುರುವಂದನೆ ಮಾಡಿದರು. ನಂತರ ಪುಟಾಣಿಗಳ ಪ್ರತಿಭಾ ಪ್ರದರ್ಶನ, ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ತಾರೀಕು 6/2/24ರಂದು ಮಂಗಳೂರು ವಿಭಾಗ ಸಂಘಚಾಲಕರಾದ ಜ್ಯೇಷ್ಠ ಕಾರ್ಯಕರ್ತರಾಗಿದ್ದ ಹಾಗೂ ಶಿಶುಮಂದಿರದ ಬೆಳವಣಿಗೆಯಲ್ಲಿ ಮಾರ್ಗದರ್ಶಕರಾಗಿದ್ದ ಸ್ವರ್ಗೀಯ ಶ್ರೀ ಬಿ ಗೋಪಾಲ್ ಚೆಟ್ಟಿಯಾರ್ ಅವರಿಗೆ ಶ್ರದ್ಧಾಂಜಲಿ ಸಭೆ ನಡೆಯಿತು. ತಾರೀಕು 28/2/24ರಂದು ಪಾಲಕರ ಸಭೆ ಹಾಗೂ ತಾಯಂದಿರ ಪಾದಪೂಜೆ ಕಾರ್ಯಕ್ರಮ ನಡೆಯಿತು. ಶ್ರೀರಾಮ ವಿದ್ಯಾಕೇಂದ್ರದ ಸಂಚಾಲಕರಾದ ಶ್ರೀ ವಸಂತ್ ಮಾಧವ್ ಈ ಸಂದರ್ಭದಲ್ಲಿ ಪೋಷಕರಿಗೆ ಮಾರ್ಗದರ್ಶನ ನೀಡಿದರು. ಏಪ್ರಿಲ್ 15ರಿಂದ ಏಪ್ರಿಲ್ 21ರವರೆಗೆ 7 ದಿನಗಳ ಕಾಲ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಸಹಯೋಗದೊಂದಿಗೆ ಮಕ್ಕಳಿಗೆ ಬೇಸಿಗೆ ಶಿಬಿರ ದುರ್ಗಾ ಧ್ಯಾನ ಮಂದಿರದಲ್ಲಿ ನಡೆಸಲಾಗಿತ್ತು. ಉದ್ಘಾಟನಾ ವೇದಿಕೆಯಲ್ಲಿ ಕುಟುಂಬ ಪ್ರಬೋಧನ್ ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಸಂಯೋಜಕ ಶ್ರೀ ಸುಬ್ರಾಯ ನಂದೋಡಿ ಮುಖ್ಯ ಬೌದ್ಧಿಕ್ ಮಾಡಿದರು. ವೇದಿಕೆಯಲ್ಲಿ ಎಂಬಿ ಪುರಾಣಿಕ ಅಲಂಕಾರಗುಡ್ಡೆ ಮಲರಾಯ ದೈವದ ಪಾತ್ರೆ ಅಂತಪೂಜಾರಿ ಹಾಗೂ ಶಿಶುಮಂದಿರ ಅಧ್ಯಕ್ಷರಾದ ಕೆ ವಾಸುಮಿತ್ತಡ ಉಪಸ್ಥಿತರಿದ್ದರು. ಶಿಬಿರದಲ್ಲಿ ಮಕ್ಕಳಿಗೆ ನಮ್ಮ ಮನೆ, ಯೋಗ, ಕುಣಿತ ಭಜನೆ, ಆಟ, ಕಂಠಪಾಠ, ಪೌರಾಣಿಕ ಕಥೆ, ಅಭಿನಯ, ವ್ಯಾಯಾಮ, ಅಭಿನಯ ಗೀತೆ, ಪರಿಸರ, ಪ್ರಾಣಿ ಪಕ್ಷಿಗಳ ಮಾಹಿತಿ, ಜೀವನ ಮೌಲ್ಯ, ಕರಕುಶಲ ವಸ್ತುಗಳ ತಯಾರಿ, ನವರಸಗಳ ಪರಿಚಯ, ಚಾರಣ, ರಸಪ್ರಶ್ನೆ, ಮಣ್ಣಿನಿಂದ ಮಾಡುವ ಪ್ರತಿಕೃತಿ, ಪಾದಪೂಜೆ, ಇತಿಹಾಸ ಹಾಗೂ ಪ್ರವಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದಲ್ಲಿ ಸೇವಾ ಭಾರತಿ ಕಾರ್ಯದರ್ಶಿಯಾದ ಚೆನ್ನಯ್ಯಸ್ವಾಮಿ ಬೌದ್ಧಿಕ್ ಮಾಡಿದರು. ವೇದಿಕೆಯಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಡಾಕ್ಟರ್ ಮೋಹನ್ದಾಸ್ ರೈ ಉಪಸ್ಥಿತರಿದ್ದರು. ಊಟೋಪಚಾರದ ವ್ಯವಸ್ಥೆಯನ್ನು ದೇವಸ್ಥಾನದ ವತಿಯಿಂದ ಮಾಡಿದರು. ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಅನೇಕ ವ್ಯಕ್ತಿಗಳು, ಸಂಸ್ಥೆಯವರು ಸಹಕರಿಸಿದರು. ಇವರನ್ನೆಲ್ಲ ಕೃತಜ್ಞತೆಯಿಂದ ನೆನೆಯುತ್ತೇವೆ. ತಾರೀಕು 31/5/2024ರಂದು ಗಣಹೋಮದೊಂದಿಗೆ ಶಾಲಾ ಪ್ರಾರಂಭೋತ್ಸವ ನಡೆಯಿತು. ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಈ ಸಂದರ್ಭದಲ್ಲಿ ನಡೆಸಲಾಯಿತು. ತಾರೀಕು 13/6/24ರಂದು ಕಿನ್ಯ ಪಂಚಾಯತ್ ಗ್ರಾಮ ಕಿನ್ಯ ಪ್ರಭಾತ್ ಗ್ರಾಮ ತಲಪಾಡಿ ಗ್ರಾಮ ಬಾಲಗೋಕುಲಗಳ ಶಿಕ್ಷಕಿಯರ ಬೈಠಕ್ ಶಿಶುಮಂದಿರದಲ್ಲಿ ನಡೆಯಿತು.
ತಾರೀಕು 30/6/24ರಂದು ಪರಿಸರ ಸ್ವಚ್ಛತೆ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು. ಕಿನ್ಯ ಗ್ರಾಮ ಪಂಚಾಯತ್ ಕಚೇರಿಯಿಂದ ಶಿಶುಮಂದಿರದವರೆಗೆ ಸ್ವಚ್ಛತಾ ಕಾರ್ಯಕ್ರಮ ನಡೆಸಲಾಯಿತು. ಕಿನ್ಯ ಮೀನಾದಿಯ ಬ್ರಹ್ಮಮುಗೇರ ಮಹಾಕಾಳಿ ದೇವಸ್ಥಾನದ ಪಾತ್ರಿ ಅಶೋಕ್ ನಡುಕುಮೇರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಗಿಡ ನೆಡುವ ಕಾರ್ಯಕ್ರಮವನ್ನು ಪ್ರೌಢಶಾಲಾ ಶಾರೀರಿಕ ಶಿಕ್ಷಕರಾದ ಪ್ರಭಾಕರ್ ಜೋಗಿ ಅವರು ಗಿಡ ನೆಡುವ ಮೂಲಕ ಉದ್ಘಾಟಿಸಿದರು ಹಾಗೂ ಸದಸ್ಯರಿಗೆ ಗಿಡಗಳನ್ನು ವಿತರಿಸಲಾಯಿತು. ತಾರೀಕು 4/7/24ರಂದು ಪಾಲಕರ ಸಭೆ ನಡೆಯಿತು. ಕಡಬ ಶ್ರೀ ಭಾರತಿ ಶಿಶು ಮಂದಿರದ ವ್ಯವಸ್ಥಾಪಕಿ ಶ್ರೀಮತಿ ಸವಿತಾ ಪೋಷಕರಿಗೆ ಮಾರ್ಗದರ್ಶನವಿತ್ತರು. ತಾರೀಕು 16/8/24ರಂದು ಕೇಶವ ಶಿಶು ಮಂದಿರದ ಮಾತೃ ಮಂಡಳಿ ವತಿಯಿಂದ ತಲಪಾಡಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಸಾಮೂಹಿಕ ವರಮಹಾಲಕ್ಷ್ಮಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪೂರ್ವಭಾವಿಯಾಗಿ ಸುಮಾರು 3 ಗ್ರಾಮಗಳಲ್ಲಿ 1,500ಕ್ಕಿಂತಲೂ ಹೆಚ್ಚು ಮನೆಗಳನ್ನು ಸಂಪರ್ಕ ಮಾಡಿ 1,600ಕ್ಕಿಂತಲೂ ಹೆಚ್ಚು ಪೂಜಾ ಸೇವೆಗಳನ್ನು ಮಾಡಿದರು. ಈ ಸಂದರ್ಭದಲ್ಲಿ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸೇವಾ ಭಾರತೀಯ ಕಾರ್ಯದರ್ಶಿಯಾದ ಶ್ರೀ ಚೆನ್ನಯ್ಯ ಸ್ವಾಮಿ ಧಾರ್ಮಿಕ ಉಪನ್ಯಾಸ ಮಾಡಿದರು. ವೇದಿಕೆಯಲ್ಲಿ KS ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಇದರ ಸಾರ್ವಜನಿಕ ವಿಭಾಗ ಪ್ರಬಂಧಕರಾದ ಶ್ರೀ ಹೇಮಂತ್ ಶೆಟ್ಟಿ ದಂಪತಿಗಳು ಶುಭ ಹಾರೈಸಿದರು. ಪೂಜ್ಯರಾದ ಸುದರ್ಶನ್ ಬನ್ನಿಂತಾಯ ಕ್ಷೇತ್ರದ ಆಡಳಿತ ಮುಕ್ತೇಶ್ವರ ಡಾಕ್ಟರ್ ಮೋಹನ್ದಾಸ್ ರೈ ಸಾಂತೆಗುತ್ತು, ಮಂಗಳೂರಿನ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ಶಿಶುಮಂದಿರ ಅಧ್ಯಕ್ಷ ವಾಸುದೇವ ಮುತ್ತಡ, ವ್ಯವಸ್ಥಾಪಕ ನಾರಾಯಣ ಕಜೆ ಉಪಸ್ಥಿತರಿದ್ದರು. 19/8/24ರಂದು ರಕ್ಷಾಬಂಧನ ಕಾರ್ಯಕ್ರಮ ನಡೆಯಿತು. ಮಾತೃಮಂಡಳಿ ವತಿಯಿಂದ ರಕ್ಷಕಟಾಣೆ ಉಳ್ಳಾಲ ಹಾಗೂ ಶಿಶುಮಂದಿರದ ಹಿತೈಷಿಗಳಿಗೆ ರಕ್ಷೆ ಕಟ್ಟಿ ಸಹೋದರತ್ವ ಮೆರೆದರು. ತಾರೀಕು 26/8/24ರಂದು ಶಿಶುಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ತೊಟ್ಟಿಲೋತ್ಸವ ಕಾರ್ಯಕ್ರಮ ನಡೆಯಿತು. ಪುಟ್ಟ ಮಕ್ಕಳು ಹಾಗೂ ಬಾಲಗೋಕುಲದ ಮಕ್ಕಳು ಶ್ರೀಕೃಷ್ಣ ರಾಧೆಯರ ವೇಷ ಧರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿದರು. ಈ ಸಂದರ್ಭದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸೇವಕ ಸಂಘದ ಜಿಲ್ಲಾ ಶಾರೀರಿಕ ಪ್ರಮುಖ ಪ್ರವೀಣ್ ತಲಪಾಡಿ ಶ್ರೀಕೃಷ್ಣನ ಮಹತ್ವವನ್ನು ವಿವರಿಸಿದರು. ಮಂಗಳೂರು ವಿಶ್ವವಿದ್ಯಾಲಯದ ಉದ್ಯೋಗಿ ಸಂತೋಷ್ ರಾವ್, ಸುಚಿತಾ ದಂಪತಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪುಟ್ಟ ಮಗುವಿಗೆ ಕೃಷ್ಣನ ವೇಷ ಧರಿಸಿ ಆರತಿ ಬೆಳಗಿ ತೊಟ್ಟಿಲೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು. 6/9/24ರಂದು ಗಣೇಶ ಚತುರ್ಥಿ ಹಬ್ಬವನ್ನು ಆಚರಿಸಲಾಯಿತು. 29/9/24ರಂದು ಕಿನ್ಯ ಶಿಶು ಮಂದಿರದ ಆಶ್ರಯದಲ್ಲಿ ದೇವಿಪುರ ಶ್ರೀ ದುರ್ಗಾ ಧ್ಯಾನ ಮಂದಿರದಲ್ಲಿ ನವದಂಪತಿ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಹಿರಿಯ ದಂಪತಿಗಳಾಗಿ ಕೈರಂಗಳ ಶಾರದಾ ವಿದ್ಯಾಗಣಪತಿ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ಶ್ರೀ TJ ರಾಜರಂಭಟ್ ಹಾಗೂ ಶ್ರೀಮತಿ ಜ್ಯೋತಿ TR ಅವರು ನವದಂಪತಿಗಳಿಗೆ ಸಲಹೆ ನೀಡಿದರು. ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಟ, ಮದುವೆ ಬಗ್ಗೆ ನಮ್ಮ ಸಂಸ್ಕೃತಿಯಲ್ಲಿ ಉತ್ತಮ ಸ್ಥಾನವಿದೆ. ನಮ್ಮ ಧರ್ಮ ಸಂಸ್ಕೃತಿ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಮೂಲ ಉದ್ದೇಶವೇ ಮದುವೆ ಎಂದು ನವದಂಪತಿಗಳಿಗೆ ವಿವರವಾಗಿ ಮಾರ್ಗದರ್ಶನವಿತ್ತರು. ವೇದಿಕೆಯಲ್ಲಿ ಮಂಗಳೂರಿನ ಚೇತನ ಬಾಲ ವಿಕಾಸ ಕೇಂದ್ರ, ಸೇವಾ ಭಾರತಿ ಸ್ವಯಂ ಸೇವಾ ಸಂಸ್ಥೆಯ ಟ್ರಸ್ಟಿಗಳಾದ ಗಜಾನನ ಪೈ ಹಾಗೂ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಗಣೇಶ್ ಭಟ್ ಪಂಜಾಳ, ಆಡಳಿತ ಮುಕ್ತೇಸಕರಾದ ಶ್ರೀ ಡಾಕ್ಟರ್ ಮೋಹನ್ದಾಸ್ ರೈ ಸಾಂತೆಗುತ್ತು, ಶಿಶುಮಂದಿರದ ಗೌರವಾಧ್ಯಕ್ಷ ಶಿವರಾಮ್ ಶೆಟ್ಟಿ ಹಾಗೂ ವ್ಯವಸ್ಥಾಪಕ ನಾರಾಯಣ ಕಜಂ ಉಪಸ್ಥಿತರಿದ್ದರು. ಸಮಾರೋಪದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಸಹಕಾರಿಯಾದ PS ಪ್ರಕಾಶ್ ದಂಪತಿಗಳಿಗೆ ಮಾರ್ಗದರ್ಶನ ನೀಡಿದರು. ಸುಮಾರು 28 ಜೋಡಿಗಳು ಇದರಲ್ಲಿ ಭಾಗವಹಿಸಿದ್ದರು. ದಿನಾಂಕ 8/10/24ರಂದು ಶಾರದಾ ಪೂಜೆ ನಡೆಯಿತು. ನೃತ್ಯ ಗುರು ರೇಷ್ಮಾ ನಿರ್ಮಲ್ ಭಟ್, ನೃತ್ಯರಾಹಲಿ ನಾಟ್ಯಾಲಯ ಪಜೀರ್ ಇವರ ನೇತೃತ್ವದಲ್ಲಿ ಶಿಶುಮಂದಿರದಲ್ಲಿ ಭರತನಾಟ್ಯ ತರಗತಿ ಹಾಗೂ ಅಶ್ವಥ್ ಮಂಜನಾಡ್ ಇವರ ನೇತೃತ್ವದಲ್ಲಿ ಯಕ್ಷಗಾನ ತರಗತಿ ಕೂಡ ನಡೆಯುತ್ತಿದೆ. ನವೆಂಬರ್ ತಿಂಗಳಲ್ಲಿ ತುಳಸಿ ಪೂಜಾ ಕಾರ್ಯಕ್ರಮವು ನಡೆಯಿತು. ಶಿಶುಮಂದಿರದ ಆಪ್ತರು ಪೋಷಕರೂ ಆದ ದಿವಂಗತ ಶ್ರೀನಿವಾಸ್ ಮೀನಾದಿ ಇವರ ಮನೆಯವರಿಗೆ ಶಿಶುಮಂದಿರದ ವತಿಯಿಂದ 5,000 ರೂಗಳ ಧನಸಹಾಯವನ್ನು ನೀಡಲಾಯಿತು. ಕ್ರೀಡಾ ವಿಭಾಗದಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರು KSM ಎಂಬ ಹೆಸರಿನೊಂದಿಗೆ ಕಬಡ್ಡಿ ಹಾಗೂ ಕ್ರಿಕೆಟ್ ಪಂದ್ಯಾಟಗಳಲ್ಲಿ ಹಲವು ಕಡೆ ಬಹುಮಾನಗಳನ್ನು ಗಳಿಸಿರುತ್ತಾರೆ. ಅಲ್ಲದೆ ಶಿಶುಮಂದಿರದ ವಠಾರದಲ್ಲಿ ಕ್ರೀಡೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಸಂಸ್ಥೆಯ ಮಾತೃಮಂಡಳಿ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಹಲವಾರು ಮನೆಗಳಲ್ಲಿ ಮನೆ ಭಜನೆ ಸಮಾರಂಭಗಳಲ್ಲಿ ಆಹ್ವಾನದ ಮೇರೆಗೆ ಭಜನಾ ಕಾರ್ಯಕ್ರಮಗಳನ್ನು ಕೊಡುತ್ತಾರೆ. ಊರಿನ ಪರವೂರಿನ ಸಂಘ ಸಂಸ್ಥೆಗಳು ದೇವಸ್ಥಾನ, ನವರಾತ್ರಿ ಸಂದರ್ಭ, ಇನ್ನಿತರ ಉತ್ಸವಗಳ ಸಂದರ್ಭದಲ್ಲಿ ಭಜನಾ ಸಂಕೀರ್ತನೆ ನಡೆಸಿರುತ್ತೇವೆ. ಅವುಗಳಲ್ಲಿ ಮಿತ್ತಡ ಸಾಲೇನ್ ಕುಟುಂಬದ ತರವಾಡು ಮನೆಯಲ್ಲಿ, ಶಂಭೂರಿನಲ್ಲಿ, ತಲಪಾಡಿ ವ್ಯಾಯಾಮ ಶಾಲೆ, ತಲಪಾಡಿ ದೇವಸ್ಥಾನ, ದುರ್ಗಾಪರಮೇಶ್ವರಿ ಮಠ ಮೊಂಟೆಪದವು, ಕೊಲ್ಯ ಮುಕಾಂಬಿಕಾ ದೇವಸ್ಥಾನ, ಮಹಾಲಿಂಗೇಶ್ವರ ದೇವಸ್ಥಾನ ಕುಂಜತ್ತೂರು, ಅಯ್ಯಪ್ಪ ಮಂದಿರ ಹಸೈಗೋಳಿ, ಕೃಷ್ಣ ಭಜನಾ ಮಂದಿರ ಕೇಸಿ ರೋಡು, ಗಣೇಶ್ ಮಂದಿರ ಬೀರಿ ಮುಂತಾದ ಕಡೆಗಳಲ್ಲಿ ಭಜನೆ ಸಂಕೀರ್ತನೆ ನಡೆಸಿರುತ್ತಾರೆ. ಅಲ್ಲದೆ ಪ್ರತಿ ತಿಂಗಳು ಶಿಶುಮಂದಿರದಲ್ಲಿ ಹುಣ್ಣಿಮೆ ಭಜನೆ ಕೂಡ ನಡೆಯುತ್ತಿರುತ್ತದೆ. ನಮ್ಮ ಸಂಸ್ಥೆಯ ಬಾಲಕಲಾವಿದರು ಶ್ರೀ ದುರ್ಗಾಪರಮೇಶ್ವರಿ ಕೃಪಾಶ್ರಿತ ಕಲಾಸಂಪದ ಕೇಶವ ಶಿಶುಮಂದಿರ ಕಿನ್ಯ ಎಂಬ ಹೆಸರಿನೊಂದಿಗೆ ಅನೇಕ ಕಡೆಗಳಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ನೀಡಿರುತ್ತಾರೆ.
ಮಂಗಳೂರಿನ ತುಳುಭವನದಲ್ಲಿ ಕೃಷ್ಣಲೀಲಾ, ತಲಪಾಡಿ ಪರಿಸರದಲ್ಲಿ ಶಶಿಪ್ರಭಾ ಪರಿಣಯ, ಶ್ರೀನಿವಾಸ ಕಲ್ಯಾಣ, ಸುದರ್ಶನ ವಿಜಯ, ಶ್ವೇತಕುಮಾರ ಚರಿತ್ರೆ, ತರುಣಿ ಸೇನಾ ಕಾಳಗ, ನರಕಾಸುರ ಮೋಕ್ಷ, ಶಿಶುಮಂದಿರದ ವೇದಿಕೆಯಲ್ಲಿ ಬಬ್ರು ವಾಹನ, ಶ್ರೀದೇವಿ ಮಹಿಷಮರ್ದಿನಿ ಹಾಗೂ ಮಂಜನಾಡಿಯಲ್ಲಿ ಐಗುಳಿಯ ದಕ್ಷಿಣೆ ಎಂಬ ಪ್ರಸಂಗಗಳನ್ನು ಪ್ರದರ್ಶಿಸಿದ್ದರು. ಕೊನೆಯದಾಗಿ ಒಂದು ವಿಜ್ಞಾಪನೆ. ಈ ಶಿಶುಮಂದಿರದ ಸರ್ವಾಂಗೀಣ ಅಭಿವೃದ್ಧಿಗೆ ಸುತ್ತಮುತ್ತಲಿನ ಜಾಗದ ಅವಶ್ಯಕತೆ ಇದೆ. ಈಗಾಗಲೇ 20 ಸೆನ್ಸ್ ಸ್ಥಳವನ್ನು ಶಿಶುಮಂದಿರದ ಮಾತೃ ಸಂಸ್ಥೆಯ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತದೆ. 30 ಸೆನ್ಸ್ ಸ್ಥಳಕ್ಕೆ ಮುಂಗಡ ನೀಡಲಾಗಿದೆ. ಇದು ಪೂರ್ಣ ಪ್ರಮಾಣದಲ್ಲಿ ಖರೀದಿ ಮಾಡಬೇಕಾದರೆ ಸಹೃದಯಿ ದಾನಿಗಳ ಅತ್ಯಂತ ಅವಶ್ಯಕತೆ ಇದೆ. ಅದಕ್ಕಾಗಿ ತಮ್ಮೆಲ್ಲರಲ್ಲಿ ತನುಮನಧನ ರೂಪದಲ್ಲಿ ಸಹಕಾರ ನೀಡುವಿರೆಂದು ನಂಬಿರುತ್ತೇವೆ. ತಮ್ಮ ಸಹಕಾರವನ್ನು ನಿರೀಕ್ಷಿಸುತ್ತಾ ನಮ್ಮ ಸಂಸ್ಥೆಯ ಕಾರ್ಯಕ್ರಮದ ಹಾಗೂ ಚಟುವಟಿಕೆಗಳಲ್ಲಿ ಸಹಕಾರ ನೀಡುತ್ತಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಸ್ಥಳೀಯ ಸೂರ್ಯ ಫ್ರೆಂಡ್ಸ್, ಕಿನ್ಯಾ ಮೀನಾದಿ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಅಧ್ಯಾಪಕ ವೃಂದ, ಅಲ್ಲದೆ ಸಂಸ್ಥೆಯ ಕಾರ್ಯಕರ್ತರು, ಮಾತೃಮಂಡಳಿ ಹಾಗೂ ಪೋಷಕರು ಇವರನ್ನೆಲ್ಲ ಕೃತಜ್ಞತೆಯಿಂದ ನೆನೆಯುತ್ತೇವೆ. ಎಲ್ಲರಿಗೂ ಶ್ರೀದೇವಿಯು ಆಯುಷ್ಯಾರೋಗ್ಯ ಭಾಗ್ಯವನ್ನಿತ್ತು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ವರದಿಯನ್ನು ಕೊನೆಗೊಳಿಸುತ್ತಿದ್ದೇನೆ. ಜೈ ಹಿಂದ್. ವಾರ್ಷಿಕ ವರದಿಯನ್ನು ಮಂಡಿಸಿದಂಥ ಚೇತನ್ ಕುಮಾರ್ ಪಿಲಿಕೋರ್ ಇವರಿಗೆ ಧನ್ಯವಾದಗಳು. ಈಗ ಕೇಶವ ಶಿಶು ಮಂದಿರದ ಬೆನ್ನೆಲುಬಾದಂಥ ಮಾತೃಮಂಡಳಿಯ ಸದಸ್ಯರಿಂದ ಒಂದು ದೇಶಭಕ್ತಿ ಗೀತೆ. ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ. ಶತಕವಿದ ನಳೆದು ಮರು ಶತಕಕ್ಕಿದು ಹಿಂದುತ್ವ ವೀರರಸ ಹೊನಲುದಿಸಿದೆ. ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ. ಕತ್ತಲೆಯ ಕೌರವರು ಸುತ್ತ ನೂರೆದ್ದಿರಲು ಶೂದ್ರ ದೌರ್ಬಲ್ಯಗಳಿನ್ನೆಲ್ಲಿ ತಾಣ. ಪಾಂಚಜನ್ಯವು ಮೊಳಗಿ ಕರ್ಮಯೋಗದ ಕಡೆಗೆ ಪಾಂಡವಗೆ ರೋಮಾಂಚನ, ಪಾಂಡವಗೆ ರೋಮಾಂಚನ. ಧರ್ಮ ಸಂರಕ್ಷಣೆಗೆ ರಾಷ್ಟ್ರ ಪುನರುನ್ನತಿಗೆ ಧರ್ಮವೇ ಅವತರಿಸಿದೆ. ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ. ನಮಗೋರ್ವಳೆ ತಾಯಿ ನಿತ್ಯ ವಾತ್ಸಲ್ಯಮೈ, ಅವಳು ಸಲಹಿದ ಸುತರು ನಾವೆಂಬ ನೆನಪು ಬರದೆಂಬುದೇನಿಲ್ಲ. ಎನ್ನ ಸಾಧನೆ ಎಲ್ಲ ತಾಯ ಗೌರವಕ್ಕೆ ಮುಡಿಪು, ತಾಯ ಗೌರವಕ್ಕೆ ಮುಡಿಪು. ಅರ್ಪಣೆಯೊಳಗಾನಂದ ನೇರ್ಪುಗೊಂಡಿಹುದಿಲ್ಲಿ, ರಾಷ್ಟ್ರೀಯತೆಯ ಮೆರೆದಿದೆ. ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ. ಕಪಟ ಮತಾಂತರ ಆಮಿಷ ಅಂಜಿಕೆ ನಾಡಿನ ನಾಡಿಯ ವ್ಯಾಪಿಸಿರೆ, ಸ್ವತ್ತವ ಮೆರೆಸಿ ವಿದೇಶಿಯ ಮೆರೆಸುವ ಭ್ರಮೆಗಳ ಬದುಕನ್ನು ರೂಪಿಸಿರೆ. ವಿಭಜನೆ ವಿಘಟನೆ ನೈತಿಕ ಪತನಕ್ಕೆ ಧೈರ್ಯ ಮೇರುಗಳ ಕಂಪಿಸಿವೆ. ಋತ ಸಂಜೀವಿನಿ ಉತ್ತರವೆಂದರೆ ಹಿಂದುತ್ವದ ಉಸಿರೇ, ಹಿಂದುತ್ವದ ಉಸಿರೇ, ಹಿಂದುತ್ವದ ಉಸಿರೇ. ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ. ಶತಕವಿದ ನಳೆದು ಮರು ಶತಕಕ್ಕಿದು ಹಿಂದುತ್ವ ವೀರರಸ ಹೊನಲುದಿಸಿದೆ. ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ. ಭರವಸೆಯ 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 ನಾಳೆಗಳು ನಮದೆನಿಸಿವೆ. ದೇಶಭಕ್ತಿ ಗೀತೆಯನ್ನು ಹೇಳಿದಂಥ ಶಿಶು ಮಂದಿರದ ಎಲ್ಲ ಮಾತೃಮಂಡಳಿ ಸದಸ್ಯರಿಗೆ ವಂದನೆಗಳು. ಇನ್ನು ಮುಂದೆ ಶಿಶು ಮಂದಿರ, ಅದರ ಉದ್ದೇಶ ಏನು, ಶಿಶು ಮಂದಿರದ ಬಗ್ಗೆ ನಮಗೆ ಯಾಕೆ ನಡೆಸಬೇಕು, ಶಿಶು ಮಂದಿರದ ಮಹತ್ವ ಏನು, ಅದರ ಬಗ್ಗೆ ಬೌದ್ಧಿಕ ಮೂಲಕ ನಮಗೆ ಇವತ್ತಿನ
ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀಯುತ ನಾರಾಯಣ ಶೆಣೈ ಉಡುಪಿ ಮಂಗಳೂರು ವಿಭಾಗ ಸಂಘ ಚಾಲಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೌದ್ಧಿಕಿನ ಮೂಲಕ ಈ ಒಂದು ನಮಗೆ ಶಿಶು ಮಂದಿರದ ಉದ್ದೇಶವನ್ನು ತಿಳಿಸಬೇಕಾಗಿ ಶ್ರೀಯುತ ನಾರಾಯಣ ಶೆಣೈ ಇವರ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೆ. ಆದರೂ ಕೂಡ ಕರ್ತವ್ಯದ ದೃಷ್ಟಿಯಿಂದ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತೀನಿ. ನಿತ್ಯ ಪ್ರಾರ್ಥನೆಯಲ್ಲಿ ನಾವು ಹೇಳ್ತೀವಿ, ಪರಂ ವೈಭವನ್ನೇ ತುಮೇ ತತ್ ಸ್ವರಾಷ್ಟ್ರಂ. ಈ ರಾಷ್ಟ್ರವನ್ನು ಪರಮ ವೈಭವಕ್ಕೆ ಕೊಂಡೋಗುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಪರಮ ವೈಭವ ಅಂದರೆ ಏನು? ಇದು ನನ್ನನ್ನು ಕಾಡಿದಂಥ ಒಂದು ಪ್ರಶ್ನೆ. ಊರಿನಲ್ಲಿ ಕೇಸರಿ ಬಂಟಿಕ್ಕಾಗಿ ಕೇಸರಿ ಪತಾಕೆಗಳನ್ನು ಹಾರಿಸಿದರೆ ಪರಮ ವೈಭವವೋ? ನನ್ನನ್ನು ಬಹಳಷ್ಟು ಸಮಯದಲ್ಲಿ ಕಾಡುವಂಥ ಒಂದು ಪ್ರಶ್ನೆ ಇದು. ಅಥವಾ ನಮ್ಮ ಪರಿವಾರ ಸಂಘಟನೆಯ ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದರೆ ಅದು ಪರಮ ವೈಭವವೋ? ಇವತ್ತು ನಮ್ಮನ್ನೆಲ್ಲ ಕಾಡುವಂತಹ ಒಂದು ಪ್ರಶ್ನೆ ಇದು. ಪರಮ ವೈಭವ ಅಂದರೆ ಏನು? ಸುದೃಢ ಸಮಾಜ ಅಂತ ಹೇಳ್ತೀವಿ, ಸ್ವಸ್ಥ ಸಮಾಜ ಅಂತ ಹೇಳ್ತೀವಿ. ಪರಮ ವೈಭವ ಅಂದರೆ ಒಂದು 4-5 ಅಂಶಗಳ ಮೂಲಕವಾಗಿ ನಾವು ಅದನ್ನು ವಿವರಿಸ್ಬೋದು. ಒಂದು, ಈ ದೇಶದ ಎಲ್ಲ ಪ್ರಜೆಗಳಿಗೆ ಉತ್ತಮವಾದಂತಹ ಒಂದು ವಿದ್ಯೆ. ಎರಡನೇದು, ಎಲ್ಲರಿಗೂ ಆರೋಗ್ಯ. ಮೂರನೇದು, ಎಲ್ಲರಿಗೆ ವಸತಿ. ಈ ದೇಶದಲ್ಲಿ ಒಂದು ಅಭೇದ್ಯವಾದಂಥ ಒಂದು ಸೈನ್ಯ, ಜಗತ್ತು ಗೆಲ್ಲಲಾರದಂಥ ಸೈನ್ಯ ಇರಬೇಕು ನಮ್ಮಲ್ಲಿ. ಜಗತ್ತು ತಲೆಬಾಗುವ ಸೈನ್ಯ ನಮ್ಮಲ್ಲಿ ಇರಬೇಕು. ಇದು ಪರಮ ವೈಭವದ ಒಂದು ಭಾಗ. ಆಂತರಿಕ ಭದ್ರತೆ. ಒಂದು ಗಲಭೆ ಆಯಿತು ಅಂತ ಇಟ್ಕೊಳ್ಳಿ ಊರಿನಲ್ಲಿ, ಅದನ್ನು ಎದುರಿಸುವ ತಾಕತ್ತು ಇವತ್ತು ನಮಗಿದೆಯಾ? ನಮ್ಮನ್ನು ನಾವು ಪ್ರಶ್ನೆ ಹಾಕಿ ಕೇಳಬೇಕಾದಂಥ ಒಂದು ಬಹಳ ದೊಡ್ಡ ಅಂಶ ಇದು. ಒಂದು ಆಂತರಿಕ ಭದ್ರತೆ ನಮ್ಮೊಳಗೆ, ಒಂದು ಸ್ವದೇಶಿ ಆರ್ಥಿಕ ನೀತಿ, ಇದೆಲ್ಲ ನಮ್ಮ ದೇಶದಲ್ಲಿ ಇದ್ದರೆ ಅದಕ್ಕೆ ಪರಮ ವೈಭವದ ಸ್ಥಿತಿ ಅಂತ ನಾವು ಹೇಳ್ತೀವಿ. ಅದನ್ನೇ ನಾವು ಈಗ ನಿತ್ಯ ಪ್ರಾರ್ಥನೆಯಲ್ಲಿ ಹೇಳುವಂಥದ್ದು, ಈ ಸ್ಥಿತಿ ಇಲ್ಲಿಗೆ ಬರಲಿ, ನಮಗೆ ಬರಲಿ ಅಂತ. ಈ ಸ್ಥಿತಿ ಯಾವಾಗ ಬರುತ್ತೆ? ಈ ಎಲ್ಲ ಅಂಶಗಳಿಗೆ ಆಗ ಹೇಳಿದರು, ರಾಷ್ಟ್ರೀಯತೆ ಸೇರಿದಾಗ, ಒಬ್ಬ ಪ್ರಜೆಯಲ್ಲಿ ರಾಷ್ಟ್ರೀಯತೆ ಬಂದಾಗ ಅಥವಾ ದೇಶಭಕ್ತಿ ಬಂದಾಗ ಈ ಎಲ್ಲ ಅಂಶಗಳು ಪೂರಕವಾಗಿ ನಮಗೆ ನಿಲ್ತವೆ. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ? ಇವತ್ತು ಹಾಗೆ ಇದೆಯಾ? ಇವತ್ತು ನಮ್ಮ ಶಿಕ್ಷಣ ಅದರಲ್ಲಿ ರಾಷ್ಟ್ರೀಯತೆ ಇದೆಯಾ? ಪಠ್ಯಪುಸ್ತಕದಲ್ಲಿ ಓದ್ತೀವಿ ನಾವು, ಅಲೆಕ್ಸಾಂಡರ್ ದ ಗ್ರೇಟ್ ಅಂತ, ಅಕ್ಬರ್ ದ ಗ್ರೇಟ್, ಇಡೀ ಜಗತ್ತನ್ನು ಗೆದ್ದುಕೊಂಡು ಬಂದಂತೆ. ಆದರೆ ಭಾರತದಲ್ಲಿ ಒಬ್ಬ ಸಾಮಾನ್ಯ ಸರದಾರ ಪುರೂರವನ ಎದುರು ಅಲೆಕ್ಸಾಂಡರ್ ಸೋತು ಓಡಿ ಹೋದವ. ಆದರೆ ನಾವು ಪಠ್ಯಪುಸ್ತಕದಲ್ಲಿ ನಮ್ಮ ಮಕ್ಕಳಿಗೆ ಏನು ಕಲಿಸ್ತೀವಿ? ಅಲೆಕ್ಸಾಂಡರ್ ದ ಗ್ರೇಟ್. ಪುರೂರವ ಗೊತ್ತೇ ಇಲ್ಲ ಮಕ್ಕಳಿಗೆ. ಪುರೂರವ ಯಾರು ಅಂತಲೇ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ. ಇದು ನಾವು ಇವತ್ತು ನಮ್ಮ ಪುಸ್ತಕದಲ್ಲಿ, ನಮ್ಮ ಪಠ್ಯಪುಸ್ತಕದಲ್ಲಿ ನಾವು ಕಲಿತೀವಿ. ರಾಷ್ಟ್ರೀಯತೆ ಎಂಬ ಭಾಗವೇ ಇಲ್ಲ. 6ನೇ ಕ್ಲಾಸ್ನ ಪುಸ್ತಕದಲ್ಲಿ ನಮ್ಮ ಇತಿಹಾಸ ಸೋಲಿನ ಇತಿಹಾಸ, ನಾವು ಸೋಲ್ತವರು ಅಂತ. ಜಗತ್ತಿನಲ್ಲಿ ಯಾವ್ದಾದ್ರು ಒಂದು ಗೆದ್ದ ಇತಿಹಾಸ ಇದ್ರೆ ಅದು ಭಾರತೀಯ ಇತಿಹಾಸ. ಅದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸುವುದೇ ಇಲ್ಲ. ಮೊದಲ ಬಾರಿಗೆ ಕ್ರಿಸ್ತಶಕ 711ರಲ್ಲಿ ಅರಬ್ ದೇಶದ ಮೊಹಮ್ಮದ್ ಬಿನ್ ಕಾಸಿಮ್ ಭಾರತವನ್ನು ಆಕ್ರಮಣ ಮಾಡ್ತಾನೆ. ಕ್ರಿಸ್ತಶಕ 711. ಅಲ್ಲಿಂದ ದೆಹಲಿಗೆ ಹೋಗಬೇಕಿದ್ರೆ ಅವರಿಗೆ 500 ವರ್ಷಗಳು ತಾಗಿತ್ತು. ಯಾಕೆ? ಅವರಿಗೆ 500 ವರ್ಷಗಳ ಕಾಲ ಭಾರತದ ವೀರರು ಶೂರರು ಅವರಿಗೆ ರೆಸಿಸ್ಟೆನ್ಸ್ ಅಡ್ಡ ಹಾಕಿದ್ರು. ಇದು ಯಾವುದೇ ಇತಿಹಾಸದಲ್ಲಿ ಇಲ್ಲ, ಇವತ್ತಿಲ್ಲ. ನಾವು ಮಕ್ಕಳಿಗೆ ಕಲಿಸುವುದಿಲ್ಲ. ನಮ್ಮ ದೇಶ ಎಂಥ ದೇಶ? ನಮ್ಮ ದೇಶ ಹಾವಾಡಿಗರ ದೇಶ. ಮಕ್ಕಳಿಗೆ ನಾವು ಕಲಿಸುವುದು
ಎಂತೆಂಥದ್ದು ನರೇಟಿವನ್ನು ನಾವು ಮಕ್ಕಳಿಗೆ ಕಲಿಸ್ತೇವೆ. ಇಡೀ ಔರಂಗಜೇಬನಿಗೆ ಸಡ್ಡು ಹೊಡೆದ ಶಿವಾಜಿಯನ್ನು ಇಂಗ್ಲೆಂಡ್ನ ಒಂದು ಸಂಸ್ಥೆ ಅಧ್ಯಯನ ಮಾಡುತ್ತೆ. ಜಗತ್ತಿನಲ್ಲಿ ಅತ್ಯಂತ ಶೂರ ಸೈನಿಕ ಯಾರು ಅಂತ BBC ಅವರು ಅಧ್ಯಯನ ಮಾಡ್ತಾರೆ. ನೆಪೋಲಿಯನ್, ಈ ರೀತಿ ಕೊನೆಗೆ ಜಗತ್ತಿನ ಒಂದು 6-7 ಸೈನಿಕರ ಹೆಸರು ತಗೊಂಡು ಅವರನ್ನು ಪೂರ್ಣ ಅಧ್ಯಯನ ಮಾಡಿದ ಮೇಲೆ ಅವರಿಗೆ ಕಂಡುಕೊಂಡ ವ್ಯಕ್ತಿ ಯಾರು ಅಂತ ಕೇಳಿದ್ರೆ, ಜಗತ್ತಿನ ಅತ್ಯಂತ ಶೂರ ವೀರ ಸೈನಿಕ ಯಾರು ಅಂತ ಕೇಳಿದ್ರೆ ಛತ್ರಪತಿ ಶಿವಾಜಿ. ಇದು ನಾನೇ ಹೇಳಿದ್ದಲ್ಲ, ಇಂಗ್ಲೆಂಡ್ನ ಒಂದು ಸಂಸ್ಥೆ ಅಧ್ಯಯನ ಮಾಡಿ ಹೇಳಿದ್ದು. ಆದರೆ ನಾವು ಪಠ್ಯಪುಸ್ತಕದಲ್ಲಿ ಅದೇ ಶಿವಾಜಿಯನ್ನು ಬೆಟ್ಟದ ಇಲಿ, ಇದೆಲ್ಲ 7ನೇ ಕ್ಲಾಸ್ ಮಕ್ಕಳಿಗೆ ನಾವು ಬೈಪಾಠ ಮಾಡಿಸ್ತೇವಲ್ಲ ಮನೆಯಲ್ಲಿ. ಪರಮ ವೈಭವ ಬರಲಿಕ್ಕೆ ಸಾಧ್ಯ ಇದೆ ಈ ದೇಶಕ್ಕೆ? ಮೋತಿಲಾಲ್ ನೆಹರು ಹೇಳಿದರು, ನನ್ನನ್ನು ಕತ್ತೆ ಅಂತ ಕರೀರಿ. ನಾನು ಹೇಳಿದ್ದಲ್ಲ, ಮೋತಿಲಾಲ್ ನೆಹರು. ನನ್ನನ್ನು ಕತ್ತೆ ಅಂತ ಕರೀರಿ, ಆದರೆ ಹಿಂದೂ ಅಂತ ಕರಿಬೇಡಿ. ಹೇಗಿರ್ಬೋದು ಮನಸ್ಥಿತಿ? ಹೇಗಿರ್ಬೋದು? ಇಂತಹ ಪರಿಸ್ಥಿತಿಯಲ್ಲಿ ಇದಕ್ಕೆ ಕಾರಣ ಇದೆ. ಈ ಮನಸ್ಥಿತಿಯನ್ನು ನಮ್ಮಲ್ಲಿ ನಿರ್ಮಾಣ ಮಾಡಿದ್ದಕ್ಕೆ ಒಂದು ಕಾರಣ ಇದೆ. ನಿನ್ನೆ ಒಂದು ಸಭೆಯಲ್ಲಿ ನಾನು ಎಲ್ಲ ಯುವಕರಿದ್ದರು, ಅಧ್ಯಾಪಕರಿದ್ದರು, ಯುವಕ ಅಧ್ಯಾಪಕರು. ಎಲ್ಲರಿಗೂ ಒಂದು ಸವಾಲು ಕೊಟ್ಟೆ. ನಾನೊಬ್ಬ ಅಧ್ಯಾಪಕ. ನೀವು ಕ್ಲಾಸ್ ರೂಮಲ್ಲಿ, ಇದು ಕುಂದಾಪುರದಲ್ಲಿ ನಡೆದಂಥ ಸಭೆ ಕಳೆದ ವಾರ, ನೀವು ಕ್ಲಾಸ್ ರೂಮಲ್ಲಿ ನೀವೆಲ್ಲ ಅಧ್ಯಾಪಕರು, ನಿಮಗೆ ಭಾರತ್ ಮಾತಾ ಕಿ ಜೈ ಅಂತ ಹೇಳೋ ಧೈರ್ಯ ಇದೆಯೋ? ಕ್ಲಾಸ್ ರೂಮಲ್ಲಿ ಎಲ್ಲ ಮಕ್ಕಳ ಎದುರು ಯಾವ ಅಧ್ಯಾಪಕನಿಗೂ ಇವತ್ತು ಶಾಲೆಯಲ್ಲಿ ಅಥವಾ ಕ್ಲಾಸ್ ರೂಮಲ್ಲಿ ರಾಷ್ಟ್ರೀಯತೆ ಮಾತಾಡುವ ಅಥವಾ ಈ ದೇಶದ ಬಗ್ಗೆ ಮಾತಾಡುವಂಥ ಧೈರ್ಯ ಇಲ್ಲ. ಈ ಮಾನಸಿಕತೆ ಯಾಕೆ ನಿರ್ಮಾಣ ಮಾಡಿದರು ನಮ್ಮ ದೇಶದಲ್ಲಿ? ಹೇಗೆ ನಿರ್ಮಾಣ ಆಯಿತು? ನಮಗೆ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂಥ ಒಂದು ಸ್ಥಿತಿ ನಮ್ಮದು. ಒಬ್ಬ ಮೆಕಾಲೆ ಅಂತ ಇದ್ದ, ನಾವು ಕೇಳಿದ್ದೀವಿ. 1835ರಲ್ಲಿ ಫೆಬ್ರವರಿ 2ನೇ ತಾರೀಕು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಅವ ಭಾಷಣ ಮಾಡ್ತಾನೆ. ನಮ್ಮ ದೇಶಕ್ಕೆ ಬ್ರಿಟಿಷರು ಬರಬೇಕೋ ಬೇಡವೋ ಅಂತೇಳಿ ಮೊದಲು ಅವನನ್ನು ಕಳಿಸೋದು ನಮ್ಮ ದೇಶಕ್ಕೆ. ಇಡೀ ದೇಶ ತಿರುಗುತ್ತಾನೆ, ಹೋಗಿ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಒಂದು ವರದಿ ಕೊಡ್ತಾನೆ. ಐ ಹ್ಯಾವ್ ಟ್ರಾವೆಲ್ಡ್ ಲೆಂತ್ ಅಂಡ್ ಬ್ರೆಡ್ತ್ ಆಫ್ ಇಂಡಿಯಾ. ನಾನು ಭಾರತದ ಉದ್ದಗಲಕ್ಕೂ ಚಲಿಸಿದೆ. ನಾನು ಹೇಳಿದ್ದಲ್ಲ, ಮೆಕಾಲೆ ಹೇಳಿದ್ದು. ಐ ಹ್ಯಾವ್ ಟ್ರಾವೆಲ್ಡ್ ಲೆಂತ್ ಅಂಡ್ ಬ್ರೆಡ್ತ್ ಆಫ್ ಇಂಡಿಯಾ, ಬಟ್ ಐ ಹ್ಯಾವ್ ನಾಟ್ ಸೀನ್ ಎ ಸಿಂಗಲ್ ಬೆಗ್ಗರ್ ಆರ್ ಎ ಥೀಫ್. ಒಬ್ಬ ಕಳ್ಳನನ್ನು ನೋಡಲಿಲ್ಲ, ಒಬ್ಬ ಸುಳ್ಳನನ್ನು ನೋಡಲಿಲ್ಲ. 1835ರ ಪರಿಸ್ಥಿತಿ ಸುಮಾರು 200 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿದ್ದಂಥ ಪರಿಸ್ಥಿತಿ. ಇವತ್ತು ಅಲ್ಲಿಂದ ಪ್ರಾರಂಭ ಆಯಿತು. ಅವನು ಮತ್ತೆ ಹೇಳ್ತಾನೆ, ಆ ಅವಕಾಶ ನನಗೆ ಕೊಡಿ. ಭಾರತಕ್ಕೆ ಬರ್ತಾನೆ, ಕೋಲ್ಕತ್ತಾಕ್ಕೆ ಹೋಗ್ತಾನೆ, ಮೊದಲ ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಮಾಡ್ತಾನೆ. 4 ವರ್ಷದಲ್ಲಿ ಮೊದಲ ಇಂಗ್ಲಿಷ್ ಮೀಡಿಯಂ ಬ್ಯಾಚ್ ಶಾಲೆಯಿಂದ ಹೊರಗೆ ಬರ್ತದೆ. ಇವ ಅಪ್ಪನಿಗೆ ಪತ್ರ ಬರೀತಾನೆ ಮೆಕಾಲೆ, ಅಪ್ಪ, ನನ್ನ ಪ್ರಯೋಗ ಭಾರತದಲ್ಲಿ ಯಶಸ್ವಿಯಾಗಿದೆ. ಬಹುಶಃ ಮುಂದಿನ 100-150 ವರ್ಷದಲ್ಲಿ ಭಾರತದಲ್ಲಿ ದೇಶವನ್ನು ಪ್ರೀತಿ ಮಾಡುವ ಯಾವನೇ ಒಬ್ಬ ಯುವಕ ಸಿಗ್ಲಿಕ್ಕಿಲ್ಲ ನಿನಗೆ. ಕಪ್ಪು ಚರ್ಮದ ಬ್ರಿಟಿಷರನ್ನು ನಾನು ಭಾರತದಲ್ಲಿ ಹುಟ್ಟುಹಾಕಿದ್ದೇನೆ. ನನ್ನ ಪ್ರಯೋಗ ಯಶಸ್ವಿಯಾಗಿದೆ. ನಮ್ಮ ಭಾಷೆಯ ಮೇಲೆ ಆಕ್ರಮಣ ಮಾಡಿದ, ಸಂಸ್ಕೃತದ ಮೇಲೆ ಆಕ್ರಮಣ ಮಾಡಿದ, ನಮ್ಮ ಶಿಕ್ಷಣ ಕ್ಷೇತ್ರದ ಮೇಲೆ ಆಕ್ರಮಣ ಮಾಡಿದ, ಗುರುಕುಲದ ಮೇಲೆ, ಗುರುಕುಲ ಶಿಕ್ಷಣ ಪದ್ಧತಿಯನ್ನು ನಾಶ ಮಾಡಿದ. ಇದು ನಮಗೆಲ್ಲ ಇವತ್ತು ಮೂಲ. ಹಾಗಾದ್ರೆ ಮಾಡಬೇಕಾದ್ದೇನು? ನಿಜವಾದ ಶಿಕ್ಷಣ ಅಂದ್ರೆ ಏನು? ಒಬ್ಬ ವಿದ್ಯಾರ್ಥಿ ಒಂದು ಗುರುವನ್ನು ಪ್ರಶ್ನೆ ಮಾಡ್ತಾನೆ, ಗುರುಗಳೇ, ನಿಮ್ಮ ಗುರು ಯಾರು? ನೀವು ಪ್ರೀತಿಸುವ, ನಿಮ್ಮ ಮೇಲೆ ಪರಿಣಾಮ ಬೀರಿದ ಗುರು ಯಾರು? ಅಧ್ಯಾಪಕ ತುಂಬ ವರ್ಷದಿಂದ ಶಾಲೆಯಲ್ಲಿ ಪಾಠ ಮಾಡ್ತಿದ್ದ. ಅವನು ಹೇಳಿದ, ನನ್ನ ನಿಜವಾದ ಗುರು ನನ್ನ ತಾಯಿ ಅಂತ. ಒಂದು ಮಗುವನ್ನು ಆ ತಾಯಿ ಆ ಮಗುವಿಗೆ ಎಲ್ಲ ರೀತಿಯ, ನಾನು ಇಲ್ಲಿ ವಿವರಿಸಲಿಕ್ಕೆ ಹೋಗೋದಿಲ್ಲ ಯಾವ ರೀತಿಯ ಶಿಕ್ಷಣ ಕೊಡ್ತಾಳೆ ಅಂತ. ತಪ್ಪಾದಾಗ ತಪ್ಪಾಯಿತು ಅಂತ ಹೇಳ್ತಾಳೆ,
ಮಣ್ಣು ತಿನ್ನುವಾಗ ಮಣ್ಣು ತಿನ್ನಬೇಡ ಅಂತ ಹೇಳ್ತಾರೆ. ಕೆಟ್ಟದಾಗೋ ಕೆಟ್ಟದು, ಕೆಲವೊಮ್ಮೆ ಬಡಿತಾಳೆ, ಕೆಲವೊಮ್ಮೆ ಪ್ರೀತಿ ಮಾಡ್ತಾಳೆ. ಆ ಮಗು ಯಾವ ರೀತಿಯಲ್ಲಿ ವಿಕಾಸ ಆಗಬೇಕು, ಆ ಎಲ್ಲ ವಿಕಾಸವನ್ನು ಆ ತಾಯಿ ಆ ಮಗುವಿನಲ್ಲಿ ಮೂಡಿಸ್ತಾಳೆ. ಒಂದು 15 ವರ್ಷಗಳ ಹಿಂದೆ, ತುಂಬ ಹೊತ್ತು ಮಾತಾಡೋದಿಲ್ಲ ಹೇಳಿದ್ದಾರೆ, ನನಗೆ ಸಮಯ ಕೊಟ್ಟಿದ್ದಾರೆ. ಯಾರು ತಲೆಬಿಸಿ ಮಾಡೋದು ಬೇಡ, ಎಷ್ಟೊತ್ತು ಮಾತಾಡ್ತಾರೆ ಇವರು ಅಂತ ಕೊಟ್ಟಿದ್ದಾರೆ. ಸಮಯ ಸಿಕ್ಕಿದೆ ಎಷ್ಟೊತ್ತು ಅಂತ. 15 ವರ್ಷಗಳ ಹಿಂದೆ ಇದೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಹುಟ್ಟಿದಂತಹ ಮಹನೀಯರ, ಹೆಸರುವಾಸಿ ಮಾಡಿದಂತಹ ಮಹನೀಯರ ಅಧ್ಯಯನ ಮಾಡ್ತಾರೆ. ಕಾರ್ನಾಡು ಸದಾಶಿವರಾವ್ ಇರ್ಬೋದು, ಜಾರ್ಜ್ ಫೆರ್ನಾಂಡಿಸ್ ಇರ್ಬೋದು, ಡಾಕ್ಟರ್ TMA ಪೈ ಇರ್ಬೋದು, ಉಳ್ಳಾಲ ಶ್ರೀನಿವಾಸ್ ಮಲ್ಲೇರ್ ಇರ್ಬೋದು. ಈ ರೀತಿ ಒಂದು 10-15 ಜನರ ಇತಿಹಾಸವನ್ನು ಯಾಕೆ ಇವರು ಬೆಳೆದರು, ಯಾಕೆ ಇವರು ಹೆಸರು ಮಾಡಿದರು ಸಮಾಜದಲ್ಲಿ ಅಂತ ಹೇಳಿ ಒಬ್ಬ ಅಧ್ಯಯನ ಮಾಡ್ತಾನೆ ವಿದ್ಯಾರ್ಥಿ. ಕೊನೆಗೆ ಅವನಿಗೆ ಕಂಡುಕೊಂಡ ಉತ್ತರ ಮಾತ್ರ ಬಹಳ ಕುತೂಹಲಕಾರಿಯಾದ್ದು. ಅದಕ್ಕೆ ಉತ್ತರ ಯಾರು ಅಂತ ಕೇಳಿದರೆ, ಅವರ ತಾಯಂದಿರು ಬಾಲ್ಯದಲ್ಲಿ ಅವರಿಗೆ ಕೊಟ್ಟ ಶಿಕ್ಷಣ. ನಾನು ಇದನ್ನು ನಿಮ್ಮ ಮುಂದೆ ಯಾಕೆ ಇಡ್ತೀನಿ ಅಂತ ಕೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ವ್ಯಕ್ತಿತ್ವ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಯಾಕೆ ಕಾಣ್ತಾ ಇಲ್ಲ? ಒಂದೆರಡು ಬಿಟ್ಟರೆ ಒಂದು 20-35 ಜನರು ಈ ರೀತಿಯ ವ್ಯಕ್ತಿತ್ವ ಕರ್ನಾಟಕದಲ್ಲಿ ಹುಟ್ಟಿ ನಾಡಿಗೆ ಕೊಡುಗೆ ಕೊಟ್ಟು ಹೋಗಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಾಗಾದರೆ ಕೊರತೆ ಎಲ್ಲಿದೆ? ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆ ನನಗೆ ಹೋಗಬೇಕು ಮಣಿಪಾಲಕ್ಕೆ. ಎಲ್ಲ ಒಂದು ಕಡೆ ಆಧುನಿಕ ಶಿಕ್ಷಣದ ಪ್ರಭಾವ ನಮ್ಮ ಮನೆಯಲ್ಲಿ ಬಂದಿದೆ. ಎಲ್ಲರೂ ಒಪ್ತೀರಿ ಅಂತ ಅನ್ನಿಸ್ತದೆ ನನಗೆ. ಇವತ್ತು ಯಾರು ನಮಗೆ ರೋಲ್ ಮಾಡೆಲ್? ರೋಲ್ ಮಾಡೆಲ್ ಯಾರು? ಯಾರು? ಒಬ್ಬ ಸಿನಿಮಾ ನಟನನ್ನು ಯಾರೋ ಒಬ್ಬ ಕಳ್ಳ ಬಂದು ಚುಚ್ಚಿದ್ರೆ, ಹಾಕಿದ್ರೆ ಪತ್ರಿಕೆಯಲ್ಲಿ ದಪ್ಪ ಅಕ್ಷರದಲ್ಲಿ ಬರ್ತದೆ ಒಬ್ಬ ಸಾಮಾನ್ಯ ಸಿನಿಮಾ ನಟನ. ಇವತ್ತು ನಮಗೆ ಮಾಡೆಲ್ ಯಾರು ಅಂತ ಕೇಳಿದರೆ ಈ ಸಿನಿಮಾ ನಟ ಮತ್ತು ನಟಿಯರು. ಎಲ್ಲ ಒಪ್ತೀರಿ ನಾವು. ಇವತ್ತಿನೆಲ್ಲ ಸಮಸ್ಯೆಗೆ, ಸಾಮಾಜಿಕ ಸಮಸ್ಯೆಗೆ, ಕೌಟುಂಬಿಕ ಸಮಸ್ಯೆಗೆ ಕಾರಣ ಇದು. ಒಬ್ಬ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ನಮಗೆ ರೋಲ್ ಮಾಡೆಲ್ ಅಲ್ಲ. ನಮಗೆ ರೋಲ್ ಮಾಡೆಲ್ ಯಾರು? ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ವೇದಿಕೆಯಲ್ಲಿ. ವಾರಕ್ಕೊಮ್ಮೆ ಹುಡುಗಿಯನ್ನು ಡೈವರ್ಸ್ ಮಾಡಿ 3 ಮದುವೆಯಾಗಿ ವಾಟ್ಸಾಪಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಹರಿಯಬಿಟ್ಟು ನಮ್ಮ ಮಕ್ಕಳು ಮತ್ತೆ ಏನು ನೋಡ್ತಾರೆ? ಅವರಿಗೆ ಅನ್ನಿಸ್ತದೆ ಮದುವೆಯಾಗಿ 15 ದಿನ ಆಗೋ ಹೆಂಡತಿಯನ್ನು ಬಿಡಬಹುದು ಅಂತ ಅನ್ನಿಸ್ತದಲ್ಲ. 65-70 ವರ್ಷದ ಮುದುಕರಿಗೂ ಅನ್ನಿಸ್ತದೆ, ಅದರಲ್ಲಿ ಬರ್ತದಲ್ಲ 20 ವರ್ಷದ ಹುಡುಗಿಯನ್ನು ಮದುವೆ ಆಗಬಹುದು ಅಂತ. ಇನ್ಸ್ಟಾಗ್ರಾಮಲ್ಲಿ ಬರ್ತದಲ್ಲ ಸಿನಿಮಾ ನಟರದ್ದು. ನಮಗೂ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆಲ್ಲ ಈಗ. ಇದು ನಮ್ಮ ಸ್ಥಿತಿ ಇವತ್ತು. ರೋಲ್ ಮಾಡೆಲ್ಗಳಿಲ್ಲ ದೇಶದಲ್ಲಿ. ಯಾರನ್ನು ಫಾಲೋ ಮಾಡಬೇಕು ಆ ರೋಲ್ ಮಾಡೆಲ್ಗಳು ನಮಗೆ ಇವತ್ತಿಲ್ಲ. ಅದನ್ನು ಮತ್ತೆ ಸೃಷ್ಟಿ ಮಾಡಬೇಕಲ್ಲ. ಅದನ್ನು ಮತ್ತೆ ಸೃಷ್ಟಿ ಮಾಡಲಿಕ್ಕೆ ಸಂಘದಲ್ಲಿ ಕಂಡುಕೊಂಡಂಥ ಒಂದು ಉಪಾಯ ಶಿಶು ಮಂದಿರಗಳು. ಮೂಲದಲ್ಲಿ ಮತ್ತೆ ಹುಟ್ಟಬೇಕಲ್ಲ, ಮೂಲದಿಂದಲೇ ಬರಬೇಕು. ರಿಪೇರಿ ಎಲ್ಲಿ ಆಗಬೇಕಂದ್ರೆ ಮೂಲದಿಂದಲೇ ಆಗಬೇಕು, ಮಕ್ಕಳಿಂದಲೇ ಆಗಬೇಕು, ತಾಯಂದಿರಿಂದಲೇ ಆಗಬೇಕು. ಅದಕ್ಕಾಗಿ 1993 ಹಿಂದೂ ಸೇವಾ ಪ್ರತಿಷ್ಠಾನದವರು ಶಿಶು ಮಂದಿರದ ಕಲ್ಪನೆ ಕೊಡ್ತಾರೆ. ಮೊದಲಾಗಿ ಪ್ರಾರಂಭ ಆಗೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ, ಕಲ್ಲಡ್ಕ, ಈ ರೀತಿ ಕೆಲವು ಗ್ರಾಮಗಳಲ್ಲಿ ತೆಕ್ಕಟ್ಟೆ ಶಿಶು ಮಂದಿರಗಳು ಬಂದದ್ದು. ಅದರಲ್ಲಿ ಒಂದು ಶಿಶು ಮಂದಿರ 1989ರಲ್ಲಿ ಪ್ರಾರಂಭ ಆದಂತಹ ನಿಮ್ಮ ಕಿನ್ಯಾದ ಶಿಶು ಮಂದಿರ ಇವತ್ತು ಭಾಳ ಖುಷಿ ಕೊಡ್ತಾ ಇದೆ. ಒಂದು ಮಗುವಿಗೆ ಸರ್ವತೋಮುಖ ಬೆಳವಣಿಗೆಗೆ ಶಿಶು ಮಂದಿರ ಬಹಳ ಮುಖ್ಯ. ನಮ್ಮ LKG UKG ಶಿಕ್ಷಣ ಅಲ್ಲ ಅದು, ಮೊಂಟೆಸರಿ ಶಿಕ್ಷಣವಲ್ಲ. ಶಿಶು ಮಂದಿರದ ಶಿಕ್ಷಣ 1ನೇ ಕ್ಲಾಸಿಗೆ ಹೋಗ್ಲಿಕ್ಕಿರುವ ಪೂರ್ವ ತಯಾರಿಯೂ ಅಲ್ಲ. ಮಗುವಿನಲ್ಲಿ ಅದರ ಆಸಕ್ತಿ ಯಾವುದು, ಅದು ಯಾವ ಕಡೆ ಬೆಳೀತದೆ ಅದನ್ನು ಗುರುತಿಸುವ ಆ ಜವಾಬ್ದಾರಿ ಇರೋದು ಮಾತಾಜಿಯಲ್ಲಿ. ನಾನಿಲ್ಲಿ ಹೇಳಿಕ್ಕೆ ಹೋದ್ದು ಮಾತಾಜಿಯ ಕರ್ತವ್ಯ. ಮಾತಾಜಿ ಒಂದು ಟೀಚರ್ ಅಲ್ಲ, ಮಾತಾಜಿ ಒಬ್ಬರು ಸೇವಾರ್ಥಿಯೂ ಅಲ್ಲ. ಆ ಮಾತಾಜಿ ಅಂತ ಬಂದ ಶಬ್ದದ ಯಾಕೆ ಬಂತು ಅಂತ ಕೇಳಿದರೆ, ಹಿರಿಯರು ಒಂದು ಕಡೆ ಹೇಳಿದರು ಆ ಮಾತಾಜಿ ಎಂಬ ಶಬ್ದ ಹೇಗೆ ಬಂತು ಅಂತ.
ಆ ಘಟನೆಯನ್ನು ನಿಮ್ಮ ಮುಂದೆ ಇಡ್ತೀನಿ ನಾನು. ಒಂದು ಶಿಶು ಮಂದಿರ ಇತ್ತಂತೆ ಕರಾವಳಿ, ಇದು ನಡೆದಂಥ ಘಟನೆ. ಒಂದು ಮಗು ನಿತ್ಯ ಆ ಶಿಶು ಮಂದಿರಕ್ಕೆ ಬರ್ತಿತ್ತು. ಬಹಳ ಚೂಟಿ ಮಗು, ಬಹಳ ಇಂಟೆಲಿಜೆಂಟ್, ಎಲ್ಲವನ್ನು ಕಲಿತಿತ್ತು, ಬಹಳ ಆಕ್ಟಿವ್ ಆಗಿತ್ತು ಶಿಶು ಮಂದಿರ ಆ ಮಗು ಬರೆದಿದ್ರೆ ಯಾರಿಗೂ ಆ ದಿವಸ ಶಿಶು ಮಂದಿರದಲ್ಲಿ ನಿದ್ರೆ ಇಲ್ಲ. ಒಂದು ದಿವಸ ಇದ್ದಕ್ಕಿದ್ದಾಗೆ ಮಗು ಶಿಶು ಮಂದಿರಕ್ಕೆ ಬರೋದು ನಿಂತಿಳಿಸಿತು. ಬಂದರೂ ಕೂಡ ಸೆಪ್ಪೆ ಮೋರೆ ಹಾಕಿ ಆ ಮಗು ಯಾವುದರಲ್ಲಿಯೂ ಆಸಕ್ತಿ ತಾಳದೆ ಒಂದು ಮೂಲೆಯಲ್ಲಿ ಕೂತ್ಕೊಳ್ತಿತ್ತಂತೆ. ಶಿಶು ಮಂದಿರದ ನಡೆಸುವವರು ಹೇಳಿದರಂತೆ ಮಾತಾಜಿಯಲ್ಲಿ, ಒಮ್ಮೆ ಅವರ ಮನೆಗೆ ಹೋಗಿ ಬನ್ನಿ ಅಂತ. ಮಾತಾಜಿಯವರು ಆ ಮಗುವಿನ ಮನೆಗೆ ಹೋದರು. ಮನೆಗೆ ಹೋಗಬೇಕಿದ್ರೆ ಆ ಮಗುವಿನ ತಾಯಿ ತೀರಿ ಹೋಗಿ 3 ದಿವಸ ಆಗಿತ್ತು. ತಂದೆ ಇರಲಿಲ್ಲ ಕುಟುಂಬದಲ್ಲಿ. ಪಕ್ಕದ ಮನೆಯವರು ಇವರನ್ನು ಪೋಷಿಸ್ತಿದ್ರು, ಇವರಿಗೆ ಸಹಾಯಕ್ಕೆ ನಿಲ್ತಿದ್ರು. ಮಾತಾಜಿ ಹೋಗಿ ಬಂದರು. ಮಾತಾಜಿಗೆ ಏನು ಅಂತ ಅರ್ಥ ಆಗಿಲ್ಲ. ಆ ಮಗು ಮತ್ತೆ ಶಿಶು ಮಂದಿರಕ್ಕೆ ಬಂತು. ಶಿಶು ಮಂದಿರಕ್ಕೆ ಬಂದ ಮಗುವನ್ನು ಈ ತಾಯಿ ಮಾತಾಜಿ ಮನೆಗೆ ಬಿಡ್ಲಿಕ್ಕೆ ಹೋದರು. ಮನೆಗೆ ಬಿಡ್ಲಿಕ್ಕೆ ಹೋಗಿ ಪಕ್ಕದ ಮನೆಯಲ್ಲಿ ಕೇಳಿದರಂತೆ, ಈ ಮಗು ಯಾಕೆ ಹೀಗಾಗಿದೆ ಅಂತ. ಆಗ ಆ ಪಕ್ಕದ ಮನೆಯವರು ಹೇಳಿದ್ರಂತೆ, ನಮ್ಮ ಶಿಶು ಮಂದಿರದ, ನಾನು ಅದನ್ನೇ ಮಾತಾಡ್ತಾ ಇರೋದಿಲ್ಲ ಈಗ, ಇದು ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ನಿಮಗೆ ಕಾಣಲಿಕ್ಕೆ ಬರಲಿಕ್ಕಿಲ್ಲ. ಇದು ನಡಿಬೇಕಾದ್ದು. ಆ ಪಕ್ಕದ ಮನೆಯ ತಾಯಿ ಹೇಳಿತಂತೆ, ಆ ಮಗು ಅವಳ ತಾಯಿಯನ್ನು ಬಹಳ ಹಚ್ಚಿಕೊಂಡಿತ್ತು. ತಾಯಿ ತೀರಿ ಹೋದ್ಲು, ತಂದೆ ಇಲ್ಲ. ಆದ ಕಾರಣ ಆ ಮಗು ತನ್ನ ಎಲ್ಲ ಆಸಕ್ತಿಯನ್ನು ಕಳ್ಕೊಂಡಿದೆ ಅಂತ. ಮಾತಾಜಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ತಾಯಿ ಇಲ್ಲ, ಮಗು ಆಸಕ್ತಿ ಕಳ್ಕೊಂಡಿದೆ. ಆ ಮಾತಾಜಿ ಮತ್ತೆ ಆ ಮನೆಗೆ ಹೋದ್ರಂತೆ. ನಾವು ಹೇಳ್ತೀವಲ್ಲ, ನಿತ್ಯ ಸಂಪರ್ಕ ಮಾಡಬೇಕು ಅಂತ ಮಾತಾಜಿ ಅವರಿಗೆ. ಎಲ್ಲ ಶಿಶು ಮಂದಿರದ ಮಕ್ಕಳ ಮನೆಗೆ ಹೋಗಬೇಕು ಅಂತ ಹೇಳೋದು ಯಾಕೆ ಅಂದರೆ ಈ ಕಲ್ಪನೆ ಬಂದದ್ದು ಈ ಘಟನೆಯಿಂದ. ಆ ಮಗುವಿನ ಬಗ್ಗೆ ಆ ಮಾತಾಜಿ ಎಲ್ಲ ವಿವರಗಳನ್ನು ಸಂಗ್ರಹ ಮಾಡ್ತಾಳೆ. ಮರುದಿನ ಆ ತಾಯಿ ಉಟ್ಟಂತಹ ಸೀರೆ ಉಟ್ಕೊಂಡು, ಆ ತಾಯಿ ಹಾಕಿದಂತಹ ರವಿಕೆ ತೊಟ್ಟುಕೊಂಡು, ಆ ತಾಯಿ ಉಡ್ತಿದ್ದಂತಹ ಯಾವ ಮಲ್ಲಿಗೆ ಹೂವು ಅದನ್ನು ಹುಡ್ಕೊಂಡು, ಆ ತಾಯಿ ಯಾವ ರೀತಿ ಮೇಕಪ್ ಮಾಡ್ತಿದ್ಲು, ಆ ತಾಯಿ ಯಾವ ರೀತಿ ಡ್ರೆಸ್ ಮಾಡ್ತಿದ್ಲು, ಅದೇ ರೀತಿ ಈ ಮಾತಾಜಿ ಆ ತಾಯಿಯನ್ನೇ ಹೋಲಿದಾಗೆ ಮಾಡಿ ಆ ಮನೆಗೆ ಹೋಗಿ ಆ ಮಗುವಿನಲ್ಲಿ ಮಾತಾಡಿಸಿಕೊಂಡು ಬರ್ತಿದ್ಲಂತೆ ನಿತ್ಯ. ಇದನ್ನು ನೋಡಿ ಆ ಮಗುವಿಗೆ ಆಸಕ್ತಿ ಬೆಳೆಯಿತು. ಆ ಮಾತಾಜಿ, ಆ ಶಿಕ್ಷಕಿ ತಾಯಿಯ ಸ್ಥಾನದಲ್ಲಿ ನಿಂತು ಮಾತಾಜಿ ಆದ್ಲಲ್ಲ, ಅದಕ್ಕಾಗಿ ಶಿಶು ಮಂದಿರದ ಎಲ್ಲ ಶಿಕ್ಷಕಿಯರನ್ನು ಮಾತಾಜಿ ಅಂತ ಕರೀತಾರೆ. ಇದು ಬಹಳ ಮುಖ್ಯ. ನಾವು ಶಿಶು ಮಂದಿರದ ಟೀಚರ್ಸ್ಗಳನ್ನು ಟೀಚರ್ ಅಂತ ಕರೆಯುವುದಿಲ್ಲ, ಮಾತಾಜಿ ಅಂತ ಕರಿತೀವಿ. ಈ ಮಾತಾಜಿ ಅಂತ ಶಬ್ದ ಬಂದದ್ದು ಈ ಘಟನೆಯ ನಂತರ. ಅದಕ್ಕಾಗಿ ಮಾತಾಜಿಯವರ ಕರ್ತವ್ಯ ಶಿಶು ಮಂದಿರದಲ್ಲಿ ಬಹಳ ಇದೆ. ಪ್ರಧಾನವಾಗಿರುವುದು ಮಾತಾಜಿಯವರ ಕರ್ತವ್ಯ. ಬಹುಶಃ ಇಷ್ಟು ಹೇಳಿ ಸಾಕು ಅಂತ ಅನಿಸ್ತದೆ. ನನ್ನ ಸಮಯ ಆಯಿತು. ಹಿಂದಿನ ಕಾಲದಲ್ಲೆಲ್ಲ ಮಗುವಿನ ಆಸಕ್ತಿಯನ್ನು ಗುರುತಿಸಲಿಕ್ಕೆ ಮಗುವನ್ನು ನೆಲದಲ್ಲಿ ಬಿಡ್ತಿದ್ರಂತೆ. ಸುತ್ತಲೂ ಬೇರೆ ಬೇರೆ ವಸ್ತುಗಳನ್ನು ಹರಡುತ್ತಿದ್ದರಂತೆ. ಶಿವಾಜಿಯ ಕಥೆಯಲ್ಲಿ ಬರ್ತದೆ ಜೀಜಾಬಾಯಿ ಮಾಡಿದಂಥ ಘಟನೆ. ಇವನಿಗೆ ಆಸಕ್ತಿ ಯಾವುದು ಮಗುವಿಗೆ ಅಂತ ತಿಳ್ಕೊಳ್ಳಿಕ್ಕೆ. ಆ ಮಗು ಆ ಖಡ್ಗದ ಹತ್ರ ಕೈ ತೋರಿಸಿತಂತೆ, ಸಣ್ಣ ಮಗು. ಆ ಖಡ್ಗದ ಹತ್ರ ಯಾವಾಗ ಶಿವಾಜಿ ಕೈ ತೋರಿಸಿದ ಸಣ್ಣ ಮಗು, ಅಲ್ಲಿಂದ ತಾಯಿ ಜೀಜಾಮಾತೆ ಅವನನ್ನು ಸೈನಿಕನಾಗಿ ಬೆಳೆಸಿದ್ದು. ಶಿಶು ಮಂದಿರದಲ್ಲಿ ಇವತ್ತು ನಡಿಬೇಕಾದ್ದು ಇದು. ಆ ಮಗುವಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದನ್ನು ಗುರುತಿಸುವಂತಹ ಕೆಲಸ ಅದು ಮಾತಾಜಿಯಿಂದ ಮಾತ್ರ ಸಾಧ್ಯ. ಬಹುಶಃ ಈ ವೇದಿಕೆಯಲ್ಲಿ ನಾನು ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ. ಈ ವೇದಿಕೆಯಲ್ಲಿ ಮುಂದಿನ ವರ್ಷದಿಂದ ಸಿನಿಮಾ ಹಾಡುಗಳ ಬದಲಾಗಿ
ಮಕ್ಕಳಿಗೆ ಕುಣಿಲಿಕ್ಕೆ. ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಳ್ಬೇಡಿ ಯಾರು. ಸಿನಿಮಾ ಹಾಡುಗಳ ಬದಲಾಗಿ ಒಳ್ಳೆ ದೇಶಭಕ್ತಿ ಗೀತೆ ಹಾಡು, ಜನಪದ ಹಾಡು, ಮಾತಾಜಿಯವರು ಹಾಡಿದ ಹಾಡಿಗೆ ಆ ಮಕ್ಕಳೇನಾದರೂ ಕುಳಿದ್ರೆ ಬಹುಶಃ ಇವತ್ತಿನ ಕಾರ್ಯಕ್ರಮ ಇನ್ನಷ್ಟು ಬಹಳ ಅದ್ಭುತವಾಗಿ ಮಕ್ಕಳು ಹಾಡಿದ್ದಾರೆ. ನನಗೆ ಹೇಳಬೇಕು ಅಂತ ಕರ್ತವ್ಯದ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ, ಬಹಳ ಗಟ್ಟಿ ಮನಸ್ಸು ಮಾಡಿ ಹೇಳ್ತಾ ಇದ್ದೇನೆ. ನಾನು ಕರ್ತವ್ಯದ ದೃಷ್ಟಿಯಿಂದ ಹೇಳಿದ್ದೇನೆ, ಮಗು ಬೆಳಿಬೇಕು, ಹೇಗೆ ಬೆಳಿಬೇಕು, ಮಗು ಹಾಗೆಯೇ ಬೆಳಿಬೇಕು. ಅದಕ್ಕೆ ಯಾವುದೇ ರೀತಿಯ ಗಂಧಗಾಳಿ ತಾಗಬಾರದು. ಇದು ಶಿಶು ಮಂದಿರದ ನಮ್ಮ ಮೋಟೋ. ಆದ್ದರಿಂದ ಮುಂದಿನ ವರ್ಷ ಇನ್ನಷ್ಟು ಚೆನ್ನಾಗಿ ಮಾಡಿ ಶಿಶು ಮಂದಿರ ಬೆಳೀಲಿ, ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಶಿಶು ಮಂದಿರದ್ದು. ಇನ್ನೊಂದು 7-8-10 ವರ್ಷ ಹೋದರೆ 50 ವರ್ಷ ಆಗುತ್ತೆ ಶಿಶು ಮಂದಿರಕ್ಕೆ. ಈ ಶಿಶು ಮಂದಿರ ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಹೆಸರುವಾಸಿ ಆಗಲಿ ಅಂತ ಹೇಳ್ತಾ ತಾಳ್ಮೆಯಿಂದ ಕೇಳಿದ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮುಖ್ಯ ಬೌದ್ಧಿಕರು ಮಾಡಿದಂಥ ಶ್ರೀಯುತ ನಾರಾಯಣ್ ಶೆಣ್ಣಿ ಉಳಿತು, ಮಂಗಳೂರು ವಿಭಾಗದ ಸಂಘ ಚಾಲಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಂಗಳೂರು, ಇವರಿಗೆ ಧನ್ಯವಾದಗಳು. ಆಗಮಿಸಿದಂಥ ವೇದಮೂರ್ತಿ ಗಣೇಶ್ ಭಟ್ ಪಂಜಾಲ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಪ್ರಧಾನ ಅರ್ಚಕರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ತಲಪಾಡಿ. 23ರಿಂದ 30 ತನಕ ವಿಜೃಂಭಣೆಯಿಂದ ನಡೆದಂಥ ಶತಚಂಡಿಕ ಯಾಗದ ರೂವಾರಿ ಅಂತ ಕೇಳಿದರೆ ವೇದಮೂರ್ತಿ ಗಣೇಶ್ ಭಟ್ ಇವರು ಬಹಳ ವಿಜೃಂಭಣೆಯಿಂದ ನಮ್ಮ 3 ಗ್ರಾಮಗಳಿಗೆ ಅತ್ಯಂತ ಒಳ್ಳೆಯ ಕಾರ್ಯಕ್ರಮವನ್ನು ನೀಡಿದಂಥ ಈ ಒಂದು ಶ್ರೀಯುತ ಅವರ ಯಾವುದ ಕಲ್ಪನೆ ಇದೆಯೋ ಆ ಕಲ್ಪನೆಗೆ ಸರಿಯಾಗಿ ಎಲ್ಲ ಊರಿನವರು ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಶ್ರೀಯುತ ವೇದಮೂರ್ತಿ ಗಣೇಶ್ ಭಟ್ ಪಂಜಾಲ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೀನಿ. ಶ್ರೀಯುತರಿಗೆ ನಮ್ಮ ಶಿಶು ಮಂದಿರದ ಉಪಾಧ್ಯಕ್ಷರಾದಂಥ ಶ್ರೀಯುತ ಸುಧಾಕರ್ ಆಳ್ವ ಇವರು ಶಾಲು ಹಾಗೂ ಸ್ಮರಣಿಗೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಗ್ರಾಮದ ಧರ್ಮದೇವಳಿನ ಮಾತ ಮನಸ್ಸು ಸ್ಮರಣೆ ಮಾಡಿಟ್ಟೊಂದು ವೇದಿಕೆದ ಹಿರಿಯರೇ ಅಂಚನೆ ವೇದಿಕೆದ ಮುಂಭಾಗಡುಪ್ಪಣಂಚಿತ್ನ ಶಿಶು ಮಂದಿರದ ಅಭಿಮಾನಿಲೆ ನಿಖಲಿನ ಮಾತ ಸೊಲ್ಮೆನ್ ಸಂದ ಒಂದು ವಿಶೇಷವಾದ ಎಂಕ್ಲಿಗೆ ಈತ ಮಲ್ಲ ವೇದಿಕೆ ಪಾತ್ರೆಗೆ ಪೋಡಿಗೆ ಹಾಪ ದೇವನಗ ಇಂಚಿತ್ನ ವೇದಿಕೆದ ಪಾತ್ರೆಗಳಂದಾಂಡ ಮಸ್ತ್ ಸಾಧನೆ ಮಾಡ್ತದೆ ಇಪ್ಪಡು ಅತಂಡ ಸಮಾಜದ ಬಗ್ಗೆ ಯೋಚನೆ ಮಾಡ್ತದೆ, ಸಮಾಜದ ಚಿಂತನೆ ಮಾಡ್ತಾ ಹಾಕಲು ಇಂಚಿತ್ನ ವೇದಿಕೆ ಒಂದು ಪಾತ್ರೆಯನ್ನ ಕೇರು ಹಾಕ್ಲಿ ಖುಷಿ ಹಾಪುಂಡು ಅಂಡ ತಲಪಾಡ್ದಪ್ಪನ ಚಾಕರಿ ಮಲ್ಪನ ನಿಕ್ಲಿಗೆ ಒಂಜಿ ಅವಕಾಶ ಕೊಡ್ತಾರೆ ಪಾತ್ರೆ ನಿಕ್ಲಿಗೆ ಮಸ್ತ್ ಧನ್ಯವಾದ. ವಿಶೇಷವಾದ ಯಾನು ಎಲ್ಲಿರ್ದಿಂಚಿ ಈ ಶಿಶು ಮಂದಿರನ ಪೇಜಾವರ ಸ್ವಾಮಿಗಳು ಉದ್ಘಾಟನೆ ಮಲ್ಪನದ ಬರ್ತದೆ ಇರ್ಮಟಾಗಿ ಈ ಸಂಸ್ಥೆದ ಎಲ್ಲಿಯ ಚಾಕದ ಅದು ಮಸ್ತ್ ಹೆಮ್ಮೆ ಆಪಂದ. ಯಾಕೆನಾಗ ಎಂಕ್ಲೆಗ್ ಈತ ಪ್ರಾಯಾಂಡಲ ಈತ ಜನತೆ ಎದುರುಂತಾರೆ ಕೊಂಚ ಪಾತೆರೆಗೆ ಅಂಜಿಕೆ ಆಪುಂಡು ಅಂಡ ನಾರಾಯಣ್ ಟೈಲರ್ನ ಮಗಳು ಈ ಸಂಸ್ಥೆಡ್ ಈತ ಮಲ್ಲ ಈತ ಮಲ್ಲ ಈತ ಎಲ್ಲಿರ್ದ ಬರ್ತದೆ ಈತ ಮಲ್ಲ ಮಟ್ಟಗೆ ಈ ಸಂಸ್ಥೆ ಶಿಶು ಮಂದಿರದ ಅಧ್ಯಯನ ಮಾಡ್ತದೆ. ನಿರಂತರ ಆ ಶಿಶು ಮಂದಿರದ ಸಂಸ್ಕಾರಗಳು ಬೆಳೆದು ನಿಖಲ್ ಎದುರುಡುಂಥದ್ದು ಮಸ್ತ್ ನಿರರ್ಗಳವಾದ ಪಾತ್ರೆಗಳನ್ನ ಅಂಡ ಆ ಶಿಶು ಮಂದಿರ ಕೊಡ್ತ ಅಂಜಿತ್ನ ಒಂಜಿ ಆ ಸಂಸ್ಕಾರ ಅಂಜಿತ್ನ ಮಸ್ತ್ ಜನನ ಈ ಸಂಸ್ಥೆ ಪುಟಾದ ಪಾಡ್ದು ಅಂಚನೆ ಮರಾನಿದ ಕೇಶವ ಗಜೆ ಪಂಡಿರು ಮರಾನ ಕಾರ್ಯಕ್ರಮ ಮಸ್ತ್ ಪುರ್ಲ ಆತನ ರುವಾರಿಲು ನೆಕ್ ಪ್ರಧಾನ ರುವಾರಿಲು ಏರಿಕೆಂಡ ಒಂಜಿ ನಾರಾಯಣ್ ಕಜಲ ನಿತ್ಯಾನಂದ ಭಂಡಾರಿಲ ಯಾಕೆನಾಗ ಇವತ್ತು ವರ್ಷ ನಮ್ಮ ಕೋಟೆಕಾರ ಗ್ರಾಮ ತಲಪಾಡ್ದಪ್ಪನ ಸಂಪರ್ಕ ಕೊಡೋದು ದೂರ ಇರ್ತದೆ. ಕೆಲವು ಕಾಲದ ದುಂಬು ಸಂಪರ್ಕ ಆದಿತ್ತಂಡಲ್ಲ ಅವು ಒಂಜಿ ಗುತ್ತು ದಾಖಲಿನ ವ್ಯವಸ್ಥೆ ಮಾತ್ರ ಆದಿತ್ತಂಡು ಜನಸಾಮಾನ್ಯನೇ ಸಂಪರ್ಕ ಮಾಡಿದ ಆ ವ್ಯವಸ್ಥೆ ಎಂಕ್ಲೆಗೆ ಮುಟ್ಟಕನ್ನಾಯ ರಾತಜಿ ಅಂಡ ಈ ಸತಿ ಈ ಶಿಶು ಮಂದಿರದ ಪ್ರಧಾನ ಸಂಚಾಲಕರ ಚಿತ್ ನಾರಾಯಣ್ ಕಜೆ ಮಸ್ತ್ ಒಂಜಿ 3 ತಿಂಗಳದಾನ ಶ್ರಮಕ್ಕೆ ಎಂಡ ಎಂಕೆ ಆಶ್ಚರ್ಯ ಅಂತ ಎಂಕುಳು ಮಧ್ಯಾಹ್ನ ಒಂತಾಂಡ್ಲ ಸಮಯನ ವಿನಿಯೋಗ ಮಾಡ್ತಂತೆ ರೆಸ್ಟಿಗೆ ತಂದಿತ್ತು ಆಂಡಿ ಈ ನಾರಾಯಣನ್ನೇ ನಿತ್ಯಾನಂದ ಭಂಡಾರಲ್ಲಿ ಪತ್ತೊಂದು ಮಸ್ತ್ ಮಲ್ಲ ಸಾಧನೆ ಮಾಡಿದ್ದು ಮುರಾಂದ ಮಲ್ಲ ಕೆಲಸನ ಪೊರ್ಲಾಯರೆ ಅಕರು 2 ಜನ ಕಾರಣಕರ್ತೀರಿ ಅಕಲಿಗೆ ತಲಪಾಡ್ದೆ ಪೆಡ್ಡೆ ಮಲ್ಪಡಿ ಯಾಕೆನಾಗ ಯಾನು ಈ ಜಬೈಡ್ ದಾಯಕನ ಉದಾರ ಪ್ರಸ್ತಾಪ ಮಾಡ್ತಾ ಬಂದಾಗ ಆ ಅಂಚಿತ್ನ ಸಂಸ್ಕಾರ ಕೊನೆದಾವರ ಅಂಚಿತ್ನ ಸಾಧನೆ ಮಾಡ್ತಾರೆ ಅವಕಾಶ ಅಂದು ಪಾತ್ರೆ ವೇದಿಕೆಯ ಪಂಡೆ ಅವತ್ತಂದೆ ಈ ದಯ ಬಣ್ಣಗ ನಿಕ್ ನಮ್ಮ ಈ ಶಿಶು ಮಂದಿರ ಪಂಚಿತ್ನ ಸಂಸ್ಥೆಗೆ ಒವೇ ಸರಕಾರದ ಸಹಾಯಧನ ಅವಡು ಒವೇ ವ್ಯವಸ್ಥೆಲಿಜ್ಜಿ ನಮ್ಮಂಜಿತ್ನ ಹಿಂದೂ ಸಮಾಜದ ದೇವರ ಮಿತ್ತು ಭಕ್ತಿ ಸಮಾಜದ ಮಿತ್ತು ಪ್ರೀತಿತ್ನ ಹಾಕಲು ಸಹಕಾರ ಕೊಡದು ಈ ಸಂಸ್ಥೆ ನಲ್ಲಾತ್ ಮಲ್ಲ ಮಟ್ಟಗೆ ಬೆಳೆಪಾಗ
ಅಂಚನೆ ನಮ್ಮ ಜೋಕುಳೆಲ್ನ ಇಂಜಿತ್ನ ಸಂಸ್ಥೆಗೆ ಸೇರಿಸಾವದು ನಮ್ಮ ಬಾಲವಾಡಿಗೆ ಪೋಪುನ್ ಬೊಚ್ಚಿಂದತ್ತೆ ಅಂಡ ಇಂಚಿತ್ನ ಸಂಸ್ಥೆಗೆ ನಮ್ಮ ಸೇರಿಸಾಯಂದ ಅಂಡ ಈತ ಎಲ್ಲಿಡಿದ ಬರ್ತದೆ ಆ ಇಂಚಿನ ವಾಕ್ಚಾತುರ್ಯ ಉಂಡ ಅದನ್ನು ದೇವರನ್ನ ಸ್ಮರಣೆ ಮಲ್ಪಣ ಮಂತ್ರ ಉಂಡ ಅವು ಅಂಚಿತ್ನ ಈ ಮಾತ ಇಂಚಿತ್ನ ಸಂಸ್ಥೆದಾರ ನಂಗೆ ತಿಕ್ಕಿರ ಸಾಧ್ಯತೆ ಉಂಡು ಮಾತ ಈ ಸಂಸ್ಥೆಯನ್ನು ಬೆಳೆಪಾರ ಪ್ರಯತ್ನ ಮಲ್ಪಗ ಅಂಚನೆ ಮರಾನಿ 23 ಬರ್ತದೆ ಮುಪ್ಪ ಮಟಗೆ ಮಲ್ಲ ಸತ್ಕರ್ಮ ಮಲ್ಪರೆ ನಿಖಲು ಮಾತ ರೀತಿಲ್ಲ ಸಹಕಾರ ಕೊಡ್ತಾರೆ ನಿಖಲ್ನ ಇಲ್ಲ ತಲ್ಪಾಡ ಬೆತ್ತೊಂದು ಸತ್ಕರ್ಮದ ಫಲವಾದ ನಿಕ್ಲಿಗೆ ಮಂತ್ರಿಗಳ ಸಮೃದ್ಧಿನ ದೇವರ ಅನಗಹಿಪಡಿ ಅಂಚನೆ ಒಂದು ಉಂತನ ನೀರತ್ತೆ ಪರಿತನ ನೀರಾವಡು ತಲ್ಪಾಡದ ಸನ್ನಿಧಾನ ಮಸ್ತ್ ನನಲ ನಂಗೆ ಯೋಜನೆಗಳು ಐಕ್ ನಿಖಲ್ನ ನಲ್ಲಾತ್ ಸಹಕಾರ ನಾನು ಯಾಚನೆ ಮಲ್ತೊಂದು ಮಲ್ಲ ಒಂಜಿ ಶಿಕ್ಷಣ ಸಂಸ್ಥೆ ಮಲ್ಪಡೊಂದು ಯೋಚನೆ ಉಂಡು ಎಡ ಬೊಕ್ಕ ಅತಿಥಿ ಗೃಹ ಮಲ್ಪಡೊಂದು ಯೋಚನೆ ಉಂಡು ಎಡ ಬೊಕ್ಕ ಎದುರದ ಬಾಕಿ ಮಾರ ಗದ್ದೆನೆ ದೇವರನ ಭಂಡಾರಕ್ಕೆ ತೊಗೊಂಡು ಯೋಚನೆ ಉಂಡು ಈಗ ಮಾತ ನಿಖಲ್ನ ಸಹಕಾರ ನಾನು ಯೋಚನೆ ಮಲ್ತೊಂದು ಇಂಕ್ ಪಾತ್ರೆಗೆ ಅವಕಾಶ ಕೊಡ್ತೀನಿ ನಿಕ್ಲಿಗೆ ಸೊನ್ನೆ ಸಂದ ಒಂದು ಎನ್ನ ಪಾತ್ರೆನ ದೇವರ ಸಂಧಾನಕ್ಕೆ ಅರ್ಪಣೆ ಆಗುತ್ತೆ. ಶಿಶು ಮಂದಿರದಲ್ಲಿ ಸಂಸ್ಕಾರ ಪಡೆದು ಬಾಲಗೋಕುಲದ ಮೂಲಕ ಪರಿಸರದ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟು ತದನಂತರ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಸಲಾ ಸಂಪದ ಎಂಬ ಯಕ್ಷಗಾನ ತಂಡವನ್ನು ಪ್ರಾರಂಭಿಸಿ ಅದರಲ್ಲಿ ಗುರುಗಳಾದಂಥ ಸೂರ್ಯನಾರಾಯಣ ಪದಕಣ್ಣಾಯ, ರವಿ ಅಲೆವರಾಯ ವರ್ಕಾಡಿ, ಸದ್ಯ ಈಗ ಗುರುಗಳಾದಂಥ ಅಶ್ವಥ್ ಮಂಜನಾಡಿಯ ಆ ಒಂದು ನಿರ್ದೇಶನದಲ್ಲಿ ಯಕ್ಷಗಾನವನ್ನು ಮೇಲುಮಟ್ಟಕ್ಕೆ ಹಾಕಿದಂಥ ಶ್ರೀಯುತ ಮಧುಸೂದನ್ ಕಜೆ ಹಾಗೂ ಶ್ರೀಮತಿ ಮೇಘಶ್ರೀ ಕಜೆ, ಸನ್ನಿಧಿ ಆಚಾರ್ಯ ಹಾಗೂ ದೀಕ್ಷಾ ಆಚಾರ್ಯ ಇವರಿಗೆ ಅಭಿನಂದನಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆದಿದೆ. ಈ 4 ಮಂದಿ ಕೂಡ ಈ ವೇದಿಕೆಗೆ ಬರಬೇಕಾಗಿ ವಿನಂತಿ ಹೇಳಿದರೆ ಶ್ರೀಯುತ ಮಧುಸೂದನ್ ಕಜೆ, ಶ್ರೀಮತಿ ಮೇಘಶ್ರೀ ಕಜೆ, ಸನ್ನಿಧಿ ಆಚಾರ್ಯ ಕೊಂಡಾನ ಹಾಗೂ ದೀಕ್ಷಾ ಆಚಾರ್ಯ ಕನಕಮುಖಿ ದಂಪತಿಗಳು ದಯವಿಟ್ಟು ವೇದಿಕೆ ಬರಬೇಕು. ಶ್ರೀಯುತ ಚೇತನ್ ಮುಂಡಾಜೆ, ಸನತ್ ಆಚಾರ್ಯ, ಮೌನಿಶ್ ಆಚಾರ್ಯ ದಯವಿಟ್ಟು ವೇದಿಕೆ ಬರಬೇಕು. ನಮ್ಮ ಯಕ್ಷಗಾನ ತಂಡದ ಪ್ರಮುಖರಾದಂತಹ ಶ್ರೀಯುತ ಅಶ್ವಥ್ ಮಂಜನಾಡಿ ಕಟೀಲು ಮೇಳದ ಪ್ರಸಿದ್ಧ ಕಲಾವಿದರು ಹಾಗೂ ಒಂದು 5-6 ವರ್ಷಗಳಿಂದ ಈ ಒಂದು ಶ್ರೀ ದುರ್ಗಾಪರಮೇಶ್ವರಿ ಕಲಾ ಸಂಪದ ಕೇಶವ ಶಿಶು ಮಂದಿರ ಕಿನ್ಯ ಈ ಒಂದು ತಂಡದಲ್ಲಿ ಯಕ್ಷಗಾನವನ್ನು ಅಭ್ಯಾಸ ಮಾಡಿ ವಿವಿಧ ಕಡೆಗಳಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಶ್ರೀಯುತ ಅಶ್ವಥ್ ಮಂಜನಾಡಿ ಇವರಿಂದ 4 ಜನರ ಕಿರು ಪರಿಚಯವನ್ನು ಮಾಡಲಿದ್ದಾರೆ. ಶ್ರೀಯುತ ಅಶ್ವಥ್ ಮಂಜನಾಡಿ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯರ್ಥಿಗಳಿಗೆ ವಂದಿಸ್ತಾ ಹಾಗೆ ಕ್ಷೇತ್ರದ ಆರಾಧ್ಯ ಮೂರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ಮಾತೆಯ ಪವಿತ್ರ ಪಾದಗಳಿಗೆ ಮೊದಲಾಗಿ ವಂದಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂಥ ಎಲ್ಲ ಯಕ್ಷಗಾನ ಕಲಾ ಪ್ರೇಮಿಗಳು ಹಾಗೆ ಕೇಶವ ಶಿಶು ಮಂದಿರದ ಸರ್ವ ಸದಸ್ಯರುಗಳಿಗೆ ವಂದಿಸ್ತಾ ಬಹಳ ಸಂತೋಷದ ವಿಷಯ. ಯಾಕೆಂತ ಹೇಳಿದರೆ ಒಬ್ಬರು ಕಲಾವಿದರು ಬೆಳೆದು ಮತ್ತೆ ಹೋಗ್ತಾರೆ ಅಂತ ಹೇಳಿದ್ರೆ ನಾವು ಅವರನ್ನು ಗೌರವಪೂರ್ವಕವಾಗಿ ಕಳುಹಿಸಿಕೊಡಬೇಕು. ಹಾಗೆ ಮೊದಲನೇದಾಗಿ ನಾವು ಗೌರವಿಸುವಂಥದ್ದು ಮಧುಸೂದನ್ ಕಜೆ. ಇವರಿಗೆ ಗೌರವಿಸುವ ಒಂದು ಉದ್ದೇಶ ಏನು ಅಂತ ಕೇಳಿದರೆ ಅವರು ಇನ್ನೇನು ಸದ್ಯದ ಮುಂದಿನ 20ನೇ ತಾರೀಕಿಗೆ ಅವರು ಹೊರದೇಶ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಕೆಲಸದ ನಿಮಿತ್ತ. ಹಾಗಾಗಿ ನಮಗದು ಸಂತೋಷವೇ. ನನಗೆ ಇನ್ನೊಂದು ಕಡೆ ಬೇಸರ, ಯಾಕಂದರೆ ನನಗೆ ಒಂದು ಬದಿ ಬಲ ಇಲ್ಲದಾಗ್ತದೆ ಶಿಶು ಮಂದಿರದಲ್ಲಿ. ನಾನು ಏನೇ ಇದ್ದರೂ ಅವನಿಗೆ ಫೋನ್ ಮಾಡಬೇಕು. ಆದರೆ ಮುಂದೆ ಏನು ಅಂತ ಅದು ದೇವರು ಖಂಡಿತ ಅದಕ್ಕೊಂದು ವ್ಯಕ್ತಿಯನ್ನು ನಮಗೆ ಸೂಚನೆ ಮಾಡ್ತಾರೆ. ಆದರೂ ಕೂಡ ಅವರ ಜೀವನದಲ್ಲಿ ಉದ್ಯೋಗದಲ್ಲಿ ಅವರು ಉನ್ನತಿಯನ್ನು ಪಡೀಬೇಕು ಅಂತಾದರೆ ಒಂದೊಂದು ಹಂತಗಳನ್ನು ಮೆಟ್ಟಿಲೇರಬೇಕು ಅನ್ನೋದು ನಮ್ಮ ಆಶಯ. ಈಗ ಹೊರದೇಶನ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅವರಿಗೆ ನಿಮ್ಮ ಎಲ್ಲ ಆಶೀರ್ವಾದ ಇರಲಿ. ಇವರು ಕೇಶವ ಶಿಶು ಮಂದಿರ ಇಲ್ಲಿ ಶಿಕ್ಷಣ ಪಡೆದು ಬಾಲಗೋಕುಲದ ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಹಾಗೆ ಶ್ರೀ ದುರ್ಗಾಪರಮೇಶ್ವರಿ ಕಲಾ ಸಂಪದ ಯಕ್ಷಗಾನ ಇದರಲ್ಲಿ ಪರಿಪೂರ್ಣವಾಗಿ ಕಲಾವಿದರಾಗಿದ್ದಾರೆ. ಇವರಿಗೆ ಆರಂಭದ ಯಕ್ಷಗಾನ ಗುರುಗಳು ಶ್ರೀಯುತ ಸೂರ್ಯನಾರಾಯಣ ಪದಕಣ್ಣಾಯರು. ಅವರನ್ನು ಕೂಡ ನಾವು ಇವತ್ತಿಗೆ ನೆನಪಿಸಬೇಕಾದ ನಮ್ಮ ಕರ್ತವ್ಯ. ಆಮೇಲೆ ಇದೇ ಶಿಶು ಮಂದಿರದಲ್ಲಿ ಮತ್ತೋರ್ವರು ಅಲೆಬೂರಾಯರು ಶಿಕ್ಷಕರಾಗಿ ಇಲ್ಲಿ ವಿದ್ಯೆಯನ್ನು ಕಲಿಸಿದ್ದಾರೆ. ವಿದ್ಯೆ ಕಲಿಸಿದಂಥ ಯಾವುದೇ ಗುರುವಾದರೂ ಕೂಡ ನಮಗೆ ಅವರು ದೇವರ ಸಮಾನ. ಹಾಗೆ ಮತ್ತೆ ನನ್ನ ಒಂದು ಶಿಕ್ಷಣದ ಮೂಲಕ ಹಲವಾರು ವೇಷಗಳನ್ನು ಮಾಡಿದ್ದಾರೆ. ಇವರು ಬಣ್ಣದ ವೇಷ, ಕಿರೀಟ ವೇಷ ಹಾಗೆ ಹಲವು ವೇಷಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ನಾನು ಅವರಲ್ಲಿ ಮಾಡಿಸಿದಂತಹ ಒಂದು ವೇಷ ಯಾವುದು ಅಂತ ಕೇಳಿದರೆ ಲಕ್ಷ್ಮಣ, ಮಾಲಿಶಾದ ಪ್ರಸಂಗದಲ್ಲಿ ಲಕ್ಷ್ಮಣ.
ಹಾಗೆ ಅದನ್ನು ಉತ್ತಮವಾಗಿ ನಾವು ನಿರ್ವಹಿಸಿದ್ದಾರೆ. ಇದು ನಾನು ನನ್ನ ಕಣ್ಣಾರೆ ಕಂಡದ್ದು. 2 ಅವಕಾಶವನ್ನು ನಾನು ಕಲ್ಪಿಸಿದ್ದೇನೆ ಅವರಿಗೆ. ಮಂಜನಾಡಿಯಲ್ಲೂ ಮತ್ತೊಂದು ಲಕ್ಷ್ಮಣವನ್ನು ಮಾಡಿದ್ದಾರೆ, ಇಲ್ಲಿ ಕೂಡ ಅದನ್ನೇ ಮಾಡಿದ್ದಾರೆ. ಹಾಗೆ ರಕ್ತಬೀಜನ ಅವಕಾಶಕ್ಕೂ ಅವರಿಗೊಂದು ಅವಕಾಶವನ್ನು ನಾನು ಕಲ್ಪಿಸಿದೆ. ರಕ್ತಬೀಜನ ಪಾತ್ರದಲ್ಲಿಯೂ ತಾನು ಏನು ಅಂತ ತೋರಿಸಿಕೊಟ್ಟು, ಇದಕ್ಕೆಲ್ಲ ದೇವರ ಆಶೀರ್ವಾದ ಎನ್ನುವುದು ಮುಖ್ಯವಾಗ್ತದೆ. ಅವರ ತಂದೆ ತಾಯಿಗಳ ಆಶೀರ್ವಾದ, ಈ ಸಂಸ್ಥೆಯ ಕೇಶವ ಶಿಶು ಮಂದಿರದ ಎಲ್ಲ ಹಿರಿಯರ ಆಶೀರ್ವಾದ ಇದಕ್ಕೆ ಪೂರಕವಾಗಿರುತ್ತದೆ. ಹಾಗಾಗಿ ಅವರು ತಮ್ಮ ವಿದ್ಯೆಯಲ್ಲಿಯೂ ಕೂಡ ಪ್ರಸಾದ್ ಪವರ್ ಇಂಜಿನಿಯರಿಂಗ್ EIDಯಲ್ಲಿ ಸರ್ವಿಸ್ ಇಂಜಿನಿಯರ್ ಆಗಿ ಕೆಲಸವನ್ನು ಉದ್ಯೋಗ ಮಾಡಿ ಮತ್ತೆ ಈಗ ಹೊರದೇಶಗಳಲ್ಲಿ ತಮ್ಮ ಉದ್ಯೋಗವನ್ನು ಬೆಳೆಸೋದಕ್ಕೆ ಮುಂದುವರಿತಾ ಇದ್ದಾರೆ. ಇವರು ಕೇವಲ ಇಲ್ಲಿರುವ ಯಕ್ಷಗಾನ ಸಂಘ ಅಲ್ಲ, ಇಲ್ಲಿ ಕೇಶವ ಶಿಶು ಮಂದಿರದಲ್ಲಿ ಆಗುವಂತಹ ಎಲ್ಲ ಚಟುವಟಿಕೆಗಳು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಕೇವಲ ಯಕ್ಷಗಾನ ಸೀಮಿತ ಅಂತಲ್ಲ, ಇಲ್ಲಿ ಏನು ಆಟೋಟಗಳಾಗ್ತದೋ ಅಥವಾ ಬೇರೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸಂಬಂಧಪಟ್ಟ ವಿಚಾರಗಳಾಗಲಿ, ಹಾಗೆಯೇ ಇನ್ನು ಇಲ್ಲಿ ಕಬಡ್ಡಿ ತಂಡ ಇದೆ, ಅದಕ್ಕೆ ಅನುಕೂಲಕವಾಗಿ ಎಲ್ಲದರಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡು ಸಮರ್ಥ ಒಬ್ಬ ನಾಯಕ ಆಗುವಂಥ ಎಲ್ಲ ಲಕ್ಷಣಗಳು ಅವರಲ್ಲಿ ಉಂಟು. ಹಾಗಾಗಿ ನಮ್ಮ ಪೂರ್ಣ ನಿಮ್ಮೆಲ್ಲರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ನಾನು ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಅವರು ಮುಂದಕ್ಕೆ ಹೊರದೇಶದಲ್ಲಿ ಬಹಳ ದೊಡ್ಡ ವ್ಯಕ್ತಿಯಾಗಿ ನಮ್ಮ ಈ ಸಂಘಕ್ಕೆ ಇನ್ನೂ ಸಹಕಾರಿಯಾಗುವಂತೆ ಅವರು ಬರಬೇಕು ಎನ್ನುವ ಆಶಯ ನಿಮ್ಮೆಲ್ಲರದಾಗಿರಲಿ. ಹಾಗೆ ಮತ್ತೋರ್ವರು ನಮ್ಮ ತಂಡದಲ್ಲೇ ಯಕ್ಷಗಾನವನ್ನು ಕಲಿತು ಇದೀಗ ವೈವಾಹಿಕ ಜೀವನದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಈಗ ವಿದ್ಯೆಯನ್ನು ಮುಗಿಸಿ ಉದ್ಯೋಗ, ಅದು ಸನ್ನಿಧಿ ಆಚಾರ್ಯ. ಇವರು ಕೂಡ ಅದೇ ರೀತಿ ಸೂರ್ಯನಾರಾಯಣ ಪದಕಣ್ಣಯ್ಯರ ಗರಡಿಯಲ್ಲಿ ಪಳಗಿ ಆ ಬಳಿಕ ಅಲೆವುರಾಯರ ಶಿಕ್ಷಣವನ್ನು ಪಡೆದು ಬಳಿಕ ಇತ್ತೀಚೆಗೆ 4-5 ವರ್ಷಗಳಿಂದ ಇವರಿಗೆ ಯಕ್ಷಗಾನ ಗುರುಗಳಾಗಿ ನಾನೇ ನಾಟ್ಯವನ್ನು ಅಭ್ಯಾಸ ಮಾಡಿಸಿದ್ದೇನೆ. ಇವರು ಕೂಡ ಬಹಳ ಉತ್ತಮ ಪಾತ್ರ. ಮಾನಿಷಾದದಲ್ಲಿ ಸೀತೆಯ ಪಾತ್ರವನ್ನು ಮಾಡಿದ್ದಾಳೆ. ಅದು ಕೂಡ ಕೆಲವೇ ದಿನಗಳಲ್ಲಿ, ಹೆಚ್ಚು ದಿನ ಸಿಗಲಿಲ್ಲ. ಅದು ಮಾನಿಷಾದದ ಸೀತೆ ಮಾಡು ಅಂತ ಹೇಳಿದರೆ ಅದು ಬಹಳ ಕಷ್ಟ. ಅದು ಭಾವನಾತ್ಮಕವಾದ ವೇಷ, ಅದನ್ನು ಸಮರ್ಥವಾಗಿ ತೋರಿಸಿಕೊಟ್ಟಿದ್ದಾರೆ. ಇಲ್ಲಿಯವರೆಗೆ ಅಂತ ಹೇಳಿದರೆ ಹಾಸ್ಯವೂ ಮಾಡಿದ್ದಾಳೆ. ಹಾಗಾಗಿ ಸನ್ನಿಧಿ ಅನ್ನುವಂಥ ವಿದ್ಯಾರ್ಥಿ ನಮಗೆ ನಮ್ಮ ಒಂದು ತಂಡದಲ್ಲಿ ಎಲ್ಲ ವೇಷವನ್ನು ಮಾಡುವಂತಹ ಕಲಾವಿದೆಯೂ ಹೌದು. ಅವರದಂತಹ ವಿದ್ಯೆಯಲ್ಲಿ ಕೂಡ ಉತ್ತಮವಾಗಿ ಅವರು ಸಾಧನೆಯನ್ನು ಮಾಡಿದ್ದಾರೆ. ಈಗ ಅವರು ತಮ್ಮದಾದಂತಹ ವೈವಾಹಿಕ ಜೀವನದಲ್ಲಿ ಮೌನೇಶ್ ಆಚಾರ್ಯ ಇವರಲ್ಲಿ ತಮ್ಮ ವೈವಾಹಿಕ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಬಹಳ ಸಂತೋಷ ನಮಗೆ. ಅವರ ಈ ಮುಂದಿನ ಜೀವನದಲ್ಲಿ ದೇವರು ಸದಾ ಅನುಗ್ರಹಿಸಲಿ ಎನ್ನುವ ಹಾಗೆ ನಮ್ಮ ಶಿಶು ಮಂದಿರದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ನಾವು ಅವರಿಗೆ ಆಶೀರ್ವಾದನ ಬಯಸ್ತಾ ಅವರಿಗೂ ಕೂಡ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೋರ್ವರು ನಮ್ಮ ತಂಡದ ಕಲಾವಿದೆ ದೀಕ್ಷಾ ಆಚಾರ್ಯ. ಈಕೆಯೂ ಕೂಡ ಬಾಲ್ಯದಲ್ಲಿ ಶಿಶು ಮಂದಿರದಲ್ಲಿ ಯಕ್ಷಗಾನ ಶಿಕ್ಷಣವನ್ನು ಪಡೆದು ಆ ಬಳಿಕ ಯಕ್ಷಗಾನದ ಶಿಶು ಮಂದಿರದ ಎಲ್ಲ ಕಾರ್ಯಕ್ರಮ ತನ್ನನ್ನು ತಾನು ತೊಡಗಿಸಿಕೊಂಡು ಇದೇ ರೀತಿ ಗುರುಗಳಲ್ಲಿ ಅದೇ ಪದಕಣ್ಣಯ್ಯರು ಹಾಗೆ ಅಲೆವುರಾಯರು ಬಳಿಕ ಕೆಲವು ನಾಟ್ಯಗಳು ಮಾತ್ರ ನನ್ನಲ್ಲಿ ಅಭ್ಯಾಸವನ್ನು ಮಾಡಿದ್ದಾರೆ. ಅದು ಕೂಡ ದೇವರ ಆಶೀರ್ವಾದ ಅವರಿಗೆ ಸದಾ ಇರುತ್ತದೆ. ಇವರು ಕೂಡ ಅವರ ಪತಿಯಾಗಿ ವೈವಾಹಿಕ ಜೀವನವನ್ನು ಸನತ್ ಆಚಾರ್ಯ ಇವರ ಜೊತೆಗೆ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇವರ ಈ ದಾಂಪತ್ಯ ಜೀವನವು ಸುಖಕರವಾಗಿರಲಿ, ಇವರಿಗೆ ದೇವರ ಆಶೀರ್ವಾದ ಮುಂದೆ ಎಲ್ಲ ಸೌಭಾಗ್ಯಗಳನ್ನು ಒದಗಿಸಿಕೊಡಲಿ ಅಂತ ನಾವು ದೇವರಲ್ಲಿ ಎಲ್ಲರ ಪರವಾಗಿ ಬೇಡಿಕೊಳ್ತಾ ಇದ್ದೇವೆ. ಹಾಗೆ ಮತ್ತೋರ್ವರು ನಮ್ಮ ತಂಡದ ಕಲಾವಿದೆ ಮೇಘಶ್ರೀ ಕಜೆ. ನಮ್ಮ ಈ ಕೇಶವ ಶಿಶು ಮಂದಿರದ ಸಕ್ರಿಯ ಸದಸ್ಯರಾದಂತಹ ನಾರಾಯಣ್ ಕಜೆ ಇವರ ಮಗಳಾದಂತಹ ಮೇಘಶ್ರೀ ಕಜೆ. ಇವರು ಕೂಡ ಹಾಗೆ ಯಕ್ಷಗಾನ ತಂಡದಲ್ಲಿ ಪದಕಣ್ಣಯ್ಯರ ಮೂಲಕ ಹಾಗೆ ಆ ಬಳಿಕ ಅಲೆವರ ಮೂಲಕ ಯಕ್ಷಗಾನ ಕಲಿತು, ಅದಲ್ಲದೆ ತಾನೂ ಕೂಡ ತನ್ನ ಸ್ವಂತಿಕೆಯಲ್ಲಿ ಹಲವು ಯಕ್ಷಗಾನದ ನಾಟ್ಯಗಳನ್ನು, ವಿವಿಧ ಮಾತುಗಾರಿಕೆಯನ್ನು ಕಲಿತು ಹಲವು ವೇಷಗಳನ್ನು ಮಾಡಿದ್ದಾಳೆ. ಹಾಗೆ ದೇವಿ ಪಾತ್ರವನ್ನು ನಿರ್ವಹಿಸಿ, ಅದೇ ರೀತಿ ಮಾನಿಷಾದದಲ್ಲಿ ಸೈರಿಣಿಯ ಪಾತ್ರವನ್ನು ನಿರ್ವಹಿಸಿ, ಸತ್ಯಭಾಮೆ, ಕೃಷ್ಣ, ಹೀಗೆ ಹಲವಾರು ಪಾತ್ರಗಳ ತನ್ನನ್ನು ತಾನು ಸ್ತ್ರೀವೇಷ ಪುಂಡುವೇಷ ಎನ್ನುವ ಹಾಗೆ ಸೈ ಎನಿಸಿಕೊಂಡು ಆ ಬಳಿಕ ತಮ್ಮದಾದಂತಹ ವಿದ್ಯಾಭ್ಯಾಸದಲ್ಲೂ ಕೂಡ ಉತ್ತಮ ಸಾಧನೆಯನ್ನು ಮಾಡಿ ಈಗ ಉದ್ಯೋಗದಲ್ಲಿದ್ದಾರೆ. ಅದೇ ರೀತಿ ಬಳಿಕ ತಮ್ಮ ದಾಂಪತ್ಯದ ಜೀವನ ಇದನ್ನು ಸಾಗಿಸುವಲ್ಲಿ ಅವರು ದಾಂಪತ್ಯ ಜೀವನದಲ್ಲಿ ಅವರು ದೇವರ ಆಶೀರ್ವಾದ ಉತ್ತಮವಾದಂತಹ ಪತಿಯನ್ನು ಪಡೆದು ಉತ್ತಮ ಸಂತೋಷದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಹಾಗೆ ವಿಶ್ವವಿದ್ಯಾನಿಲಯ ಯಕ್ಷಮಂಗಳದ ಯಕ್ಷಗುರುಗಳಾದ DVTS ಕೋಟ್ಯನ್ ಇವರ ನಾಟ್ಯಗಾರಿಕೆಯಲ್ಲೂ ಕಲಿತು
ಪೂಜ್ಯರಾದಂತಹ ಅಭಿನವ್ ವಾಲ್ಮೀಕಿ, ಬೊಟ್ಟಿಕೆರೆ ಪುರುಷೋತ್ತಮ ಪೂಜನೆ, ಯಕ್ಷ ಮಾಹಿತಿ, ಹೀಗೆ ಹಲವಾರು ವಿಚಾರಗಳನ್ನು ಕಲಿತು ಕೂಡ, ಹಾಗೆ ಗುರುಗಳಾದಂತಹ ಶೇಖರ್ ಡಿ ಶೆಟ್ಟಿಗಾರ್ ಇವರಲ್ಲಿ ಕೂಡ ವಿದ್ಯೆಗಳನ್ನು ಕಲಿತಿದ್ದಾರೆ. ಹಾಗೆ ಇವರು ತಮ್ಮ ದಾಂಪತ್ಯ ಜೀವನವನ್ನು ಚೇತನ್ ಮುಂಡಾಜೆ ಇವರ ಜೊತೆಗೆ ತಮ್ಮ ದಾಂಪತ್ಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಚೇತನ್ ಮುಂಡಾಜೆ ಅವರ ಬಗ್ಗೆ ಇತ್ತೀಚೆಗೆ ಎಲ್ರಿಗೂ ಗೊತ್ತಿರ್ಬೋದು, ಕೆಲವು ಪೇಪರಲ್ಲಿ ಬಂದಿದೆ. ಅವರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಪರವಾಗಿ ಇದೆಲ್ಲ ಕವಿತೆಗಳನ್ನು ಬರೀತಾರೆ, ಅವರು ಕವನ ಕವಿತೆಗಳು. ಅದರಲ್ಲಿ ಅವರು ಬಹುಮಾನಕ್ಕೆ ಆಯ್ಕೆಯಾದಂತಹ ನಾನು ನೋಡಿದ್ದೇನೆ, ಎಲ್ಲರೂ ನೀವು ನೋಡಿರಬಹುದು. ಹಾಗಾಗಿ ಅವರು ಕವನ ಕವಿತೆಯನ್ನು ಬರೆಯುವಲ್ಲಿ ಬಹಳ ನಿಪುಣರು. ಹಾಗಾಗಿ ಅವರಿಗೂ ಕೂಡ ಅವರು ನಾವೆಷ್ಟು ಯಕ್ಷಗಾನದಲ್ಲಿ ಮುಂದುವರಿದಿದ್ದೇವೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅವರು. ಅಷ್ಟು ಅವರಲ್ಲಿ ಕಲೆ ಎನ್ನುವುದು ಅಡಕವಾಗಿದೆ. ಇವರ ದಾಂಪತ್ಯ ಜೀವನದಲ್ಲಿ ದೇವರು ಸದಾ ನಮ್ಮ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಹಾಗೆ ತಲಪಾಡಿ ಶ್ರೀ ದೇವಿಯು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎನ್ನುವ ಹಾಗೆ ನಾವೆಲ್ಲರೂ ಮನಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೇವೆ. ನಮ್ಮ ಯಕ್ಷಗಾನ ಕಲಾವಿದರು ಇನ್ನಷ್ಟು ಬೆಳೀಬೇಕು. ಅದೇ ರೀತಿ ನಮ್ಮ ಕಲಾವಿದರು ಹಾಗೂ ಇವರ ಪತಿಯರ ಸಹಕಾರ ನಮ್ಮ ಯಕ್ಷಗಾನ ತಂಡಕ್ಕೆ ಇರಲಿ ಎನ್ನುವ ಹಾಗೆ ನಾನು ಕೇಳಿಕೊಳ್ತಾ, ಎಲ್ಲರ ಸಮ್ಮುಖದಲ್ಲಿ ಕೇಶವ ಶಿಶು ಮಂದಿರ ಕಿನ್ಯ ಇದರ ವತಿಯಿಂದ ಇವರೆಲ್ಲರಿಗೂ ನಾವು ಗೌರವವನ್ನು ಸಲ್ಲಿಸಬೇಕು ಅಂತ ಗಣ್ಯ ಅತಿಥಿಗಳು ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಹಿರಿಯರ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲರೂ ಕೂಡ ಇವರಿಗೆ ಅಭಿನಂದಿಸಬೇಕು ಅಂತ ವಿನಂತಿ. ಬಹಳ ಸಂತೋಷವಾದ ಸಂಭ್ರಮ. ದಂಪತಿಗಳಿಗೆ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ನಮಗೆ ಎಷ್ಟು ಸಂತೋಷವೋ ಅದೇ ರೀತಿ ನಮ್ಮ ಯಕ್ಷಗಾನ ತಂಡಕ್ಕೆ ಒಂದು ಬೇಸರ, ನಮ್ಮ ಕಲಾವಿದರು ಈಗ ಇವರು ದೊಡ್ಡವರಾದ ಮೇಲೆ ಇನ್ನೂ ಸಣ್ಣ ಮಕ್ಕಳನ್ನು ನಾವು ಬೆಳೆಸಬೇಕು. ಅಷ್ಟೇ ಸಮೃದ್ಧವಾದಂತಹ ಕಲಾವಿದರು ಇವರು, ಬಹಳಷ್ಟು ಕೌಶಲ್ಯವನ್ನು ಹೊಂದಿರುವಂತಹ ಎಲ್ಲ ಕಲಾವಿದರು, ಸನ್ನಿಧಿ ಆಗಲಿ, ಮಧುಸೂದನ್, ಮೇಘಶ್ರೀ, ಹಾಗೆ ದೀಕ್ಷಾ, ಇವರು ಕೂಡ ಈ ನಾಲ್ವರು ಕೂಡ ಉತ್ತಮ ಕಲಾವಿದರು. ಇವರ ಹಾಗೆ ಮುಂದಿನ ವಿದ್ಯಾರ್ಥಿಗಳು ಆಗಬೇಕು ಎನ್ನುವ ಹಾಗೆ ನನ್ನ ಒಂದು ಬೇಡಿಕೆ. ಇದೇ ಕೇಶವ ಶಿಶು ಮಂದಿರದಲ್ಲಿ ಮಕ್ಕಳಾಗಿ ಬೆಳೆದು ತುಂಟಾಟವನ್ನು ಆಡಿ ಈಗ ವೈವಾಹಿಕ ಜೀವನದಲ್ಲಿ ಸಾಗಿಸ್ತಾ ಇದ್ದಾರೆ. ನಿಜವಾಗಿ ಸಂತೋಷದ ವಿಷಯ. ಅವರು ಬಹಳ ಸಣ್ಣ ವಯಸ್ಸಲ್ಲೇ ಇಲ್ಲೇ ಶಿಶು ಮಂದಿರದಲ್ಲಿದ್ದವರು ಈಗ ಬೆಳೆದು ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ವೇದಮೂರ್ತಿ ಗಣೇಶ್ ಭಟ್ರತ್ತು ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀಯುತ ಅಶ್ವಥ್ ಮಂಜನಾಡಿ ಇವರಿಗೆ ಸ್ಮರಣಿಕೆ ಹಾಗೂ ಶಾಲೆ ಮೂಲಕ ಶ್ರೀಯುತ ಅಶ್ವಥ್ ಮಂಜನಾಡಿ ಇವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೆ. ಇವತ್ತಿನ ಮುಖ್ಯ ಅಭ್ಯಾಗತರಾದ ಶ್ರೀಯುತ ಪ್ರಕಾಶ್ ಭಂಡಾರಿ ಕೊತ್ತೆತ್ತೂರು ಇವರು ತಮ್ಮ 2 ಅನಿಸಿಕೆಗಳನ್ನು ತಿಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದಾರೆ. ನನಗೆ ಆ್ಯಕ್ಚುಲಿ ಇಲ್ಲಿ ಮಾತಾಡಿ ಅಂದರೆ ಇಂಥ ವೇದಿಕೆಯಲ್ಲಿ ಮಾತಾಡಿ ಅಷ್ಟು ಅಭ್ಯಾಸ ಇಲ್ಲ. ನಮ್ದು ಏನಿದ್ರು ಕೆಲಸ ನಮ್ಮ ನಿತ್ಯಾನಂದ ಭಂಡಾರಿ ತಲಪಾಡಿಯವರ ಹಾಗೆ ತೆರೆಮರೆಯಲ್ಲಿ ಕೆಲಸನೇ ಜಾಸ್ತಿ ನಮ್ಮದು. ಏನು ಮಾತಾಡಬೇಕಂತ ಇದೆಯೋ ಅದೆಲ್ಲ ನಮ್ಮ ಅಧ್ಯಾಪಕರಾದ ನಾರಾಯಣ್ ಸರ್ ಅವರು ಮಾತಾಡಿದ್ದಾರೆ. ಅದೇನೋ ಹೇಳ್ತಾರಲ್ಲ, ಮೇಕೆ ಒಂದು ಸಲ ಮೇಯ್ದು ಹೋದ್ಮೇಲೆ ಮತ್ತೆ ಏನಿರಲ್ಲಂತೆ ಮಾತಾಡಲಿಕ್ಕೆ. ಹಾಗೆ ಮತ್ತು ನಮ್ಮ ಗಣೇಶ್ ಭಟ್ರು ಕೂಡ ಹಾಗೆ, ಅವರು ನಮ್ಮ ಕುಟುಂಬದ ಶಾಂತಿಯಾಗುತ್ತು, ನಮ್ಮ ಭಂಡಾರಿ ಮನೆತನದ ಕುಟುಂಬದ ಅವರು ಒಂದು ಪುರೋಹಿತರಾಗಿ, ಹಾಗೆ ನಮ್ಮ ಇಲ್ಲಿ ತಲಪಾಡಿಯಲ್ಲಿರುವ ಎಲ್ಲ ಗುತ್ತು ಮನೆತನದವರು ಕೂಡ ನಮಗೊಂದು ಆತ್ಮೀಯರಾಗಿರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು
ಇಲ್ಲಿ ನಿಮ್ಮ ಜೊತೆ ಒಂದಷ್ಟು ಸಮಯವನ್ನು ಕಳೆಯುವುದಕ್ಕೆ ಅವಕಾಶ ಸಿಕ್ತು. ನಿಜಕ್ಕೂ ಹೇಳಬೇಕಾದ್ರೆ ತುಂಬ ಸಂತೋಷವಾಯಿತು. ಮಕ್ಕಳಲ್ಲಿ ದೇವರನ್ನು ಕಾಣಬೇಕಂತ ಹೇಳ್ತೇವೆ ನಾವು. ಇಲ್ಲಿ ಎಲ್ಲ ಮಕ್ಕಳು ದೇವರ ಥರನೇ ಆಗಿದ್ದಾರೆ. ಯಾಕಂದರೆ ಈ ಸಂಸ್ಕಾರ ಮತ್ತು ಆ ಒಂದು ಏನು ಶಿಸ್ತಿದೆಯೋ ಅದು ಸಣ್ಣತನದಲ್ಲೇ ಕಲಿಬೇಕಂತೆ. ಅದು ಮತ್ತೆ ಬೆಳವಣಿಗೆಗೆ, ಯಾಕಂದರೆ ಇಲ್ಲೆಲ್ಲ ಇರುವ ಹಿರಿಯವರೆಲ್ಲ ತಾಯಿಯಿಂದ ಪೆಟ್ಟು ತಿಂದೇ ಬಂದವರು ನಾವು. ನಮಗೆ ಊಟಕ್ಕಿಂತ ಹೆಚ್ಚು ಪೆಟ್ಟು ಕೊಟ್ಟದೇ ಜಾಸ್ತಿ. ಅದಕ್ಕೆ ನಾವು ಇಂಥ ವೇದಿಕೆಯಲ್ಲಿ ಬಂದು ಮಾತಾಡಲಿಕ್ಕಾದರೂ ಒಂದು ಅವಕಾಶ ನಮಗೆ ಸಿಗುವಂತಾಗಿದೆ. ಪೆಟ್ಟು ತಿಂದವರು ಮಾತ್ರ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬಹುದು. ಬರೀ ವಿದ್ಯೆ ಅಲ್ಲ. ಅಧ್ಯಾಪಕರು ಆವಾಗಲೇ ಹೇಳಿದರು, ಇಲ್ಲಿ ಏನಿದ್ರು ಸಂಸ್ಕಾರ ಮುಖ್ಯ ಅಂತ. ಹೌದು, ಆ ಸಂಸ್ಕಾರವನ್ನು ಈ ಒಂದು ಶಿಶು ಮಂದಿರದ ಮೂಲಕ ಕಲಿಸಿ ಮತ್ತೆ ನನಗೆ ಏನು ಗೊತ್ತಿರಲಿಲ್ಲ ಇಲ್ಲಿ ಏನು ಕಲಿಸ್ತಾರೆ ಏನು ಅಂತ. ಮೊನ್ನೆ ನಾರಾಯಣ್ ಸರ್ ಅವರು, ನಿತ್ಯಾನಂದ ಭಂಡಾರಿ ಅವರು ಹೇಳಿದ ಹಾಗೆ ಇಲ್ಲಿ ವಿದ್ಯೆಗಿಂತ ನಮ್ಮ ಸಂಸ್ಕಾರ ಏನಿದೆ ಅದನ್ನು ಚೆನ್ನಾಗಿ ಕಲಿಸ್ತಾರೆ. ನೀವು ಒಂದು ಸಲ ಬಂದು ಹೋಗಿ ನಿಮಗೆ ಗೊತ್ತಾಗ್ತದೆ ಅಂತ. ಅದಕ್ಕೇನು ನನಗೆ ಏನು ಮಾತಾಡಬೇಕು ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಮತ್ತು ಸಮಯದ ಅಭಾವ, ನನಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಇರೋದರಿಂದ ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಹಾಗೆ ಇನ್ನಷ್ಟು ಈ ಸಂಸ್ಥೆ ಬೆಳೆಯಲಿ. ಮತ್ತು ಈ ಸಂಸ್ಥೆಗೆ ಏನು ನಮ್ಮ ಕಡೆಯಿಂದ ಏನಾದರೂ ಒಂದು ಸಣ್ಣ ಕಿರುಕಾಣಿಕೆ ಅದು ಇದು ಏನು ಬೇಕಾಯಿದ್ರು ನಮ್ಮ ನಿತ್ಯಾನಂದ ಭಂಡಾರಿಗೆ ಒಂದು ಮಾತು ಹೇಳಿದರೆ ಸಾಕು, ನಾವು ಯಾವಾಗಲೂ ಸದಾ ಸಿದ್ಧರಿದ್ದೇವೆ. ನಿಮ್ಮ ಸಂಸ್ಥೆಗೆ ನಮ್ಮ ಕಡೆ ಏನು ಅಳಿಲು ಸೇವೆ ಆಗಬೇಕು ಅದು ಖಂಡಿತ ಮಾಡ್ತೇವೆ. ನಾವಲ್ಲದೆ ನಮ್ಮ ತಂಡ ಬೇರೆ ಬೇರೆ ಇದ್ದವರಿಗೂ ಕೂಡ ಹೇಳ್ತೇವೆ. ಯಾಕಂದರೆ ಇಂಥ ಸಂಸ್ಥೆಗಳು ಹಳ್ಳಿಯಲ್ಲಿ ಬರಬೇಕು. ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಮೊದಲಾದರೂ ನನಗೆ ಈ ಸಂಸ್ಥೆಯನ್ನು ನೋಡುವಾಗಲೇ ಒಂದು ಖುಷಿ ಆಯಿತು. ಅದಕ್ಕೆ 8 ಗಂಟೆಗೆ ಹೋಗಬೇಕಾದವನು ನಮ್ಮ ಸರೋವರ ಕೇಳಿ ನನಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಸೊ ನನಗೆ ಈ ವೇದಿಕೆಯಲ್ಲಿ ಅವಕಾಶ ಕೊಟ್ಟಂಥ ಕೇಶವ ಶಿಶು ಮಂದಿರದ ಆಡಳಿತ ಮಂಡಳಿಯವರಿಗೆ ಮತ್ತೊಮ್ಮೆ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ. ನಿಮಿತ್ತ ಶ್ರೀಯುತ ಪ್ರಕಾಶ್ ಭಂಡಾರಿ ಅವರು ವೇದಿಕೆಯಿಂದ ನಿರ್ಗಮಿಸುತ್ತಿದ್ದಾರೆ. ಅವರಿಗೆ ಶಿಶು ಮಂದಿರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈಗ ಡಾಕ್ಟರ್ ವಾಸುದೇವ ಇವರಿಂದ 2 ಮಾತು ತಮ್ಮ ಅನಿಸಿಕೆಯನ್ನು ಮಾಡಬೇಕಾಗಿ ಶ್ರೀಯುತ ಡಾಕ್ಟರ್ ವಾಸುದೇವ ಇವರಿಂದ. ಇಲ್ಲಿ ಸೇರಿರುವ ಸಹೋದರ ಸಹೋದರಿಯರೇ, ಇಲ್ಲಿ ಭಾಷಣ ಮಾಡುವುದು ನಾನು ಪ್ರಥಮ ಅಲ್ಲ. 26 ವರ್ಷಗಳ ಹಿಂದೆ ನಾನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಲಿತಾ ಇರುವಂಥ ಸಂದರ್ಭದಲ್ಲಿ ಕೃಷ್ಣಾಷ್ಟಮಿಗೆ ಪ್ರತಿ ವರ್ಷ ಬರ್ತಾ ಇದ್ದೆ. ಹೆಚ್ಚಿನ ಅಂಶ ಆವಾಗ ಕೃಷ್ಣ ವೇಷ ಮಾಡ್ತಾ ಇದ್ದವರ ಮಕ್ಕಳು ಈಗ ಕಲಿತಾ ಇರ್ಬೋದೋ ಏನೋ. ಸಂತೋಷ ಇದೆ. ಕೇಶವ ಶಿಶು ಮಂದಿರ ಅಂತಂದು ಕೂಡಲೇ ನನಗೆ ಅತ್ಯಂತ ಆಪ್ತವಾದ, ಅತ್ಯಂತ ಪ್ರೀತಿಪಾತ್ರವಾದಂಥ ಸಂಸ್ಥೆ. ನನಗೊಂದು ಹೆಮ್ಮೆ ಇದೆ, ನನ್ನ ಮಕ್ಕಳು ಕೂಡ ಅವರ ಅಂಗನವಾಡಿ ಅಭ್ಯಾಸ ಮಾಡಿದ್ದು ಕೇಶವ ಶಿಶು ಮಂದಿರದಲ್ಲಿ. LKG UKG ಹಾಕಿ ಅವರಿಗೆ KG ಗಟ್ಟಲೆ ಹೊರಡಿಸ್ಲಿಕ್ಕೆ ಹೋಗಲಿಲ್ಲ ನಾನು. ಇವತ್ತಿಗೂ ಅವರು ಕನ್ನಡ ಮಾಧ್ಯಮದಲ್ಲಿ ಕಲಿತಿದ್ದಾರೆ. ಆ ಕೇಶವ ಶಿಶು ಮಂದಿರದಲ್ಲಿ ಕಲಿತ ಸಂಸ್ಕಾರ ಎಂಥದ್ದು ಅಂತಂದರೆ, ನನ್ನ ಮಗನಿಗೆ ಇತ್ತೀಚೆಗೆ ಉಪನಯನ ಮಾಡಿದ ಸಂದರ್ಭದಲ್ಲಿ ನಮ್ಮಲ್ಲಿ ಸಂಕಲ್ಪ ಮಾಡುವ ಕ್ರಮ ಉಂಟು. ಸಂಕಲ್ಪ ಮಾಡುವಾಗ ಸಂವತ್ಸರ ಹೇಳ್ತೇವೆ, ಋತು ಹೇಳ್ತೇವೆ, ಆಯನ ಹೇಳ್ತೇವೆ, ಮಾಸ ಹೇಳ್ತೇವೆ, ಪಕ್ಷ ಹೇಳ್ತೇವೆ, ತಿಥಿ ಹೇಳ್ತೇವೆ, ವಾಸರ ಹೇಳ್ತೇವೆ, ನಕ್ಷತ್ರ ಹೇಳುವುದಿಲ್ಲ. ಅದನ್ನು ಶುಭ ನಕ್ಷತ್ರ ಶುಭ ಪುಣ್ಯದಿತ್ತವು ಅಂತ ಹೇಳಿ ಸುಧಾರಿಸಿ ಬಿಡ್ತೇವೆ. ನನ್ನ ಮಗ ಕೇಳಿದ, ನಕ್ಷತ್ರ ಹೇಳಲಿಕ್ಕೆ ಇಲ್ವಾ ಅಂತ. ನಾನು ಕೇಳಿದೆ, 27 ನಕ್ಷತ್ರ ಗೊತ್ತುಂಟ ಅಂತ. ಅವು ಶುರು ಮಾಡಿದ, ಅಶ್ವಿನಿ ಭರಣಿ ಅಂತ. ಅದು ಎಲ್ಲಿಂದ ಬಂದದ್ದು ಅಂತಂದರೆ ಕೇಶವ ಶಿಶು ಮಂದಿರದಲ್ಲಿ. ಅಂತಹ ಒಂದು ಸಂಸ್ಕಾರ ಇಲ್ಲಿ ಸಿಗುತ್ತದೆ. ಇನ್ನೂ ಒಂದು ವಿಷಯ ಹೇಳ್ತೇನೆ. ಅವನ ಈ ತರಹದ ಒಂದು ಸಂಸ್ಕಾರಗಳನ್ನು ಅದು ಈ ಶಿಶು ಮಂದಿರದಲ್ಲಿ ಕಲಿಸಿದ್ದರಿಂದ ನನ್ನ ಮಕ್ಕಳಿಗೆ ಮಂತ್ರ ಕಲಿಸುವುದಕ್ಕೆ ನನಗೆ ಕಷ್ಟ ಆಗಲಿಲ್ಲ. ಸ್ಪಷ್ಟವಾಗಿ ಉಚ್ಚಾರಣೆ ಎಲ್ಲವೂ ಸ್ಪಷ್ಟವಾಗಿ ಬರ್ತಾ ಇತ್ತು. ಹಾಗಾಗಿ ಬಹಳ ಸುಲಲಿತವಾಗಿ ಅವರದ್ದಾದಂತಹ ಒಂದು ಧಾರ್ಮಿಕವಾದಂತಹ ಜೀವನ ಮುಂದುವರಿತಾ ಉಂಟು. ನನಗೆ ಅವರು ಶಾಲೆಯಲ್ಲಿ ಏನು ಕಲಿತಾರೆ ಅನ್ನುವುದು ಮುಖ್ಯ ಅಲ್ಲ. ಕೆಲವೊಂದನ್ನು ನಾನು ಹೇಳ್ತೇನೆ, ಪರೀಕ್ಷೆ ಬರೆದ ಮೇಲೆ ಮರೆತು ಬೇಡಿ ಅಂತ. ಮುಖ್ಯವಾಗಿ ಇತಿಹಾಸ ಎಲ್ಲ ಅದೆಲ್ಲ ನೆನಪಿಟ್ಟುಕೊಳ್ಬೇಕು ಅಂತಿಲ್ಲ ಅದು. ಯಾಕಂತ ಹೇಳಿದ್ರೆ ತಪ್ಪು ಇತಿಹಾಸ ಕಲಿತಾರೆ. ಅದು ಪರೀಕ್ಷೆಯಲ್ಲಿ ಮಾತ್ರ ಅದನ್ನೇ ಬರೀರಿ ಅಂತ ಹೇಳ್ತೇನೆ, ಯಾಕಂದರೆ ಮಾರ್ಕ್ ಬೇಕು. ಉಳಿದಂತೆ ಅವರಿಗೆ ಏನು ಅಂತ ಕೇಳಿದರೆ, ಹೆಚ್ಚಿನ ಅಂಶ ಶಿಶು ಮಂದಿರದಂತಹ ಸಂಸ್ಕಾರ ಕೇಂದ್ರಗಳಲ್ಲಿ ಕಲಿತದ್ದೆ. ಕೇಶವ ಶಿಶು ಮಂದಿರ ತಡಂಬೈಲಿನಲ್ಲಿ ನನ್ನ ಮಕ್ಕಳು 2 ವರ್ಷ ಇಬ್ಬರು ಕೂಡ ಕಲಿತಿದ್ದಾರೆ ಅನ್ನುವ ಹೆಮ್ಮೆ ನನಗುಂಟು. ನಾನು ಮುಖ್ಯವಾಗಿ ಹೇಳುವುದಿಷ್ಟೇ, ಇಂತಹ
ಶಿಶು ಮಂದಿರಗಳು ಜಾಸ್ತಿ ಆಗಬೇಕು. ನಮ್ಮ ಉಪನಿಷತ್ತು ಹೇಳುತ್ತದೆ ಸತ್ಯಂವದ ಧರ್ಮಂಚರ ಅಂತ, ಅಂದರೆ ಸತ್ಯವನ್ನು ಹೇಳಬೇಕು, ಧರ್ಮವನ್ನು ಆಚರಿಸಬೇಕು ಅಂತ. ನಾವು ಇವಾಗ ಧರ್ಮವನ್ನು ಹೇಳಲಿಕ್ಕೆ ಶುರು ಮಾಡಿದ್ದೇವೆ, ಹೀಗೆ ಧರ್ಮ ಹಾಗೆ ಧರ್ಮ ಅಂತ ಅಲ್ಲ, ಆಚರಿಸುವುದಕ್ಕೆ ಪೂರಕವಾಗಿ ಹೆಚ್ಚಿನ ಅಂಶ ಶಿಶು ಮಂದಿರದಲ್ಲಿ ಕೃಷ್ಣಾಷ್ಟಮಿ, ಚೌತಿ ಎಲ್ಲವನ್ನು ಆಚರಿಸುತ್ತಾ ಬಂದದ್ರಿಂದ ಮಕ್ಕಳಲ್ಲಿ ಅದನ್ನು ಆಚರಿಸಬೇಕು ಅನ್ನುವಂಥ ಒಂದು ಅದರ ಹಿನ್ನೆಲೆ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಉಂಟು ಅನ್ನುವುದು ವಿಶೇಷ. ಇನ್ನೂ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾವು ಬದುಕಿನಲ್ಲಿ ಯಾರನ್ನು ಹೀರೋ ಆಗಿ ತೆಗೆದುಕೊಳ್ಳಬೇಕು ಅನ್ನುವುದನ್ನು ಮಾನ್ಯ ಉಪನ್ಯಾಸಕರು ಹೇಳಿದರು ಸ್ಪಷ್ಟವಾಗಿ. ನಾವು ಅಷ್ಟೇ. ಇವತ್ತೇನಾಗ್ತದೆ ಉಂಟು ಅಂತಂದರೆ, ನಮ್ಮ ವಿದ್ಯಾರ್ಥಿಗಳು, ನಾನು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕ, ಅವರು ಬ್ಯಾಗ್ ತರ್ತಾರೆ, ಬ್ಯಾಗಲ್ಲಿ ಏನೂ ಇರೋದಿಲ್ಲ. ಎಲ್ಲಿವರೆಗೆ ಅಂತಂದರೆ ಅವರು ಹಾಕುವಂಥ ಶೂ ಉಂಟಲ್ಲ, ಅದು ನಾವು ಹಾಕುವಂಥ ಎಲ್ಲ ಡ್ರೆಸ್ಸಿಗಿಂತ ಕಾಸ್ಟ್ಲಿ ಇರ್ತದೆ. ಅಂತಹ ಮಕ್ಕಳಿಗೆ ನಾವು ಪಾಠ ಮಾಡುವಾಗ ನಮಗೊಂದು ಭ್ರಮೆ ಉಂಟು, ನಾವು ಹೇಳಿದ್ದನ್ನೆಲ್ಲ ಅವ ಬರೀತಾರೆ ಅಂತ. ಆವಾಗ ನಾವೊಂದು ಮಾತು ಹೇಳ್ತೇವೆ, ಟೇಕ್ ಡೌನ್ ಅಂತ. ಆವಾಗ ಅವನ ಹತ್ರ ಆ್ಯಪಲ್ ಫೋನ್ ಇರ್ತದೆ, ಬರ್ಕು ಅಂತ ಹೇಳುವಾಗ ಪಕ್ಕದವನ ಹತ್ರ ನಡುವಿನ ಪೇಜ್ ಹರಿದು ಬರೀತಾನೆ. ಇಂತಹ ಪರಿಸ್ಥಿತಿ ಉಂಟು. ಹೆಚ್ಚಿನ ಅಂಶ ಪ್ರಾಥಮಿಕ ವಿದ್ಯಾಭ್ಯಾಸ ಹಂತದಲ್ಲಿ, ಹೈಸ್ಕೂಲ್ ವಿದ್ಯಾಭ್ಯಾಸ ಹಂತದಲ್ಲಿ KG ಗಟ್ಟಲೆ ಬ್ಯಾಗ್ ಹೊರಿಸಿದ್ರಿಂದ ಏನೋ ಗೊತ್ತಿಲ್ಲ, ಇಂಜಿನಿಯರಿಂಗಿಗೆ ಬರುವಾಗ ಆದಷ್ಟು ಹಗುರಾಗಿ ಬರ್ತಾರೆ ಅವರು. ಇದೊಂದು ಬೆಳೀತಾ ಇರುವಂತಹ ವಿಚಾರ. ಹೀರೋಗಳ ಬಗ್ಗೆ ನಾನು ಒಂದು ಮಾತು ಹೇಳ್ತೇನೆ. ನಮ್ಮಲ್ಲೇ ಹೀರೋಗಳಿದ್ದಾರೆ, ಬೇರೆ ಬೇರೆ ತರಹದ ವ್ಯಕ್ತಿಗಳಿದ್ದಾರೆ. ಹೆಚ್ಚಂಶ ನಾವು ಲೀಡರ್ಶಿಪ್ ಸ್ಕಿಲ್ ಅಂತ ಹೇಳುವಾಗ ಯಾರ್ಯಾರೋ ಹೇಳಿದ್ದನ್ನೆಲ್ಲ ನಾವು ಉದ್ಧರಣೆ ಮಾಡಿ ಅವರ ಕೊಟೇಶನ್ಗಳನ್ನು ಹೇಳಿ ನಾವು ಮೆರೆಯುವುದಕ್ಕೆ ಪ್ರಯತ್ನ ಮಾಡುವುದುಂಟು. ಆದರೆ ಹೆಚ್ಚಿನ ಅಂಶ ನಮ್ಮ ಪುರಾಣದ ಪಾತ್ರಗಳೇ ಸಾಕು. ನಾನು 4 ಜನರ ಉದಾಹರಣೆ ಹೇಳ್ತೇನೆ. ನಮ್ಮಲ್ಲಿ ಕೆಲವರು ಇರ್ತಾರೆ ಹನುಮಂತನ ಹಾಗೆ. ಇವತ್ತು ನಾನು ಡ್ಯಾನ್ಸ್ ಮಾಡುವಾಗ ನೋಡಿದೆ, ಕೆಲವರನ್ನು ಎತ್ತಿಕೊಂಡು ಬಂದು ಇಲ್ಲಿ ಹಾಕಬೇಕು, ಹಾಕಿದ ಮೇಲೆ ಅವರು ಚಂದ ಮಾಡಿ ಡ್ಯಾನ್ಸ್ ಮಾಡ್ತಾರೆ. ಇದು ಹನುಮಂತನಂತವರು. ಎಂತ ಬೇಕಾದರೂ ಮಾಡುವಂಥ ಸಾಮರ್ಥ್ಯ ಉಂಟು, ಆದರೆ ಸುಮ್ಮನೆ ಇರ್ತಾರೆ ಅವರು. ಅವರಿಗೆ ಒಂದು ಉತ್ತೇಜನ ಕೊಡುವಂಥ ಜಾಂಬವಂತ ಬೇಕು. ಜಾಂಬವಂತ ಸಿಕ್ಕಿದನೋ 100 ಯೋಜನೆ ಹಾರಬೇಕಾದಲ್ಲಿ 700 ಯೋಜನೆ ಹಾರ್ತಾರೆ. ಅಂತಹ ಅದ್ಭುತ ವ್ಯಕ್ತಿಗಳು. ಅದು ಹನುಮಂತನಂತವರು. ಇನ್ನು ಎರಡನೆಯದ್ದು ಇವತ್ತಿನ ನಂತರದ ಪ್ರಸಂಗ, ಬಿರ್ದದ ಬೇರೆ ಅಭಿಮನ್ಯುವಂಥವರು ಅರ್ಧಂಬರ್ಧ ಕಲ್ತವರು. ಅವರಿಗೆ ಅರ್ಧಂಬರ್ಧ ಮಾತ್ರ ಗೊತ್ತಿರೋದು, ಆದರೆ ನಾನು ಎಲ್ಲವನ್ನು ಮಾಡ್ತೇನೆ ಅಂತ ಹೊರಡ್ತಾರೆ. ಅಂತಹ ಸಂದರ್ಭದಲ್ಲಿ ಅವರ ಹಿಂದೆ ಹೋಗುವವರು ಬೇಕು. ಕೆಲಸ ಚಂದ ಮಾಡ್ತಾರೆ ಅವರು. ಆದರೆ ಹೆಚ್ಚಿನ ಅಂಶ ಮಹಾಭಾರತದಲ್ಲಿ ಅವನನ್ನು ಹಿಂದೆ ಹೋಗಲಿಕ್ಕೆ ಬಿಡಲಿಲ್ಲ ಜಯದ್ರಥನಂತವರು, ಹಾಗಾಗಿ ಅವ ಸತ್ತು ಹೋದ. ಇಲ್ಲದಿದ್ದರೆ ನಮ್ಮಲ್ಲಿ ಇದ್ದಂತಹ ಅಭಿಮನ್ಯಂತವರಿಗೆ ಹಿಂದಿನಿಂದ ಭೀಮನಂತವರು ಹೋಗಿದ್ರೆ ಹೆಚ್ಚಿನ ಅಂಶ ಅವರು ಅದ್ಭುತ ಕೆಲಸ ಮಾಡ್ತಾರೆ, ಅರ್ಧಂಬರ್ಧ ಕೆಲಸ ಮಾಡುವವರು. ಇನ್ನೊಂದು ಬಗೆ ಉಂಟು ಉತ್ತರ ಕುಮಾರರು. ಎಂಥದೂ ಗೊತ್ತಿಲ್ಲ, ಆದರೆ ಎಲ್ಲವನ್ನೂ ಮಾಡ್ತೇನೆ ಅಂತ ಹೇಳ್ಕೊಳ್ಳುವವರು. ಇವರು ಬಹಳ ಅಪಾಯಕಾರಿಗಳು. ಅವರು, ನಾನು ನೋಡಿದ್ದೇನೆ ಕೆಲವು ಮಕ್ಕಳು, ನಾನು ಅದು ಮಾಡ್ತೇನೆ, ನಾನು ಇದು ಮಾಡ್ತೇನೆ, ನನ್ನ ಮಕ್ಕಳೇ ಹೇಳ್ತಾರೆ ಕೆಲವು ಸರ್ತಿ ಸ್ಕೂಲ್ ಡೇಯಲ್ಲಿ, ಅಮ್ಮ ನಾನು ಡ್ಯಾನ್ಸ್ ಮಾಡ್ತೇನೆ ಅಂತ. ಅಲ್ಲಿ ಹೋದಾಗ ಅಂತ ಹೇಳಿ ಕೂಗಿಕೊಂಡು ಬಂದದ್ದಷ್ಟೇ. ಇಂತಹ ಉತ್ತರ ಕುಮಾರರು ಇರ್ತಾರೆ. ಆ ಉತ್ತರ ಕುಮಾರರಿಗೆ ಅರ್ಜುನನಂತವರು ಬೇಕು. ಹೆಚ್ಚಾಂಶ ಉತ್ತರ ಕುಮಾರನ ಕತೆ ವಿರಾಟ ಪರ್ವದಲ್ಲಿ ಮುಗಿಯುವುದಿಲ್ಲ, ಆಮೇಲೆ ಭೀಷ್ಮದ್ರ ಪರ್ವದಲ್ಲಿ ಬರ್ತಾನವ, ಅದ್ಭುತವಾಗಿ ಯುದ್ಧವನ್ನು ಮಾಡ್ತಾನೆ, ಶಲ್ಯನ ಕೈಯಲ್ಲಿ ಸಾಯ್ತಾನೆ. ಆ ರೀತಿಯಲ್ಲಿ ಬೆಳೆಸಿದಂಥವನು ಅರ್ಜುನ. ಹಾಗಾಗಿ ಉತ್ತರ ಕುಮಾರರಂಥವರು ಇದ್ದರೂ ಕೂಡ ಅವರಿಂದ ಏನು ಸುತ್ತವಾಗಿ ಉಂಟು ಅದನ್ನು ಬೆಳೆಸಬಲ್ಲಂತಹ ಅರ್ಜುನನಂಥವರು ಹೆಚ್ಚಿನ ಶಿಶು ಮಂದಿರಗಳು ಮಾಡಲಿಕ್ಕೆ ಸಾಧ್ಯ ಉಂಟು. ಇನ್ನೊಂದು ಅರ್ಜುನನೇ ನಾನು ಉದಾಹರಣೆ ಹೇಳ್ತೇನೆ. ಇವನಿಗೆ ಎಲ್ಲ ಗೊತ್ತುಂಟು, ಎಲ್ಲವನ್ನು ಮಾಡುವ ಸಾಧ್ಯತೆ ಉಂಟು, ಆಗಾಗ ವಿಷಾದ ಯೋಗ, ನನ್ನಿಂದ ಆಗೋದಿಲ್ಲ ಅಂತ. ಆವಾಗ ಇವನಿಗೆ ಭಗವದ್ಗೀತೆ ಹೇಳುವಂಥ ಕೃಷ್ಣ ಬೇಕು. ಅದು ಒಂದು ಸಲ ಹೇಳಿದರೆ ಸಾಕಾಗುವುದಿಲ್ಲ. ಯಾಕಂತ ಹೇಳಿದರೆ ಅರ್ಜುನನಿಗೆ ಶುರುವಿಗೆ ಗೀತೆ ಹೇಳಿತ್ತು, ಆಮೇಲೆ ಕರ್ಣನ ಪ್ರಸಂಗದಲ್ಲಿ ಆಗುವಾಗ ಪುನಃ ಇವನನ್ನು ಕೊಲ್ಲಬೇಕಾ ಅಂತ ಶುರು ಮಾಡಿಲ್ಲ ಸಂಶಯ. ಈ ಸಂಶಯವನ್ನು ವಿನಾಶ ಮಾಡುವುದಕ್ಕೆ ಕೃಷ್ಣನಂತವರು ಬೇಕು. ಹೆಚ್ಚಂಶ ಇವತ್ತಿನ ಕಾಲದಲ್ಲಿ ಶಿಶು ಮಂದಿರಗಳು ಆ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ನನ್ನಿಂದ ಆಗೋದಿಲ್ಲ, ನನಗೆ ಕಷ್ಟ ಆಗ್ತಾ ಉಂಟು ಅಂತ ಹೇಳಿ ಮಕ್ಕಳು ಹೇಳಿದಾಗ ಇಲ್ಲ ನೀನು ಮಾಡಬೇಕು. ಹೆಚ್ಚಂಶ 1-2 ಮಕ್ಕಳು ಕೂಗ್ಲಿಕ್ಕೆ ಶುರು ಮಾಡಿದರು, ಆದರೂ ಅವರನ್ನು ಎತ್ತಿಕೊಂಡು ಹೋಗಿ ಇಟ್ಟರು. ಅದು ಬೇಕು.
ಹಾಗಾಗಿ ಅರ್ಜುನ ಇರಲಿ, ಅಭಿಮನ್ಯು ಇರಲಿ, ಉತ್ತರ ಕುಮಾರ ಇರಲಿ, ಹನುಮಂತ ಇರಲಿ, ಇವರಲ್ಲಿರುವಂಥ ಸುಪ್ತವಾದಂತಹ ಪ್ರತಿಭೆಯನ್ನು ಎತ್ತಿ ಹಾಕಿ ಅದನ್ನು ಪ್ರಕಟಪಡಿಸುವಂತೆ, ಎಲ್ಲರಿಗೂ ಉಪಕಾರವಾಗುವಂತೆ ಮೆರೆಸುವಲ್ಲಿ ಶಿಶುಮಂದಿರಗಳ ಪಾತ್ರ ಮಹತ್ತರವಾದದ್ದು. ಖುಷಿಯಾಗ್ತದೆ. ವಾರ್ಷಿಕೋತ್ಸವಕ್ಕೆ ಬಂದು ಮಾತಾಡುವುದಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ರೋಬಾಲ್ ಪ್ರಥಮ ಕಾವೇರಿ ತಂಡ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀ ಪ್ರಥಮ ಕಾವೇರಿ ಡಾಕ್ಟರ್ ತಂಡ. ಮೋಹನ್ದಾಸ್ ರೈ ಸಂಧ್ಯಗುತ್ತಿ ಇವರು ನಡೆಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಡಾಕ್ಟರ್ ಮೋಹನ್ದಾಸ್ ರೈ ಸಂಧ್ಯಗುತ್ತಿ ಇವರಿಂದ ಬಹುಮಾನ ವಿತರಣೆ. ಆದಷ್ಟು ದ್ವಿತೀಯ ಗಂಗಾ ತಂಡ. ಸಮಯದ ಕೊರತೆಯಿಂದ ಕಾರ್ಯಕ್ರಮ ತುಂಬ ಇರುವುದರಿಂದ ದಯವಿಟ್ಟು ಎಲ್ಲ ತಾಯಂದಿರು ಹಾಗೂ ಎಲ್ಲ ಪುಟಾಣಿಗಳು ಆದಷ್ಟು ಬೇಗ ವೇದಿಕೆ ಬರಬೇಕು. ಹಗ್ಗ ಜಗ್ಗಾಟ ಪ್ರಥಮ ಕಾವೇರಿ ತಂಡ, ದ್ವಿತೀಯ ಗಂಗಾ ತಂಡ. ರಸಪ್ರಶ್ನೆ ಪ್ರಥಮ ಜಾನಕಿ ರಾಮ ತಂಡ, ದ್ವಿತೀಯ ಶ್ರೀಕೃಷ್ಣ ತಂಡ. ಬಾಲಕರ ಕಬಡ್ಡಿ ಶಿವಾಜಿ ತಂಡ ಪ್ರಥಮ, ದ್ವಿತೀಯ ಸಾವರ್ಕರ್ ತಂಡ. ಬಹುಮಾನ ವಿಜೇತರು ಆದಷ್ಟು ಬೇಗ ವೇದಿಕೆ ಬರಬೇಕು. ಇನ್ನು ತುಂಬ ಕಾರ್ಯಕ್ರಮಗಳು ಇರುವುದರಿಂದ ತಮ್ಮ ಸಮಯವು ತುಂಬ ಹಾಳಾಗ್ತಿದೆ. ದಯವಿಟ್ಟು ಆದಷ್ಟು ಬೇಗ ಬರಬೇಕು. 1ರಿಂದ 3ನೇ ತರಗತಿ ಬಾಲಕರು 50 ಮೀಟರ್ ಓಟ ಪ್ರಥಮ ಪ್ರತೀಕ್, ದ್ವಿತೀಯ ವಿವಾನ್. ದ್ವಿತೀಯ ಕಪ್ಪೆ ಜಿಗಿತ ಪ್ರಥಮ ಪ್ರತೀಕ್, ದ್ವಿತೀಯ ವಿವಾನ್. ಮುಂದಿನ ಬಹುಮಾನವನ್ನು ಶ್ರೀಯುತ ನಮ್ಮ ಮುಖ್ಯ ಬೌದ್ಧಿಕ ನೆರವೇರಿಸಿದಂತಹ ಶ್ರೀಯುತ ನಾರಾಯಣ್ ಶೆಣೈ ಉಡುಪಿ ಪ್ರಥಮ ಪ್ರತೀಕ್, ದ್ವಿತೀಯ ವಿವಾನ್. ಶ್ರೀಯುತ ನಾರಾಯಣ್ ಶೆಣೈ ಉಡುಪಿ ಅವರಿಂದ ಬಹುಮಾನ ವಿತರಣೆ. ಬಾಲಕಿಯರು 50 ಮೀಟರ್ ಓಟ ಪ್ರಥಮ ರಿಯಾ, ದ್ವಿತೀಯ ಚಾವಿಶ್ರೀ. ಪ್ರಥಮ ರಿಯಾ, ದ್ವಿತೀಯ ಚಾವಿಶ್ರೀ. ಬಕೆಟಿಗೆ ಬಾಲ್ ಹಾಕುವುದು ಪ್ರಥಮ ರಿಯಾ, ದ್ವಿತೀಯ ಶಾನ್ವಿ. ಪ್ರಥಮ ರಿಯಾ, ದ್ವಿತೀಯ ಶಾನ್ವಿ. 4ರಿಂದ 7ನೇ ತರಗತಿ ಬಾಲಕರು 100 ಮೀಟರ್ ಓಟ ಪ್ರಥಮ ಪ್ರದ್ಯುನ್, ದ್ವಿತೀಯ ಶ್ರವಣ್. ಮೈದಾನದಿಂದ ನಾಣ್ಯ ಹುಡುಕುವುದು ಪ್ರಥಮ ಶ್ರವಣ್, ದ್ವಿತೀಯ ಧೃತನ್. ಪ್ರಥಮ ಶ್ರವಣ್, ದ್ವಿತೀಯ ಧೃತನ್. ಬಾಲಕಿಯರು 100 ಮೀಟರ್ ಓಟ ಪ್ರಥಮ ಲಿಖಿತ, ದ್ವಿತೀಯ ತೃಪ್ತಿ. ಮೈದಾನದಿಂದ ನಾಣ್ಯ ಹುಡುಕುವುದು ಪ್ರಥಮ ಲಿಖಿತ, ದ್ವಿತೀಯ ತೃಪ್ತಿ. ಮುಂದಿನ ಬಹುಮಾನವನ್ನು ಡಾಕ್ಟರ್ ವಾಸುದೇವ್ ಅವರು ನೆರವೇರಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಡಾಕ್ಟರ್ ವಾಸುದೇವ್ ಅವರಿಂದ ಬಹುಮಾನ ವಿತರಣೆ. ಶಿಶು ವಿಭಾಗ ಇಟ್ಟಿಗೆ ಕಟ್ಟುವುದು ಪ್ರಥಮ ಸನ್ನಿಧಿ, ದ್ವಿತೀಯ ಪೂರ್ಣೇಶ್. ಪ್ರಥಮ ಸನ್ನಿಧಿ, ದ್ವಿತೀಯ ಪೂರ್ಣೇಶ್. ಕಪ್ಪೆ ಜಿಗಿತ ಪ್ರಥಮ ಪೂರ್ಣೇಶ್, ದ್ವಿತೀಯ ಸನ್ನಿಧಿ. 8ರಿಂದ 10ನೇ ತರಗತಿ ಬಾಲಕರು 200 ಮೀಟರ್ ಓಟ ಪ್ರಥಮ ಮಣಿಕಂಠ, ದ್ವಿತೀಯ ಯಜ್ಞೇಶ್. ಮೂರು ಕಾಲಿನ ಓಟ ಪ್ರಥಮ ವರುಣ್ ಮತ್ತೆ ಸಾಕ್ಷಾಂ, ದ್ವಿತೀಯ ಯಜ್ಞೇಶ್ ಮಣಿಕಂಠ. ಯುವತಿಯರು ಲಿಂಬೆ ಚಮಚ ಪ್ರಥಮ ಹೃತಿಕಾ, ದ್ವಿತೀಯ ಮೋಕ್ಷ. ಮುಂದಿನ ಬಹುಮಾನವನ್ನು ಶ್ರೀಯುತ ಜಗನ್ನಾಥ್ ಶೆಟ್ಟಿ ಅವರು ನೆರವೇರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆದಷ್ಟು ಬೇಗ ಮಾತೃ ಮಂಡಳಿ ಸದಸ್ಯರು ಹಾಗೂ ಶಿಶುಮಂದಿರದ ಎಲ್ಲ ಪುಟಾಣಿಗಳು ಆದಷ್ಟು ಬೇಗ ಬರಬೇಕು. ಮಾತೆಯರಿಗೆ ಬಿಂದಿಗೆಗೆ ಬಾಲ್ ಹಾಕುವುದು ಪ್ರಥಮ ಬಬಿತಾ, ದ್ವಿತೀಯ ಜಯಂತಿ. ಲಿಂಬೆ ಚಮಚ ಪ್ರಥಮ ಜಯಮಾಲಾ, ದ್ವಿತೀಯ ಬಬಿತಾ.
ಪುರುಷರ ಕಬಡ್ಡಿ ಪ್ರಥಮ ಶ್ರೀಹರಿ ತಂಡ, ದ್ವಿತೀಯ ಕರ್ಣ ತಂಡ. ಮುಂದಿನ ಬಹುಮಾನವನ್ನು ಶ್ರೀಯುತ ಪ್ರಣವ್ ಸ್ವರೂಪ್ ಕೊಂಡಾಣ ಇವರು ನೆರವೇರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪ್ರಣವ್ ಸ್ವರೂಪ್ ಕೊಂಡಾಣ ಇವರಿಂದ ಬಹುಮಾನ ವಿತರಣೆ. ಪುರುಷರ ಕಬಡ್ಡಿ ಪ್ರಥಮ ಶ್ರೀಹರಿ ತಂಡ, ದ್ವಿತೀಯ ಕರ್ಣ ತಂಡ. ಕ್ರಿಕೆಟ್ ಪಂದ್ಯಾಟ ಪ್ರಥಮ ಶ್ರೀಹರಿ ತಂಡ, ದ್ವಿತೀಯ ಕರ್ಣ ತಂಡ. ಬಹುಮಾನ ವಿತರಣೆಯನ್ನು ಮಾಡಿದಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಧನ್ಯವಾದಗಳು. ಈಗ ನಮ್ಮದು ಕರೆಯ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಡಾಕ್ಟರ್ ಮೋಹನ್ ದಾಸ್ ರೈ ಸಂತೆ ಗೊತ್ತು, ಆಡಳಿತ ಮುಕ್ತೇಶ್ವರರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ದೇವಿಪುರ ತಲಪಾಡಿ, ನಮ್ಮ ಶಿಶು ಮಂದಿರದ ನಿತ್ಯ ನಿರಂತರ ಪೋಷಕರು ಡಾಕ್ಟರ್ ಮೋಹನ್ ದಾಸ್ ರೈ ಸಂತೆ ಗೊತ್ತು. ಕಳೆದ 36 ವರ್ಷಗಳಿಂದ ಈ ಕೇಶವ ಶಿಶು ಮಂದಿರ ನಡೆದು ಬಂದ ರೀತಿಯನ್ನು ನಾವು ಇದೇ ಗ್ರಾಮಸ್ಥರಾದ್ದರಿಂದ ಇದಕ್ಕೆ ಈ ಒಂದು ಕೇಶವ ಶಿಶು ಮಂದಿರವನ್ನು ಹತ್ತಿರದಿಂದಲೇ ನೋಡಿದವರಾದ್ದರಿಂದ ಇದು ಹೇಗೆ ಬೆಳೆದು ಬಂತು, ಬೆಳೆದು ಬಂದಾಗ ಏನೆಲ್ಲ ಎಡರು ತೊಡರುಗಳನ್ನೆಲ್ಲ ಎದುರಿಸಿದ್ದೇವೆ. ಆದರೂ ಇಂದು ಈ ಕೇಶವ ಶಿಶು ಮಂದಿರ ತನ್ನದೇ ಆದ ವೈಶಿಷ್ಟ್ಯತೆಯಿಂದ ಈ ಒಂದು ಕಾಲಘಟ್ಟದಲ್ಲಿ ಬಂದು ನಿಂತಿದೆ. ಶಿಶು ಮಂದಿರದ ಕರ್ತವ್ಯಗಳೇನು, ಮಾತಾಜಿಗಳ ಅವರ ಕರ್ತವ್ಯಗಳೇನೆಂಬುದನ್ನು ಹಿರಿಯರಾದ ಸಂಘದ ಹಿರಿಯರು ನಮಗೆ ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ. ಈ ಕೇಶವ ಶಿಶು ಮಂದಿರದ ಹಲವಾರು ಕಾರ್ಯಕ್ರಮಗಳು ಇಲ್ಲೇ ನಡೆಯುತ್ತಿದ್ದರೂ ನಮ್ಮ ಈ 3 ವರ್ಷದ ದೇವಸ್ಥಾನದ ನಮ್ಮ ಆಡಳಿತದ ಈ ಅವಧಿಯಲ್ಲಿ ಹಲವಾರು ಧಾರ್ಮಿಕ ಕಾರ್ಯಗಳನ್ನು ದೇವಸ್ಥಾನವು ಒಂದು ಎಂಬ ಒಂದು ನಿರ್ಧಾರವನ್ನು ನಾವೆಲ್ಲ ತೆಗೆದುಕೊಂಡುದರಿಂದ ನಾರಾಯಣ್ ಕಜೆಯವರು ಅವರ ಒಂದು ಮುತುವರ್ಜಿಯಿಂದ ಹೆಚ್ಚಿನ ಕಾರ್ಯಕ್ರಮಗಳು ಈಗ ದೇವಸ್ಥಾನದಲ್ಲಿ ನಡೆದು ಅದು ಹೆಚ್ಚಿನ ಜನರಿಗೆ ತಲುಪುವಂತಾದದ್ದು ಆ ಮಾತೆಯ ಅನುಗ್ರಹ ಅಂತ ಈ ಕಾಲಘಟ್ಟದಲ್ಲಿ ನಾನು ಅದನ್ನು ಹೇಳಲು ಬಯಸುತ್ತೇನೆ. ಹಿರಿಯರು ಹೇಳಿದರು, ನಮ್ಮ ದೇಶದ ಒಂದು ಬೆನ್ನೆಲುಬು ಆಗಿದ್ದಂಥ ಆ ಗುರುಕುಲ ಪದ್ಧತಿ, ಆ ವಿದ್ಯಾಭ್ಯಾಸದ ಪದ್ಧತಿಯನ್ನೇ ಆ ಮೆಕಾಲೆ ಆ ವಿದ್ಯಾ ಒಂದು ವ್ಯವಸ್ಥೆ ಬಂದಾಗ ನಮ್ಮ ಒಂದು ಈ ಭಾರತವು ಹೇಗೆ ಅಧೋಪತನದತ್ತ ಸಾಗಿ ನಾವೀಗ ಹೇಳ್ಬೋದು. ತುಂಬ ನಾವೀಗ ಆಧುನಿಕ ಶಿಕ್ಷಣವನ್ನು ಪಡೆದು ತುಂಬ ಮುಂದುವರೆದಿಲ್ಲ. ನಮ್ಮ ಆ ಒಂದು ವ್ಯವಸ್ಥೆಯು ಅಳಿದು ಹೋದುದರಿಂದ ನಮ್ಮ ಆ ಒಂದು ಸನಾತನ ಭಾರತಕ್ಕೂ ಕೂಡ ಸ್ವಲ್ಪವಾದೊಂದು ಮಬ್ಬು, ಯಾವಾಗಳೊಂದು ಗ್ರಹಣ ಅಂತ ಬರ್ತದೆ, ಆ ಮಬ್ಬು ಕವಿದಿದ್ರು. ಆ ಮೆಕಾಲೆ ಅಂದು ಹೋಗಿ ಘೋಷಣೆ ಮಾಡಿದ, ನಾವೊಂದಿಷ್ಟು ಜನರನ್ನು ತಯಾರಿಸಿದ್ದೇವೆ. ಆದರೆ ನಾವು ಇವತ್ತು ಎಲ್ಲಿಂದ ಹೇಳ್ತೇವೆ, ನಾವು ಶಿಶು ಮಂದಿರದಂಥ ಕೇಂದ್ರಗಳಿಂದ ಈಗಲೂ ಸನಾತನ ಭಾರತವನ್ನು ಕಟ್ಟುವಂಥ ಮಕ್ಕಳನ್ನು ನಾವು ಕಟ್ತಾ ಇದ್ದೇವೆ. ಇಂದು ಇಲ್ಲಿ ಒಂದು 10-15 ಮಕ್ಕಳಾಗಿರ್ಬೋದು. ಇನ್ನು ಮುಂದಕ್ಕೆ ಖಂಡಿತವಾಗಿಯೂ ನಮ್ಮ ಸನಾತನ ಭಾರತವು ಮತ್ತೊಮ್ಮೆ ಎದ್ದು ನಿಂತು ವಿಶ್ವಗುರುವಾಗಲಿ ಎಂದು ಹಾರೈಸ್ತೇನೆ. ಮತ್ತೊಂದು ವಿಷಯ, ನಾವು ಹೇಳಿದರು ನಾವು ಕಲಿತ ಚರಿತ್ರೆಗಳು. ನಾನು ಇದು ಕುತುಬುದ್ದೀನ್ ಐದ್ವಾಗ ಅವರು ಕುತುಬ್ ಮಿನಾರನ್ನು ಕಟ್ಟಿಸಿದನು, ನಾನು ಖಂಡಿತ ಅದನ್ನು ನಾನೇ ನಂಬಿದ್ದೆ. ನಾವೇ ಸ್ವಂತ ಡೆಲ್ಲಿಗೆ ಹೋಗಿ ಆ ಒಂದು ನೆದವನ್ನು ನೋಡುವಾಗ ನಮಗೆ ಅಲ್ಲಿ ಯಾವನೇ ಒಬ್ಬ ಭಾರತೀಯನಿಗೆ ಅದನ್ನು ಹೋಗಿ ನೋಡುವಾಗ ಅದನ್ನು ಅವನು ಕಟ್ಟಿಸಿದ್ದೇ ಅಲ್ಲ, ಅದು ಒಂದು ವಿಜ್ಞಾನದ ಕೇಂದ್ರವಾಗಿತ್ತು. 27 ದೇವಸ್ಥಾನಗಳ ಮಧ್ಯದಲ್ಲಿ ಒಂದು ವಿಷ್ಣು ಸ್ತಂಭವಿತ್ತು. ಅದನ್ನೆಲ್ಲ ನೋಡಿ ನಾವೀಗ ಆ ಚರಿತ್ರೆ ಯಾವಾಗ ಭಾರತದಲ್ಲಿ ನಿಜವಾದ ಸತ್ಯ ಚರಿತ್ರೆ ಯಾವಾಗ ಬಂತ ಆಗ ಮಾತ್ರ ನಾವು ನಮ್ಮ ದೇಶದ ಇದನ್ನು ಕಲಿಯಬಹುದು. ಈಗ ಕಲಿಯುವ ಯಾವ ಇತಿಹಾಸಗಳು ನಾವು ಅದೆಲ್ಲ ಬ್ರಿಟಿಷರ ನಮ್ಮ ಅಲ್ಲಿನ ರಾಜಕಾರಣಿಗಳು ಒಂದು ಮಾಡಿಟ್ಟ ಒಂದು ಇತಿಹಾಸ. ಅಂಥ ಒಂದು ನೈಜವಾದ ಭಾರತೀಯ ಇತಿಹಾಸ ಎಲ್ಲರಿಗೂ ಗೊತ್ತಾಗಲಿ, ಭವ್ಯ ಭಾರತ ಮತ್ತೊಮ್ಮೆ ತಲೆ ಎತ್ತಲಿ. ಹಾಗೆ ಮಾತಾಜಿಯವರು ಹೇಳಿದ ಹಾಗೆ ಭರವಸೆಯ ನಾಳೆಗಳು ನಮ್ಮದೇ, ಅದು ಖಂಡಿತ. ಅದು ಭರವಸೆಯ ನಾಳೆಗಳು ನಮ್ಮದಾಗಲಿ. ನಮಗೆಲ್ಲ ಆ ತಲಪಾಡಿಯ ದುರ್ಗಾ ಪರಮೇಶ್ವರಿ ಎಲ್ಲರಿಗೂ ಅನುಗ್ರಹ ಮಾಡಲಿ. ಇಂಥ ಈ ಶಿಶು ಮಂದಿರದಲ್ಲಿ ಈ ದೇಶವನ್ನು ಕಟ್ಟುವ, ಸನಾತನ ಭಾರತವನ್ನು ಕಟ್ಟುವ ಇನ್ನಷ್ಟು ಮಕ್ಕಳು ಇದರಲ್ಲಿ ವಿದ್ಯಾಭ್ಯಾಸ ಮಾಡಿ ಒಂದು ಭವ್ಯ ಭಾರತವನ್ನು ಕಟ್ಟುವ ಎಂಬ ಆಶಯದೊಂದಿಗೆ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.
ನಾನು ಇನಿ ಕೇಶವ ಶಿಶು ಮಂದಿರದ 35ನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ಬೈದೆ ಎಂಕಿ ಇನಿ ಈ ಅವಕಾಶ ಮಲ್ತುಕೊರ್ನ ಪೂರರೆಗ್ಲ ಈ ಸಂಘ ಸಂಸ್ಥೆದಕ್ಲೆಗ್ಲ ಎನ್ನ ಹೃತ್ಪೂರ್ವಕ ಅಭಿನಂದನೆ. ಭಾರಿ ಖುಷಿ ಆಂಡು ಮುಲ್ಪ ಬತ್ತದ ಜೋಕ್ಲೆ ಅಂತೂನಗ ಈತೆಡ್ಡೆ ಒಂಜಿ ಸಂಘ ಮುಲ್ಪ ನಮ್ಮ ಊರುಡೆ ಆತಿನಿ ಪಂಡ ಭಾರಿ ಪೊರ್ಲುದ ಒಂಜಿ ವಿಷಯ. ಜೋಕುಲು ನಮ್ಮ ಜೋಕುಲು ಎಲ್ಲದ ಭವಿಷ್ಯ ಅಕ್ಲೇನು ರೂಪಿಸವರೆ ನಮ್ಮನೇ ಕಾರಣ. ನಮ್ಮ ಇಲ್ಲಡೆ ನಮ್ಮ ಎಂಚ ನಮ್ಮ ಜೋಕ್ಲೆಗ್ ಅಕ್ಲೆಗೆ ಎಂಚ ನಮ್ಮ ವಿದ್ಯಾಭ್ಯಾಸನ ಅಕ್ಲೆಗೆ ಎಂಚನ ನಮ್ಮ ಬುದ್ಧಿವಾದ ಪುರಕ ಪನ್ಪ ಈ ಸಂಗಡು ಈ ಮಕ್ಕಳು ಕಾರ್ಯಕರ್ತೆಯರು ಪೂರ ಸೇರೊಂದು ಬಾರಿ ಪೊರ್ಲುಡು ಅಕ್ಲೆಗ್ ವಿಚಾರಗಳೇನು ಪುರ ಕೊರೊಂದಿಲ್ಲೇರು. ಅಕ್ಲೆಗ್ ದೇವೇರ್ ನನಾತ್ ಆರೋಗ್ಯ ಭಾಗ್ಯ ಕೊರ್ದು ಕಾಪಾಡಡು ಬೊಕ ನನಲ ಇಂಚಿನ ಎಡ್ಡೆ ಕೆಲಸ ಕಾರ್ಯ ಮಲ್ಪರೆ ಆರು ದಯಮಲ್ಪಡು ಪಂದ್ ಎನ್ನರಡ್ಡು ಪಾತಿರನ್ ಪಂದ್ ಮುಕ್ತಾಯ ಮಲ್ಪೆ. ಧನ್ಯವಾದ. ಡಾಕ್ಟರ್ ದಿವ್ಯಾ ಶೆಟ್ಟಿ ಮೇರೆಗೆ ಸೋಲೈದ ಸೋಲ್ಮೇನ್ ಸಂದಾಯಿತ ಮುಂದೊಂದಿಲ್ಲ. ಈಗ ಕೊನೆಗೆ ಕಾರ್ಯಕ್ರಮ ಧನ್ಯವಾದ ಸಮರ್ಪಣೆ. ಶಿಶು ಮಂದಿರದ ಪ್ರಧಾನ ಕಾರ್ಯದರ್ಶಿಯಾದಂಥ ರವಿ ಕನಕಮುಗೇರಿ ಇವರಿಂದ ಧನ್ಯವಾದ ಸಮರ್ಪಣೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಮೋಹನ್ ದಾಸ್ ರೈ ಶಾಂತ್ಯಗುತ್ತು, ಅಧ್ಯಕ್ಷರು ಶ್ರೀ ವ್ಯವಸ್ಥಾಪನಾ ಸಮಿತಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ತಲಪಾಡಿ, ಇವರಿಗೆ ಕೇಶವ ಶಿಶು ಮಂದಿರ ಕಿನ್ಯ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶುಭವನ್ನು ಹಾರೈಸಿದಂತಹ ಶ್ರೀ ಗಣೇಶ್ ಭಟ್ ತಲಪಾಡಿ ಪಂಜಾಲ, ಪ್ರಧಾನ ಅರ್ಚಕರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ತಲಪಾಡಿ, ಇವರು ಕೂಡ ಕೇಶವ ಶಿಶು ಮಂದಿರ ಪರವಾಗಿ ಅನಂತರಂತ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಖ್ಯ ಭೌತಿಕವನ್ನು ನೆರವೇರಿಸಿದಂತಹ ನಾರಾಯಣ್ ಶನಿ ಉಡುಪಿ, ಸಂಘ ಚಾಲಕರು ರಾಷ್ಟ್ರೀಯ ಸಂಸ್ಥೆ ಸಂಘ ಮಂಗಳೂರು, ಇವರು ಕೂಡ ಕೇಶವ ಶಿಶು ಮಂದಿರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಜಗನ್ನಾಥ್ ಶೆಟ್ಟಿ ತೇವನಾಡುಗೊತ್ತು, ಇವರು ಕೂಡ ಕೇಶವ ಶಿಶು ಮಂದಿರ ಪರವಾಗಿ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಡಾಕ್ಟರ್ ಬಸವರಾಜ್ ಉತ್ತಂಗಿ, ಮುಖ್ಯಸ್ಥರು ಕಾರ್ಯನಿರ್ವಾಹಕ ವಿಭಾಗ ಕೇಶ್ ಹೆಗ್ಡೆ ದೇರ್ಲಕಟ್ಟೆ, ಇವರಿಗೂ ಕೂಡ ಕೇಶವ ಶಿಶು ಮಂದಿರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಕಾಶ್ ಭಂಡಾರಿ ಕುತ್ತೆತ್ತೂರು ಮಾಲಕರು, ಇವರು ಕೂಡ ಶಿಶು ಮಂದಿರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ವಾಸುದೇವ್ ಭಟ್ ಪ್ರಾಧ್ಯಾಪಕರು KSM ತಾಂತ್ರಿಕ ಮಹಾವಿದ್ಯಾಲಯ ನಿಟ್ಟೆ, ಇವರು ಕೂಡ ಕೇಶವ ಶಿಶು ಮಂದಿರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಡಾಕ್ಟರ್ ದಿವ್ಯಾ ಎಸ್ ಶೆಟ್ಟಿ ಜನರಲ್ ಕ್ಲಿನಿಕ್ KC ರೋಡು, ಇವರು ಕೂಡ ನಿಮ್ಮೆಲ್ಲರ ಪರವಾಗಿ ಕೇಶವ ಶಿಶು ಮಂದಿರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಣವ್ ಸ್ವರೂಪ್ ಕೊಂಡಾಣ, ಇವರು ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮಗೆ ಈ ಛಾಯಾಗ್ರಾಹಕರಾಗಿ ಬಂದಂತಹ ವಿದ್ಯಾಧರ್ ಹೊಸಕುರಲು, ಇವರು ಕೂಡ ಕೇಶವ ಶಿಶು ಮಂದಿರ ಪರವಾಗಿ ಅನಂತ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದವನ್ನು ಮುಕ್ತಾಯಗೊಳಿಸಿದ್ದೇನೆ. ಜೈ ಶ್ರೀರಾಮ್.